ವೈಶು ಹತ್ರ ಹಾಯ್ ವೈಶು ವೆಲ್ಕಮ್. ವೈಶು ನಿನ್ನ ಬರ್ಡೇ ಆಯ್ತಾ? ದಾದ ಗೌಜುಂಡಾ? ವೈಶು ಬರ್ತ್ಡೇ ಗೌಜುಂಟಾ? ಹಾ ಪನಲ್ಲ ಕೇಕ್ ಕಟಿಂಗ್ ಉಂಡಾ ಬೈಯಾಡು? ಹ್ಯಾಪಿ ಬರ್ಡೇ ವೈಶು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಇತ್ತ ಆಂಡ ಓಕೆ ಓಕೆ. ಕೇಕ್ ಕಟಿಂಗ್ ಆಯ್ತಾ? ದಾದ ಸ್ಪೆಷಲ್ ಇತ್ತಲ್ ಮನಸ್ಸಿಗೆ? ಎಂತ ಸ್ಪೆಷಲ್ ಊಟಕ್ಕೆ? ಥ್ಯಾಂಕ್ ಯು ಮಾಮಿ. ಒಂಜಿ ಲೈಕ್ ಕೊರವ ಸ್ಕ್ರೀನ್ ಡಬಲ್ ಟ್ಯಾಪ್ ಮಲ್ಪು. ಥ್ಯಾಂಕ್ ಯು ಮಾಮಿ ಅಂತೇಳಿ. ಬಿರಿಯಾನಿ, ವಾ ಬಿರಿಯಾನಿಯಾ? ನಮಗೆ ಕೂಡ ಬಿರಿಯಾನಿ. ಏಕ ಕಾಣೆ ಗೊತ್ತೇ ಇಜ್ಜಿದೆ ನಿನ್ನ ಬರ್ತ್ಡೇ ಅಂದ್ ಯಾನ್ ಬಕ್ಕತು ಇನಿ. ಬಿರಿಯಾನಿ ನಮಗೆ ಕೂಡ ಬಿರಿಯಾನಿ, ಕಬಾಬ್. ಖಾಲಿ ಬಿರಿಯಾನಿ ಮಾತ್ರನಾ? ಬಿರಿಯಾನಿ ಮಾತ್ರವಾ? ಅಂದೇ ಮನದಲ್ಲಿ ಅಂದ ಯಾನ್ ನಿನ್ನನೆ ಫೋಟೋ ಪಾಡ್ದಿನ ಇಟ್ಟು ತಮ್ನೇಲ್ಡ್ ಇತ್ತೆ ತುಯ್ಯನಾ? ಕಬಾಬ್. ಸೇಮ್ ಸೇಮ್ ಕಬಾಬ್, ನನಗೆ ಕೂಡ ಕಬಾಬ್. ಸುದಿ ಅವ್ರು ಬಂದರು. ಹಾಯ್ ಸುದಿ, ವೆಲ್ಕಮ್. ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ ವೈಶು ಅವರು. ಥ್ಯಾಂಕ್ ಯು ವೈಶು, ಥ್ಯಾಂಕ್ ಯು ಸೋ ಮಚ್. ಲೈವ್ ಬಂದದಕ್ಕೆ, ಲೈಕ್ ಕೊಟ್ಟದಕ್ಕೆ. ಲೈಕ್ ಕೊಡಿ ಆಯಿತಾ ಸುದಿ ಅವರು, ಲೈಕ್ ಕೊಡಿ ಆಯಿತಾ? ಅಮ್ಮ ಕೇಂಡೇರು ಓಜಾರಾಗೆ ಅಮ್ಮ ಕೇಂಡೇರು ಜೈಜ್ಜರ ಇಜ್ಜಿ ಜೈಜ್ಜಿ ಇನ್ನು ಲೇಟ್ ಆತದ ಲಕ್ಕಿನ ಐತಾರದ ಜೈಜ್ಜಿ. ಸುದಿಯವರು ಇದ್ದೀರಾ? ಜೆಪ್ಪು ಜರ ಜೆಪ್ಪು ಹೆಂಗೆ ಕಿತ್ತಿದೆ ಒಂದು 4 ಗಂಟೆ ಅನ್ನ ಚೂರು ಜೆಪ್ಪು. ಅಮ್ಮ ಜೈದೇರಾ? ಅಮ್ಮ ಮಲಗಿದ್ರಾ? ಲೈವ್ಗೆ ಬಂದವರು ಲೈಕ್ ಕೊಡಿ ಆಯ್ತಾ? ಸಬ್ಬಾಗದಿದ್ದವರು ಸಬ್ಬಾಗಿ, ಹೈಡಲ್ಲಿರೋರು ಲೈಕ್ ಕೊಡಿ. ಹಾ ಅಂತ ಹೇಳ್ತಾ ಇದ್ರೆ ವೈಶು. ಇಳೆಯ ಮೇಲೆ ಇಳಿದು ಬಂತು ಹೂವಿನ ಮಳೆ, ಮೋರಮೆಯ ರಮಿಸಿ ಪ್ರೇಮಿಗಳ ರಸಿ.
ಪೂರ ಪ್ರೀತಿನ ಲೈವ್ ಉಳ್ಳೀರ್ ಸಂಗೀತಕ್ಕೆ ಅಂದ ನಾನು ಹೋದ್ ಬರ್ತೀನಿ. ರಂಜಿತ್ ಮನಸಾಂಡೆ ಲೈಕ್ ಕೊಟ್ಟೆ ಅಕ್ಕ. ರಂಜಿತ್ ಇವತ್ತು ವೈಶುನ ಬರ್ತ್ಡೇ. ರಂಜಿತ್ ವಿಶ್ ಮಾಡಿ ವೈಶುಗೆ. ಇವತ್ತು ವೈಶುನ ಬರ್ತ್ಡೇ. ನನಗೆ ಬೆಳಿಗ್ಗೆ ನೆನಪೇ ಇಲ್ಲ ವೈಶು ಬರುವಾಗ ಬರ್ತ್ಡೇ ಅಂತ. ನಾನು ಓಡಕ್ಕೆ ದಾನೆ ಲೇಟು. ರಂಜಿತ್ ಲೇಟ್ ತಾನೆ. ಮನಸ್ ನನಾ ಓಡು ಯಾಕೆ ಲೇಟು? ರವೀಂದ್ರ ಕುಮಾರ್ ಅವರು ಬಂದ್ರು. ಹಾಯ್ ರವೀಂದ್ರ ಅವರೇ, ವೆಲ್ಕಮ್. ಒಂದು ಲೈಕ್ ಕೊಡಿ ಆಯ್ತಾ, ಲೈವಿಗೆ ಒಂದು ಲೈಕ್ ಕೊಡಿ. ಚೂರು ಲೇಟ್ ಆಂಡ್ ಸಂಗೀತಕ್ಕ. ನಿಶಾಂತ್ ಅವ್ರು ಬಂದು ಓ ಕೋಗಿಲೆಯಾ, ಓ ಕೋಗಿಲೆ ಸೌಖ್ಯವೇ. ರಂಜಿತ್ ಇನಿ ವೈಶುನ ಬರ್ತ್ಡೇ ವಿಶ್ ಮಾಡ್ಪ್ಲೇವೆ. ಹಾಯ್ ಸಂಗೀತ ಅಂತ ಹೇಳಿದ್ರೆ ಹಾಯ್ ಹಾಯ್ ರವೀಂದ್ರ ಅವರೇ, ವೆಲ್ಕಮ್. ಮೈ ಇಸ್ಲಾಂಬರ್ ಅವ್ರು ಬಂದರು. ಮೈ ಕಲ್ಕತ್ತಾ, ಓಕೆ ಓಕೆ. ಜೈ ಶ್ರೀರಾಮ್ ಅಕ್ಕ ಬಾಗುಳ್ನಾವ. ಜೈ ಶ್ರೀರಾಮ್ ಅವರೇ, ಊಟ ಆಯಿತು ನಂದು. ಮೈ ಕೋಲ್ಕತ್ತಾ. ಓಕೆ ಓಕೆ ಇಸ್ಮಾಯಿಲ್ ಅವರು, ಒಂದು ಲೈಕ್ ಕೊಡಿ ಆಯಿತಾ. ಕೋಲ್ಕತ್ತಾದವರ ನೀವು? ಊಟ ಆಯಿತಾ ನಿಮ್ಮದು? ಇಸ್ಲಾಂ ಅವರು ಊಟ ಆಯಿತಾ ನಿಮ್ಮದು? ಹ್ಯಾಪಿ ಮ್ಯಾರಿಡ್ ಲೈಫ್. ಯಾರಿಗೆ ಹ್ಯಾಪಿ ಮ್ಯಾರಿಡ್ ಲೈಫು? ಬರ್ತ್ಡೇ ವೈಶುದು ಬರ್ತ್ಡೇ ಇವತ್ತು, ಮ್ಯಾರಿಡ್ ಲೈಫ್ ಅಲ್ಲ. ಯಾರಿಗೆ ಮ್ಯಾರಿಡ್ ಲೈಫ್? ಮಿಡ್ ಲೈಫ್ ಮಲ್ನಾಡವ್ರು ಬಂದರು. ಹಾಯ್ ವೈಲ್ಡ್ ಲೈಫ್ ಮಲ್ನಾಡವ್ರೆ ವೆಲ್ಕಮ್. ಮಲ್ನಾಡವ್ರು ಒಂದು ಲೈಕ್ ಕೊಡಿ ಆಯಿತಾ. ಮತ್ತು ಯಾರ್ದ? ನಾನು ವೈಶುದು ಬರ್ತ್ಡೇ ಹೇಳಿದ್ದ. ಲಿಂಚಿ ಓಕೆ ಅಂತ ಹೇಳ್ತಾ ಇದ್ದಾರೆ, ನನಗೆ ಅರ್ಥ ಆಗಲಿಲ್ಲ. ವಯಸ್ಸು ನಿಶಾಂತ್ ಯಾರ್ದು ಮ್ಯಾರೇಜ್ ಆ್ಯನಿವರ್ಸರಿಯಾ? ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳಿದಲ್ಲ, ಇವತ್ತು ಮದುವೆ ಆದವರಿಗೆ ಹೇಳುದು ಹಾಗೆ. ನಿಶಾಂತ್ನ ಹೆಂಚಿನ ಬೇರೆ ಅಂದಿದ್ದು. ಇವತ್ತು ವಯಸ್ಸಿದ್ದಾಳಲ್ಲ, ವಯಸ್ಸಿದು ಬರ್ತ್ಡೇ. ವಯಸ್ಸಿಗೆ ವಿಶ್ ಮಾಡಿ ಆಯಿತಾ ಎಲ್ಲರೂ ಕೂಡ. ನಾನು ವಿಶ್ ಮಾಡಿದೆ. ವೈಷ್ಣವಿ ಅಂತ ನನ್ನ ಲೈವ್ಗೆ ಬರ್ತಾ ಇದ್ದು. ರಂಜಿತ್ಗೆ ಗೊತ್ತುಂಟು, ರಂಜಿತ್ ಹೋದ್ರ ಅಂತ. ಇವತ್ತು ನಾನೊಂದು ತಮ್ಲೈನ್ ಹಾಕಿದ್ದೇನಲ್ಲ ಯಕ್ಷಗಾನದ ಫೋಟೋದ್ದು, ಅವಳದ್ದು ಇವತ್ತು ಬರ್ತ್ಡೇ. ಮೈ ಕರ್ನಾಟಕ. ಹೌದಾ, ಕರ್ನಾಟಕವಾ? ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರ ಯುಗದ ಕಥೆಯನ್ನು. ಹಾಯ್, ಚೆನ್ನಾಗಿದ್ದಾರಾ? ಮಂಗಳೂರು ಮೇಡಮ್. ವಿಠಲ್ ಅವರೇ ವೆಲ್ಕಮ್. ಒಂದು ಲೈಕ್ ಕೊಡಿ. ಚೆನ್ನಾಗಿದ್ದೀನಿ. ಹ್ಯಾಪಿಯೆಸ್ಟ್ ಬರ್ತ್ಡೇ ವೈಶು ಸಿಸ್. ಗಮ್ಮತ್ ಮಲ್ಪ್ಲೆ ರಾತ್ರಿ ಪನ್ನೊಂದುಲೇರು ಅಕ್ಕಲ ಕೇಕ್ ಕಟ್ಟಿಂಗ್ ಆಂಡಿಗೆ. ಕೇಕ್ ಕಟ್ಟಿಂಗ್ ಆಗಿದೆ ಅವರದು. ಮೈ ಜಾಬ್ ಕರ್ನಾಟಕ. ಓ ಕರ್ನಾಟಕ ಜಾಬಾ? ಕೋಲ್ಕತ್ತಾದಲ್ಲಿರುವುದಾ? ಓಕೆ ಓಕೆ. ಥ್ಯಾಂಕ್ ಯು ಸೋ ಮಚ್ ಇಸ್ಲಾಂ ಅವರೇ, ನೀವು ಲೈವಿಗೆ ಬಂದದಕ್ಕೆ, ಲೈಕ್ ಕೊಟ್ಟದಕ್ಕೆ. ಲೈಕ್ ಕೊಟ್ಟಿದ್ದೇನೆ. ಥ್ಯಾಂಕ್ ಯು ವಿಠಲ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಸಮನ್ಯು ಗೌಡ ಲೈಫ್ ಸ್ಟೈಲ್ ಅವರು ಬಂದರು. ಹಾಯ್ ಅಂತ ಹೇಳ್ತಾರೆ. ಹಾಯ್ ಸಮನ್ಯು, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ತುಂಬ ದಿನದ ನಂತರ ಬಂದದಲ್ಲ ಸಮನ್ಯು ನೀವು? ಈಗ ವಿಡಿಯೋ ಎಲ್ಲ ಮಾಡೋದಿಲ್ವಾ ವೈಟಿಯಲ್ಲಿ? ಸಮನ್ಯು ಶೋಭಾ ಅಲ್ವಾ ನಿಮ್ಮ ಹೆಸರು? ಸಮನ್ಯು. ಓಕೆ, ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೆ. ನಿಮಗೆ ಕೂಡ ಥ್ಯಾಂಕ್ ಯು. ಊಟ ಫಿಶ್ ತಿಂದ್ರಾ? ಇವತ್ತು ಬಿರಿಯಾನಿ. ಚಿಕನ್ ಅಂತ ಹೇಳ್ತಾ ಇದ್ದಾರೆ. ವಿಠಲ್ ಅವರು ಫೈರ್ ಅಂತ ಹೇಳ್ತಾ ಇದ್ದಾರೆ. ನಿಶಾಂತ್ ಅವು ಪೋತುಂಡಿಗೆ ಕೆಲವೇರ್ನ ಪೋತುಂಡು ಅವೇ ಕೊರ್ಕ ಇರೇಗವೆ ಮಸ್ತ್ ಜಂತ ಪೋತುಂಡಿನಿ.
ಸಮ ನೀವು ಇದ್ದೀರಾ? ಹೋಯ್ ಪರ ಇದ್ದಂದೆ. ಭವಾನಿ ಅವರು ಬಂದ್ರೆ ಹಾಯ್ ಭವಾನಿ ಅವರೇ, ವೆಲ್ಕಮ್. ಭವಾನಿ ಅವರೇ ಒಂದು ಲೈಕ್ ಕೊಡೋದಿಲ್ಲ, ಲೈಕ್ ಕೊಡಿ. ಸಬ್ ಆಗದಿದ್ರೆ ಸಬ್ ಆಗಿ ಆಯ್ತಾ. ನಿಶಾಂತ್ ತಿಳಿಬೋದಿಲ್ಲ ಪಡ್ಬಿರ ಮಾಡ್ಬೋದು ಕೊಡಪ್ ತಿಳಿಬೋಡಿಗೆ. ನಿಶಾಂತ್ ಇಲ್ಲಿ ರಜೆನಾ? ರಜೆವಾ ಭವಾನಿ ಅವರ? ನಿಮ್ಮ ಊಟ ಆಯ್ತಾ? ನಿಶಾಂತ್ ವನಸಾಂಡೆ ಈ ಪಯಣಕ್ಕೂ ಸಾವಿರ ತಿರುವು ಇದೆ, ಈ ತಿರುವಲಿ ದಾರಿಯು ಸಾಗುತ್ತಿದೆ. ದೇವರ ಆಟವು ಇವನ ಪಾಠವು, ಸಂಚಾರಿಯಾಗು ನೀ. ಹಾಯ್ ದುರ್ಗಸಿಸ್ ಅಂತ ಹೇಳ್ತಾ ಇದ್ದಾರೆ. ಶಾಂತಸಿಸ್ ವೆಲ್ಕಮ್. ಊಟ ಆಯ್ತಾ ಶಾಂತಸಿಸ್ ನಿಮ್ಮದು? ವನಸಾಂಡೆ ಇಜ್ಜಿಯೇ ದೋಸ್ತಿನ ಮನಸ್ಸುಗಳೇ ಇದ್ದೀನಿ. ಮಟನ್ ಮಲ್ದೆ ಬಲ್ಲ ಬಂದೆ ಆಯನ ಮಟನ್ ನನಲ ಬೈದು ಎಂಕ ದಾದಲ ಒಂದುಂಡು ಮಟನ್ ನಲ್ಲ ಬೈಜ್ಜ ನನಂಜು 7 ಗಂಟೆ 3 ಗಂಟೆ ಅಂಡಿ ನಿಶಾಂತ್ ಇರ್ದಾಲ ತಿನ್ನಿ ದಾದಲ ಒಂದಿತ್ತುಂಡ ಕಾಂಡೆ ಗೊತ್ತಿಜ್ಜಿ ಸಿಸಿ ನಾ ಲೈವ್ ಇತ್ತಿನ ಅಂದೆ ಶಾಂತ ಸಿಸಿ ಎಂಕುಲು ಅವೇ ಸಂಪುಗೇನು ಶಾಂತ ಸಿಸಿ ಬೈಜ್ಜೇರ ಎಂಕುಲು ಏನು ಶಾಂತ ಸಿಸಿ ದಾನೆ ಬೈಜ್ಜೇರು ಅಂದು ಎಂಕುಲು ಅವರ ಅಂದು ಬಕ್ಕ ಇತ್ತಾರತೆ ಒಲ್ಲ ಪಿದೈಪೋಯಾರ ನಿನ್ಯಾನ್ ವನ ಸಾಣ ಸಿಸ್ ಈರ್ನಾಡೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ದುರ್ಗಾ ಸಿಸ್. ಥ್ಯಾಂಕ್ ಯು ಸೋ ಮಚ್ ಶಾಂತ ಸಿಸ್. ಸೇಮ್ ಟು ಯು ಇರೆಗ್ಲ ಎಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗಾಯ್ಸ್ ಅಂತ ಹೇಳ್ತಾ ಇದ್ದಾರೆ ನಿಶಾಂತ್. ಥ್ಯಾಂಕ್ ಯು ನಿಶಾಂತ್. ಮಾತಿರ್ಲಿಕ್ಕೊಳ್ಳೆ ಅಂತ ಥ್ಯಾಂಕ್ ಯು ಪನ್ಪೇರೆಗ್. ಯಾರ तेरी यारी को मैंने तो खुदा माना, याद करेगी दुनिया तेरा मेरा इंसाना. ಮೇಡಮ್ ನಮಗೊಂದು ಸಾಂಗ್ ಕಲಿಸಿಕೊಡಿ. ನಾನು ಅರ್ಧ ಆಡೋದು ಸಾಂಗ್ ಎಲ್ಲ. ಥ್ಯಾಂಕ್ ಯು ನಿಶಾಂತ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು ಲೈಕ್ ಕೊಡಿ. ನಿಶಾಂತ್ ಅವರು ಆರ್ಟ್ ಕೊಡ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ನಾನು ಸ್ನೇಹ ಜೀವಿ, ನೀವು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡುಬಾರ ಪ್ರೇಮ ಜೀವಿ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. PMF ಅವರು ಬಂದರು. ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ PMF ಅವರೇ. PMF ಅವರೇ ನಿಮಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಶುಭಾಶಯಗಳು. ಫ್ರೆಂಡ್ಶಿಪ್ ಡೇ ಇದು ಶುಭ ಅಪರಾಹ್ನ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಮತ್ತು ಇದು ಶಾಂತಸಿ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಬ್ಲಾಗ್ಸ್ ಅವರು ತುಂಬ ದಿನದ ನಂತರ ಬಂದಿದ್ದಾರೆ. ಬ್ಯುಸಿಯಾ PMF? ನೀವು ಊಟಕ್ಕೆ ಏನು ತಿಂದಿರ? ನಮಗೆ ಇವತ್ತು ಬಿರಿಯಾನಿ ಕಬಾಬು. ನಮಗೊಂದು ಸಾಂಗ್ ಕಳಿಸಿಕೊಡುವ ಬಹಳ ದಿನಗಳ ನಂತರ ನಿಮ್ಮ ಯೂಟ್ಯೂಬ್ಗೆ ಲೈವ್ಗೆ ಬರುತ್ತಿದ್ದೀನಿ. ಹೌದು PMF ಅವರೇ, ನಾನು ಕೂಡ ಅದೇ ಹೇಳೋದು, ಭಾಳ ದಿನಗಳ ನಂತರ ಬರ್ತಿದ್ದೀರಾ. ಶಾಂತಸಿಸ್ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಶಾಂತಸಿಸ್. ರಾಹುಲ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ರಾಹುಲ್, ವೆಲ್ಕಮ್. ರಾಹುಲ್ ಊಟ ಆಯ್ತಾ ನಿಮ್ಮದು? ರಾಹುಲ್ ಬ್ರೋ ಊಟ ಆಯ್ತಾ? ಏನು ಸ್ಪೆಷಲ್? ನಿಮಗೆ ಸ್ನೇಹಿತರ ದಿನದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಸೇಮ್ ಟು ಯು ರಾಹುಲ್. ನಿಮಗೆ ಸ್ನೇಹಿತರ ದಿನದ ಶುಭಾಶಯಗಳು ನಾನು ಹೇಳೋದು. ಮತ್ತು ಎಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲವ್ಲಿ ಅಂತ ಹೇಳ್ತಾ ಇದ್ದಾರೆ ಶಾಂತಸಿಸ್. ಊಟ ಆಯ್ತಾ ನಿಮ್ಮದು? ಎಂತ ಸ್ಪೆಷಲ್ ಇವತ್ತು? PMF ಊಟ ಆಯ್ತಾ? ಉಗ್ರಮ್ ಅವರೇ ನಿಮ್ಮದು ಊಟ ಆಯ್ತಾ? ಎಂತ ಸ್ಪೆಷಲ್ ಎಲ್ಲರಿಗೂ ಕೂಡ. ಮತ್ತು ಅವರು ಯಾರು ಒಬ್ಬರು ಇದ್ರಪ್ಪ, ಅವರ ಹೆಸರೆಂತ? ವಿಠಲ್ ಅವರೇ ಊಟ ಆಯ್ತಾ? ಒಂದು ದಿನ ಬೆಳಗ್ಗೆ ನಾನು ನಿಮ್ಮ ಲೈವ್ ನೋಡಲು ಬಂದೆ, ಆದರೆ ನೀವು ನಿಮ್ಮ ಯೂಟ್ಯೂಬ್ ಚಾನಲ್ ಲೈವ್ ಆಗಿರಲಿಲ್ಲ. ಹೌದೌದು, ಮೊನ್ನೆಯಿಂದ ನನಗೆ ಸ್ವಲ್ಪ ಟೈಮ್ ಆಚೆ ಆಗ್ತಾ ಇದೆ ಲೈವ್ ಮಾಡುವಾಗ. ಲೈವ್ ಸರಿಯಾಗಿಲ್ಲ ನಂದು. ಒಮ್ಮೊಮ್ಮೆ
ಮಧ್ಯಾಹ್ನ ಮಾಡ್ತೇನೆ, ಒಮ್ಮೊಮ್ಮೆ ಸಂಜೆ ಮಾಡ್ತೇನೆ, ಹಾಗೆ ಸ್ವಲ್ಪ ಬ್ಯುಸಿ ಇದ್ದೆ. ಲೈಕ್ ಕೊಡಿ ಅಂತೇಳಿ. ಹೌದು, ನಾನು ಊಟ ಮಾಡಿದೆ ಅಂತ ಹೇಳ್ತಾರೆ. ಎಂತ ಸ್ಪೆಷಲ್ ಇವತ್ತು PMF? ಆಯಿತು, ವೆಜ್ ಸಾಂಬಾರು ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಅಕ್ಕ ತಮ್ಮ ದಿನದ ಶುಭಾಶಯಗಳು. ಥ್ಯಾಂಕ್ ಯು ರಾಹುಲ್. ರಾಮ್ ಪ್ರಿಯ ರಂಗ್ ಅವರು ಬಂದರು. ಹಾಯ್ ರಾಮ್ ಪ್ರಿಯ ಅವರು, ವೆಲ್ಕಮ್ ವೆಲ್ಕಮ್. ರಾಮ್ ಪ್ರಿಯ ಜಿ आप एक लाइक दीजिए, ಲೈವ್ಗೆ ಜಾಯಿನ್ ಆಗಿ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಕಾಡೆ 8 ಗಂಟೆಗೆ ಸಿಸ್ ಲೈವ್. ಎನ್ಮಾಂಟೆಗೆ ಇತ್ತೀನಿ, ಇನ್ನು ಎನ್ಮಾಂಟೆ ಮಲ್ದಿನಿ ನಾನು ಲೈವ್. गुड आफ्टरनून राम प्रिया जी, गुड आफ्टरनून. आप कैसे हो राम प्रिया जी? कन्नड़ और हिंदी? हाउ आर यू? ओ इंग्लिश, ಐ ಆಮ್ ಫೈನ್. ಬರೋದಿಲ್ಲ ನನಗೆ, ಮತ್ತೆ ಇಂಗ್ಲೀಷ್ ಯಾವತ್ತು ಬರೋದಿಲ್ಲ. ನೀವು ಲೈವ್ ಮಾಡಿದಾಗ ನಾನು ಬ್ಯುಸಿ ಇರ್ತೇನೆ, ಮತ್ತು ಕೆಲವೊಮ್ಮೆ ನಾನು ನಿಮ್ಮ ಯೂಟ್ಯೂಬ್ ಲೈವ್ಗೆ ಸೇರಲು ಪ್ರಯತ್ನಿಸ್ತಾರೆ, ಆದರೆ ನೀವು ಚಾನಲ್ ಲೈವ್ ಮಾಡೋದಿಲ್ಲ. ಹೌದು, ಅದು ಸರಿಯಾ. ನನಗೆ ಕೆಲವೊಂದು ಸಲ ಟೈಮ್ ಸಿಗೋದಿಲ್ಲ. ಶಾಂತಕ್ಕ ಹಾಯ್ ಅಂತ ಹೇಳ್ತಾರೆ. ಬಾಯ್ಸ್ ಆಂಡ ಅಕ್ಕ ಅಂತ ಕೇಳಿದ್ರೆ ನಿಮ್ದಾಯ್ತಾ ಊಟ? ಅಂದೆ ಗೊತ್ತೇ ಇತ್ತು ಜಿಂಕ್. ಅವು ಮಸ್ತ್ ದಿನ ಬಕ್ಕ ಬತ್ತಿರತ್ತೆ ಶಾಂತ ಸಿಸ್, ಅಂಚ ಗೊತ್ತಾಪುಜಿ. ಮಸ್ತ್ ಜನ ಇತ್ತಿದ್ದೀರಿ. ಅವು ಲೈವ್ 2 ಸಲ ಕಟ್ಟಾದ ಲೈವ್. ಭಾನುವಾರ ನೀವು ಯಾದೃಚ್ಛಿಕ ಸಮಯದಲ್ಲಿ ವಾಸಿಸ್ತಿದ್ದೀರಾ ಎಂತ ನನಗೆ ಅರ್ಥ ಆಗ್ಲಿಲ್ಲವ. PMF ಶಿವಪ್ಪ ಅವ್ರು ಬಂದರು. ಶಿವಪ್ಪ ಪೂಜಾರಿ ಅವರು ವೆಲ್ಕಮ್. ಬಾಯ್ಸ್ ಅವರೇ ವೆಲ್ಕಮ್. ಹೆಂಚಿನ ಅಕ್ಕ ಒನಸುಗ ಬಿರಿಯಾನಿ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ನಮಸ್ತೆ ಶಿವಪ್ಪ ಅವರೇ, ಒಂದು ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡೋದವರು ಲೈಕ್ ನಾನು ಥ್ಯಾಂಕ್ ಯು ಸೂಪರ್ ಲೈವ್ ಅಂತ ಹೇಳ್ತದೆ. ಅಂದಿ ಸಿಸ್ ಅಂದಿಯೇ ಯಾನ್ ಬಾರಿಕ ಎನ್ಮಾಂಟೆ ಬೈದಿದ್ದೆ ಬಕ್ಕ ಏತ್ಸಲ ಗಡಿ ಕಟ್ಟಾಪ್ ನೀರ ಹೆಂಚಿನ ಅಂದಿಜ್ಜಿ ಯಾಕಡ್ದ ಲೈವ್ ದಾಲ ಜನ ನಿಜ್ಜೀರು ಅಕ್ಕ. ಇನಿ ದಾದ ಸ್ಪೆಷಲ್, ಇನಿ ದಾಲೆಜ್ಜಿ ಜೋಕುಲು ಯಾನ್ ಅಮ್ಮನವಳಿತ್ತೀನಿ. ಅಮ್ಮನವಳಿನಿ ಬಿರಿಯಾನಿ ಬಕ್ಕ ಕಬಾಬ್ ಪುರ ಓಲು ಕುಡ್ಲಾಡ ಸುರತ್ ಕಲಿಯೇ ಬಾಯ್ ಸೀರು ಓಲು ದಾಲೆಜ್ಜಿ ಜೋಕುಲು ಪಂಡೀರು ಬಿರಿಯಾನಿ ಬೋಡು ನಂಚ. ನಾನು ಭಾನುವಾರ 8 ಗಂಟೆಗೆ ಲೈವ್ ಮಾಡ್ತೇನೆ, ಮತ್ತು ಒಮ್ಮೊಮ್ಮೆ ಸಾಯಂಕಾಲ ಮಾಡೋದಲ್ಲ. ಇವತ್ತು ಸ್ವಲ್ಪ ಬೇಗ ಬಂದೆ. ವಿಡಿಯೋ ಮಲ್ಪೊಡಿತು ಸಿಸ್ ಬಿರಿಯಾನಿದೇನೆ ಮೊನ್ನೆ ಒಂದಿನ ವಿಡಿಯೋ ಮಲ್ದಿನಿ. ವಿಡಿಯೋ ಮಲ್ತದ ಒಂಜಿಗಟ್ಟು ಮೊಬೈಲ್ ಒಂಜಿಗಟ್ಟು ಒಂದು ಬಿರಿಯಾನಿ ಖರ್ಚಿದ್ದು ಮುರಣಿದ ಈಗ ನನವರ ಮಲ್ಪಗಾವೆ ಬಿರಿಯಾನಿದ. ನಾನು ವಿಡಿಯೋ ಮಾಡಿದೆ ಶಾಂತ ಸಿಸ್ ವಿಡಿಯೋ ಹಾಕಿದ್ದೇನೆ. ನಾವು ನಾಗರ ಪಂಚಮಿಗೆ ದೇವಸ್ಥಾನಕ್ಕೆ ಹೋದದ್ದು, ಮತ್ತೆ ನೋಡಿ ಆಯ್ತಾ ಶಾಂತ ಸಿಸ್? ನೋಡಿ ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಆಯ್ತಾ? ತುಳುವಿನಲ್ಲಿ ಉಂಟು ವಿಡಿಯೋ, ತುಳುಲಾಗಿ ನೋಡಿ ಸಪೋರ್ಟ್ ಮಾಡಿ. ಭಾನುವಾರ ಗಮ್ಮತ್ತು. ಹೌದೌದು, ಭಾನುವಾರ ಗಮ್ಮತ್ತಿದ್ದು ಬಿರಿಯಾನಿ ಕಬಾಬ್ ಅಷ್ಟೇ. ಬಾಯ್ಸ್ ಉಳ್ಳಾಲದವರ ನೀವು? ಓಕೆ ಉಳ್ಳಾಲದವರು ಕೆಲವು ಪರಿಚಯ ಉಂಟು ನಮಗೆ. ಶಾಂತ ಸಿಸ್ ನಗ್ತಾ ಇದ್ದಾರೆ. ಅಂದಿ ಶಾಂತ ಸಿಸ್ ಸತ್ಯ ಐಕ್ಯಾನು ಇನಿ ಮೊಬೈಲ್ ವಿಷಯ ಬೋತು ನಾನು ಸುನಿಲ್ ಲೈಕ್ ಆಪುಂಡು ಲೈಕ್ ಆಂಡೆ. ಥ್ಯಾಂಕ್ ಯು ಸುನಿಲ್, ಥ್ಯಾಂಕ್ ಯು ಸೋ ಮಚ್. ತೂಪೆ ಸಿಸ್ ತೂತ್ ಸಪೋರ್ಟ್ ಮಲ್ಪಲೆ ಶಾಂತ ಸಿಸ್ ಸಪೋರ್ಟ್ ಅಂತ ಹೇಳ್ತಿದ್ದಾರೆ ಉಗ್ರಮ್ಮ ಅವರು. ನನ್ನ ಒಬ್ಬ ಸ್ನೇಹಿತ ಸುರತ್ಕಲ್ನವನು. ಹೌದಾ PMF? ಸುರತ್ಕಲ್ನಿಂದ ಹೆಸರೆಂತ? ನಯನ ಹೋಮ್ ಅಂತ ಬಂದರು. ನಯನ ಅವರೇ ವೆಲ್ಕಮ್ ನೈಸ್ ಅಂತ ಹೇಳ್ತಾ ಇದ್ದಾರೆ ನಯನ ಅವರು. ಶಾಂತ ಅವರು ಪ್ರವೀಣ್ ಮೂಲೆ ದುರ್ಗಾ ಸಿಸ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಉಗ್ರಮ್ಮ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಹೇಮಂತ್ ಅವರು ಹನುಮಂತ್ ಅವರು ಬಂದರು. ಹಾಯ್ ಹನುಮಂತ್ ಅವರು ವೆಲ್ಕಮ್. ಅಕ್ಕ ರಕ್ಷಾ ಅಕ್ಕ ಲೈವ್ ಬರಲಿಲ್ಲ. ಇಲ್ಲ, ಅವರು ಇವತ್ತು ಲೈವ್ ಮಾಡಲಿಲ್ಲ ಅಂತೆ. ಇವತ್ತು ಸ್ವಲ್ಪ ಬ್ಯುಸಿ ಇದ್ದಾರೆ ಅಂತೆ ಅವರು. ನೀವು ಬಿರಿಯಾನಿ ಮಾತ್ರ ಕಳಿಸಿದ್ದೀರಾ ಅಥವಾ ನಿಮ್ಮ ಯೂಟ್ಯೂಬ್ ಲೈವ್ನಿಂದ ಒಬ್ಬ ವ್ಯಕ್ತಿ ನಿಮಗೆ ಬಿರಿಯಾನಿ ಕಳಿಸಿದ್ದಾರೆ? ಇಲ್ಲಪ್ಪ, ನಾನು ಅಮ್ಮನ ಮನೆಯಲ್ಲಿ ಬಿರಿಯಾನಿ ತಿಂದದ್ದು. ಅಮ್ಮನ ಮನೆಯಲ್ಲಿ ಬಿರಿಯಾನಿ ಇವತ್ತು. ಅಮ್ಮ ನಿನ್ನೆ ಹೇಳಿದ್ರು ಬಿರಿಯಾನಿ ಮಾಡ್ತೇನೆ, ನೀನು ಎಂತ ಅಡಿಗೆ ಮಾಡಬೇಡ ಅಂತ ಹೇಳಿದರು. ಅದಕ್ಕೆ ಅಮ್ಮನಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗಿದ್ದೆ, ಊಟ ಮಾಡಿ ಬಂದೆ. ತುಳುಟು ಪಾತಿರ್ಗ ಕೆಲವರು ಕನ್ನಡದ ಕುಳ್ಳು ಇರುತ್ತೆ. ಅಕ್ಲೆಗೆ ಅರ್ಥ ಅಪ್ಪಜ್ಜಿಗೆ ಅಂಚೆ ನಮ್ಮ ತುಳು ತಕ್ಲೆ ಕನ್ನಡಲ್ಲ ಅರ್ಥ ಆಪಣ. ಅಂಚೆ ತುಳುಟ್ಲ ಪಾತಿರ್ವೆ ಕನ್ನಡಲ್ಲ ಪಾತಿರ್ವೆ. ಹೆಸರು ಅಗತ್ಯವಿಲ್ಲ. ನನ್ನ ಒಬ್ಬ ಸ್ನೇಹಿತ ಸುರತ್ಕಲ್ನವನೆಂದು ನಾನು ನಿಮಗೆ ಹೇಳಿದೆ. ಓಕೆ ನೋ ಪ್ರಾಬ್ಲಮ್, ಹೆಸರು ಬೇಡ. ಓಕೆ ನೀವು ಸುರತ್ಕಲ್ಗೆ ಬರ್ತಾ ಇರ್ತೀರಾ PMF? ಸಂಜೆ ಏನು ವಿಶೇಷ ಇಲ್ಲ, ಇದುವೇ ಸಂಡೇ ಇವತ್ತು, ಹಾಗೆ ಅದುವೇ ವಿಶೇಷ.
ಸಂಜೆ ಏನು ವಿಶೇಷ? ಸಂಜೆ ಏನಿಲ್ಲ, ಉಳಿದದ್ದು ತಿನ್ನೋದು. ಮಧ್ಯಾಹ್ನ ಎಷ್ಟು ಉಳಿದೆ ಅಷ್ಟು ತಿನ್ನೋದು. ಸಂಜೆ ಟೀ ಅಷ್ಟೇ ವಿಶೇಷ. ಹೌದೌದು, ಸಂಜೆ ಟೀ ಅಷ್ಟೇ ವಿಶೇಷ. ಹೌದು ಬಾಯ್ಸ್. ರಕ್ಷಾ ಲೈವ್, ರಕ್ಷಕ ಲೈವ್ ಬರ್ತಿಲ್ಲ ಇವತ್ತಿಲ್ಲ. ಆದ್ದರಿಂದ ನೀವು ಮಾತಾಡೋ ಯಾವುದೇ ಭಾಷೆಯ ಐಡಿ ಪರವಾಗಿಲ್ಲ, ಟೈಪ್ ಮಾಡುವ ಕಷ್ಟವಾಗುದಿಲ್ಲ. ನಾನು ಕನ್ನಡದಲ್ಲಿ ಟೈಪ್ ಮಾಡ್ತೇನೆ. ಓಕೆ ಓಕೆ BMF, ಥ್ಯಾಂಕ್ ಯು ಸೋ ಮಚ್. ಸಂಜೆ ಊಟಕ್ಕೆ ಏನು ವಿಶೇಷ? ಸಂಜೆ ಊಟಕ್ಕೆ ಮೀನುಂಟು, ಫಿಶ್ ಫ್ರೈ ಮಾಡೋದು, ದಾಲ್ ಮಾಡೋದು, ಮತ್ತೆ ಊಟ ಮಾಡೋದು ಹಾಗೆ. ನೋಡಿ, ಕಮೆಂಟ್ ಮಾಡಿ, ಲೈವ್ಗೆ ಬಂದವರು ಕಮೆಂಟ್ ಮಾಡಿ. ಬಂಗುಡೆ, ಎಸ್ ಬಂಗುಡೆ, ಫಿಶ್ ಬಂಗುಡೆ ಹೇಗೆ? ಬಂಗುಡೆ ಉಂಟು, ಅದನ್ನೇ ಫ್ರೈ ಮಾಡುದು. ನಿಮ್ಮ ತಾಯಿ ನಿಮಗೆ ಬಿರಿಯಾನಿ ಪ್ಯಾಕ್ ಮಾಡಿ ಕೊಡಲಿಲ್ಲವೇ? ಕೊಟ್ಟಿದ್ದಾರೆ, ಉಂಟು ಬಿರಿಯಾನಿ ಕೂಡ ಉಂಟು. ಮೀನು ಬೇಕಾದರೆ ಮೀನು, ಹಾಗೆ ಬಿರಿಯಾನಿ ಉಂಟು. ಸಂಜೆ ಕೂಡ ಸಾಕಾಗಬಹುದು ಬಿರಿಯಾನಿ, ಆದರೆ ನನಗೆ ಬಿರಿಯಾನಿ ಅಷ್ಟು ಮಧ್ಯಾಹ್ನ ತಿಂದೆ ಅಲ್ಲ, ರಾತ್ರಿಗೆ ಬೇಡ ಅಂತಾಗ್ತದೆ ಹಾಗೆ. ಸೂಪರ್ ಅಂತ ಹೇಳಿದೆ. ಯಾಕೆ ನೀನು ಒಳ್ಳೆಯ ಮಿಂಚು ಸಾಂಗ್ ಆಡಬೇಕಾ? ನಾನು ಅದುವಾ ಜೋಕೆ, ನಾನು ಒಳ್ಳೆಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆಯೇ ಸಂಚು. ಕುಡ್ಲಡು ಮತ್ ಬಂಗುಡೆ ಅನ್ನೊಂದು ಕುಡ್ಲಡು ಮಸ್ತ್ ಬಂಗುಡೆ ಬೈದ್ರತೆ ಆಯಗ್ಗೆ ಶಾಂತ ಸಿಸ್. ನಿಮ್ಮಲ್ಲ ಯೂಟ್ಯೂಬ್ ಲೈವ್ ಸ್ವಲ್ಪ ಸಿಲುಕಿಕೊಳ್ಳುತ್ತಿದೆ. ನಿಮ್ಮ ನೆಟ್ವರ್ಕ್ ನಿಧಾನವಾಗಿದೆ ಎಂದು ನಾನು ಭಾವಿಸ್ತೇನೆ. ಹೌದೌದು, ನೆಟ್ವರ್ಕ್ ನಿಧಾನವಾಗಿದೆ. ನೆಟ್ವರ್ಕ್ ತುಂಬ, ಮೊನ್ನೆಯಿಂದ ನೆಟ್ವರ್ಕ್ ತುಂಬ ಕೈ ಕೊಡ್ತಾ ಇದೆ. ನೆಟ್ವರ್ಕ್ ಎಂತಂದರೆ ಗೊತ್ತು, ಭೋಜನಕ್ಕೆ ವೈವಿಧ್ಯಮಯ ಆಹಾರ. ಹೌದೌದು, ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ವಿಠಲ್ ಅವರು ಫೈರ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಮೆಸೇಜಲ್ಲಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿ, ಲೈವಿಗೆ ಬಂದವರು ಲೈಕ್ ಕೊಡಿ, ಹೈಡಲ್ಲಿ ಇಡಬೇಡಿ. ತುಂಬ ನೆಟ್ವರ್ಕ್ ತುಂಬ ಅಂದರೆ ತುಂಬ ಸ್ಲೋ ಉಂಟು ನಂದು. ಎಂತ ಯಾವಾಗ ಇದು ಲೈವ್ ಎಂಡ್ ಆಗ್ತದೆ, ಯಾವಾಗ ರೀಕನೆಕ್ಟ್ ಆಗ್ತದೆ ಗೊತ್ತಾಗೋದಿಲ್ಲ, ಹಾಗೆ ಆಗಿದೆ. ನಿಮ್ಮ ಜೀವನ ಹೇಗೆ ನಡೆಯುತ್ತಿದೆ? ನಮ್ಮ ಜೀವನ ಸುಂದರವಾಗಿದೆ ಈಗ. ಸ್ವಲ್ಪ ಕಷ್ಟ, ಸ್ವಲ್ಪ ಸುಖ, ದುಃಖ ಎಲ್ಲ ಮಿಕ್ಸ್. ಇಂದಿನ ದಿನ ಇಲ್ಲಿವರೆಗೆ ಹೇಗಿತ್ತು? ಇಲ್ಲಿವರೆಗೆ ಚೆನ್ನಾಗೇ ಇತ್ತು. ಅನ್ನೊಂದು ನೆಟ್ವರ್ಕ್ ಇಶ್ಯೂ ಉಂಡು, ಮಸ್ತ್ ಉಂಡು. ಜನ ಪೂರ ಪೋಯಿರತ್ತೆ ಅವು ನೆಟ್ವರ್ಕ್ ಇಶ್ಯೂ ಇತ್ತು. ಜನ ಪೂರ ಪೋಪೇರು ನೆಟ್ವರ್ಕ್ ಒಂದು ಹಾಕೊಂಡು. ತುಳುವ ನಾಡದ ವದಿತ್, ತುಳುವ ನಾಡದ ಸಿರಿಚಾವಡಿನ ಅವು ಬರ್ಪುಜಿ ಚೂರು ಬರ್ಪುಣ್ ಪನ್ಪೆ. ತುಳುವ ನಾಡದ ಸಿರಿಚಾವಡಿಡು ಪೊಡಿ ಮಡಲ ಕೊಡಿ ಅಡಿಟ್ ಬಂಗಾರ ಸಿಂಗಾರ ಮಲ್ತೊಂದು ಪೋನಾಗ. ಅಷ್ಟೇ ಬರೋದು ನನಗೆ ಅದು. ಅಲ್ಲಿಗೆ ನಿಮ್ಮ ತಾಯಿಯ ಸ್ಥಳ ಯಾವುದು ಅದೆಲ್ಲ ಹೇಳಬಾರ್ದಂತೆಲ್ಲ PMF ಅವರೇ. ನಾನು ಅಲ್ಲೇ ಇದ್ದೇನೆ, ನಾಳೆ ಎಲ್ಲಿಗೂ ಹೋಗಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಓಕೆ. ನನಗೆ ಇಲ್ಲಿ ತುಂಬ ಕಡಿಮೆ ಆಯಿತು ಜನ. ಎಷ್ಟು ಜನ ಕಾಣ್ತಾ ಇದೆ ನನಗೆ? ಇಬ್ಬರೇ ಕಾಣ್ತಾ ಇದ್ದಾರೆ, ಎಲ್ಲ ಹೋದ್ರು. ಅದು ನೆಟ್ವರ್ಕ್ ಹಾಗೆ ಆಗುವಾಗ ಎಲ್ಲ ಜನ ಇರುವುದಿಲ್ಲ, ಹಾಗೆ ಮತ್ತೆ ಬರುವುದಿಲ್ಲ ನೆಟ್ವರ್ಕ್, ಹೀಗೆ ಇರ್ತದೆ. ಭೂಮಿಕಾ ಅವರು ಬಂದರು. ಹಾಯ್ ಭೂಮಿಕಾ ಅವರು, ವೆಲ್ಕಮ್. ಹಾಯ್ ಸಂಗು ಡಾರ್ಲಿಂಗ್, ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು ಭೂಮಿಕಾ ಅವರು, ಥ್ಯಾಂಕ್ ಯು ಸೋ ಮಚ್. ನಿಮಗೆ ಕೂಡ ಸೇಮ್ ಟು ಯು ಭೂಮಿಕಾ ಸಿಸ್, ಸೇಮ್ ಟು ಯು.
ಶಾಂತಿ ಒಳ್ಳೆ ಬಂದಿದೆ, ನೈಸ್ ಲೈವ್ ಬಂದ. ಥ್ಯಾಂಕ್ ಯು ಶಾಂತಿ, ಥ್ಯಾಂಕ್ ಯು. ಏತು ತೋಜುಂಡಿ ಶಾಂತಿ ಲೈಕ್ ಎಲ್ಲ ಬಕೊಂದುಲ ಪಲ್ನೆಗೆ 17 ಲೈಕ್ ನನ್ನ. ಓಕೆ ಓಕೆ ಭೂಮಿಕಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಭೂಮಿಕಾ ಸಿಸ್, ಥ್ಯಾಂಕ್ ಯು. ಲೈವ್ ಮಾಡಲಿಲ್ವಾ ಭೂಮಿಕಾ ಸಿಸ್? ಮಳೆ ಕಪ್ಪು ಸಿಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಕಪ್ಪು ಸಿಸ್, ವೆಲ್ಕಮ್. ಗಾಯ ಕಂಟಿ ನಾವು ದಾದಾನ್ ಪೋಯಿ ತುಳುವ ನಾಡದ ಸಿರಿ ಚಾವಡಿ ಮೊದಲ ಕೋಡಿ ನಟು ಸಿರಿ ಚಾವಡಿದು ಸಿಂಗಾರ ಮಲ್ತೊಂದು ಜೋಗೊನೊಡು ಮಾಯೋಡೆ ಸಿರಿ. ಹೌದೌದಾಗಿ ತುಳುವ ನಾಡದ ಸಿರಿ ಚಾವಡಿಡು ಪೊಡಿ ಮಾಡಲ ಕೊಡಿ ಅಡಿಟ್ಟು ಆದಿಪುರ ಸಿಂಗಾರ ಮಲ್ತೊಂದು ಜೋಗೊನೊಡು ಮಾಯೋಡೆ ಸಿರಿ. ಸಿಂಗಾರ ಪಿಂಗಾರ ಮಲ್ತೊಂದು ಮಾಯೋಡು ಜೋಗೊನೊಡು ಸಿರಿ. ಹಾಯ್ ಕಪ್ಪು ಸಿಸ್ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಜನರೇ ಅಂತ ಹೇಳ್ತಾ ಇದ್ದಾರೆ ಬಾಯ್ಸ್ ಅವರು. ಇಜ್ಜಿ ಅಂತ ಹೇಳ್ತಾ ಇದ್ದಾರೆ ಭೂಮಿಕಾ ಸಿಸ್. ಶಾಂತಿ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ ಒನಸಾದ್ ಬರ್ತಾರಾ? ಶಾಂತ ಸಿಸ್ ಸಾಂಬಾರತ್ತೆ. ದಾದೆಗೆ ಮಗಕ್ಕೆ ಅಂದೆ ಅಲ್ಪ ಸೈಡ್ ಒಂಜಿ ತುಳಸಿ ಕಟ್ಟೆ ದಿದ್ದಿತ್ತು. ತುಳಸಿಗೆ ನೈಟ್ ದಿದ್ದಿತ್ತೆ ಅವೆಲ್ಲ ತಿರ್ತು ಬಾಡಿಯೇ ತೀರ್ದು ಸ್ಲ್ಯಾಪ್ದ ತಿರ್ತು ಬಾಡಿಯೇ ಐ ಕ್ಯಾನ್ ಪನ್ಪಿನ ಅಂಚಿ ಪೋಚಿ ಹೆಂಗೆ ಪೋಡಿಗೆ ಹಾಪುಣು ಎಂದಿ ಆಯ್ನ ಲೈವ್ ಮಲ್ಪನಾಗ ಒಂದಿ ಆಯ್ನೆ ಒಂಜಿ ಕಣ್ಣು ಆಯ್ನ ಮಿತ್ತಿದಿ ಓಡಿ ಆನೆ ಮಧ್ಯಾಹ್ನ ಐಕೆ ಅನ್ ಜೆಪ್ಪೆಲ್ಲ ಜೆಪ್ಪು ಜಾಗಿ ಶಾಲೆ ಎಜ್ಜಿದ ಒಂಜಿ ಕಣ್ಣು ಆಯ್ನ ಮಿತ್ತಿದಿ ಓಡಿ ಹೆಂಗೆ ಪೋಡಿಗೆ ನಾಪುಣು ಹೆಂಗೆ ಆನಿ ಕರೆಂಟ್ ಶಾಕ್ ಹಾಕಿ ಬಕ್ಕ ಪೋಡಿಗೆ ನ್ಯಾಪಿನಿ ಪನ್ನೆಗೇನು ಜಯ ಪನ್ನೆ ಒಂಜಿಲಕ್ಕೇನು ಜಿತ್ತಲ್ತು ಪೊಪ್ಪನಲ್ತು ಪೂರ ಪೈಪುದ ಒಂದು ಪತೊಮತ್ತೆ ಇತ್ತು ದಾದ ಅಲ್ಪ ನೇರೆ ಗೊತ್ತು ಐಕು ನೆರ್ಪಿನಿ ನಾನು ಅದು ಬರುವುದಿಲ್ಲವ ನನಗೆ ಸರಿ ಬರುವುದಿಲ್ಲ. ಬರ್ಸ ಉಂಡೆ ಬರ್ಸ ಇಜ್ಜಿ ಸಿಸ್ ಬಸ್ ಪೋಪುಂಡು ಬಸ್ ಗಾಡಿ ಪೂರ ಪೋಪುಡತ್ತೆ ಮುಲ್ಪ ಅಂಚ ಬರ್ಸ ಇಜ್ಜಿ ಅಂದೆ ಸಿಸ್ ಪನಂದುಲೆ ಅಂದಿಯೇ ఆయన ಮಿತ್ತು ಒಂಜಿ ಕಣ್ಣು ದಿವೋಡೆ ಇಂಕ ರಜೆ ಎತ್ತು ನನ್ನದು అని చెప్పులజ్జి ఇంక నిద్ర పరుపును అని అని చెప్పు జన అయితే లైవ్ బతుకుల్య ముల్ల ఎంచిన సడబా డబ శబ్దకేం జీರಿಗೆ ಕಣ್ಣಿಂಚ ಇತಿನ ಪೂರ ತಿರ್ತು ತಕ್ಕೊಂಡು ಸೀಟದ ಮಿತ್ತು ಅನ್ನೆ ಒಂಜಿಲಕ್ಕೇನುಜ್ಜಿ ನಾನು ಸಾಹಿತ್ಯ ಕಲಿಸಿದ್ದೇನೆ ಅದನ್ನು ಓದಿ ಅಂತೆ. ಹೌದೌದು ಕಲಿಸಿದ್ದೀರಾ, ಆದರೆ ನನಗೆ ಅದು ಆಡಲಿಕ್ಕೆ ಬರುವುದಿಲ್ಲವಾ PMF. ಆ பொருளோடு பொருளையே தொழுநாடு ಸಾರಯ ಸೆಳೆದ ತಾಮರೆ ನಮ್ಮ ಭಾಷೆ ಬಾಳೆ ಕೇದಗೆ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಾಗೆ ತುಳು ಬೇರೆ ಬಂಗಾರ ಮನಸ್ಸು ಅದು ಅರ್ಧವಿರೋದು. ಥ್ಯಾಂಕ್ ಯು PMF ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ಅಂದಿಯೇ ಶಾಂತ ಸಿಸ್. ಸಂಗೀತ ಹಾಯ್ ಅಂತ ಹೇಳ್ತಾ ಇದ್ದಾರೆ ರಜನಿ ಅವರೇ. ಹಾಯ್ ರಜನಿ ಅವರೇ, ವೆಲ್ಕಮ್. ಊಟ ಆಯ್ತಾ ರಜನಿ ಅವರೇ? ನಿಮ್ಮ ಮಕ್ಕಳು ಯಾವ ತರಗತಿಯಲ್ಲಿ ಓದುತ್ತಿದ್ದೀರಿ? ಒಬ್ಬ 3rd ಸ್ಟ್ಯಾಂಡರ್ಡ್ ಇದ್ದಾನೆ, ಮತ್ತೊಬ್ಬ 10th. ಶಾಂತ ಸಿಸ್ ಸೂಪರ್ ಅಂತ. ನಿಮ್ಮ ಮಗುವಿನ ಹಿನ್ನೆಲೆ ಸಂಗೀತ ಹೌದು, ಅವನು ಆಡ್ತಾ ಇದ್ದಾನೆ, ಒಬ್ಬನು TV ನೋಡ್ತಾ ಇದ್ದಾನೆ. ಹಾಗೆ ಇಬ್ಬರು ಒಟ್ಟಿಗಿದ್ರೆ ಪೆಟ್ಟಾಗ್ತದೆ ಅಲ್ಲೀಗ. ಅದಕ್ಕೆ ಒಬ್ಬ ಅವನಷ್ಟಿಗೆ ಆಡ್ತಾ ಇದ್ದಾನೆ, ನಾನು ನೋಡ್ತಾ ಇರ್ಬೇಕು ಇಬ್ಬರನ್ನು ಕೂಡ. ರಜನಿ ಅವರು ಹೋದ್ರಾ? ಗಡಿ ನೆಟ್ವರ್ಕೇ ಬಂದ್ ಹಾಕೊಂಡು ಮಾರೆ ನಾಲೆಜ್
ಮನದೇ ಮುಳ್ಳಿನ ರಾಜಕುಮಾರಿ, ಕನಸಾಗಿ ಬರುವೆನಾ ಕೇಳೆ ಸಿಂಗಾರಿ, ಲಾಲಿ ಸುಮಾರಿ ಹಾಡಯ್ಯ ಲಾಲಿ, ನನ್ನ ಚೆಲುವಿಗೆ ಸೊಗಸಾದ ಲಾಲಿ, ಮನದೇ ಮುಳ್ಳಿನ ರಾಜಕುಮಾರಿ. ಗುಣವಿದೆ ಈ ಮಣ್ಣನೆ ಪರಶುರಾಮನ ಕೃಪೆಯಲಿ, ಕಡಲ ಜನರ ನಗುವಲಿ, ಹುಟ್ಟಿದ ಒಂದು ಸಂಸ್ಕೃತಿ ನಮ್ಮ ತುಳುನಾಡು, ನಮ್ಮ ತುಳುನಾಡು, ಎಂಕಲ್ಲ ತುಳುನಾಡು ನಾಡು. ಶಾಂತಿ ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು PMF, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅವು ಪೈಪು ತಿಕ್ಕವನ ಲಕ್ಷ ದಾಯ ಕಂತೀನಿ ಉಂಟು ನೀವು ಆಡುವಾಗ. ಹೌದಾ? ಹೌದು, ಏನು ಪ್ರಾಬ್ಲಮ್ ಅಂತ ಗೊತ್ತಾಗುದಿಲ್ಲ. ಎಂತದ ಮೊನ್ನೆಯಿಂದ ಆಗಿವೆ. ಫ್ರೀ ಬರ್ಬೇಕಾ ಅಂಡಿ ಚಾನ್ಸಸ್ ಪದ್ಯ ಬನ್ನಕ್ಕೆ ಏನುಜ ದಾದನ ಪ್ರಾಬ್ಲಮ್ ಮಾರೆ, ದಾದಂದೆ ಗೊತ್ತಾಗ ಜಿಂಕ್. सारी दुनिया के लिए मैं एक संग ಎಂಕ್ ಕೇನುಂಡು ಸಿಸ್ ಕೇಂಡೆ ಓಕೆ ಕೆಲವೆರೆ ಕೇನು ಜಾಂದತೆ ಕಟ್ಟುಕಟ್ಟ ಆಪುಡ ಸಾಧನ ಭಾರಿ ಪ್ರಾಬ್ಲಮ್. ಮತ್ತೆ ಲೈವ್ ಮಾಡುವ ಅಗತ್ಯವಿಲ್ಲ, ಯೂಟ್ಯೂಬ್ನಲ್ಲಿ ಮತ್ತೆ ಲೈವ್ ಮಾಡುವ ಅಗತ್ಯವಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು. ಸ್ವಲ್ಪ ಒಂದು ಅರ್ಧ ಗಂಟೆ ಅಷ್ಟೇ, ಮತ್ತೆ ಎಂಡ್ ಮಾಡ್ತೇನೆ ಲೈವ್. ಇದು ನೆಟ್ವರ್ಕ್ ಇಂದ ಜನ ಕೂಡ ಎಲ್ಲ ಇದ್ದವರು ಕೂಡ ಹೋದ್ರು, ಹಾಗೆ ನೆಟ್ವರ್ಕ್ ತುಂಬಾ ಸಮಸ್ಯೆ ಆಗ್ತಾ ಇದೆ. ಕೇಳಬಹುದು ಆದರೆ ಸ್ವಲ್ಪ ಸಿಲುಕಿಕೊಳ್ಳುತ್ತಿದೆ. ಓಕೆ 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 ಓಕೆ, ಅದು ಈಗ ಮೊನ್ನೆಯಿಂದ ಸ್ಟಾರ್ಟ್ ಆಗಿದೆ ಆ ಪ್ರಾಬ್ಲಮ್, ಎಂತ ಅಂತೇಳಿ ಗೊತ್ತಾಗುದಿಲ್ಲ ನನಗೆ. ಒಳ್ಳೆ ಪನ್ನಂದ್ರೆ ಓಕೆ ಓಕೆ ಕಪ್ಸಿಸ್ ಓಕೆ. ವನಸಾಂಡೆ ವನಸ್ ಪಂತಾರೆ ಕಪ್ಪುಸಿಸ್. ಸಂಸ್ಕೃತಿ ನಮ್ಮ ನೀಕಿತೆ ಒಂಜಿ ತೋಚ್ಕೊಂಡು ಕಾಲು ನೆಟ್ವರ್ಕ್ ಅದನ್ನೇ ದಾದನ ಒಂದೊಂದು. पूरा नेटवर्क फोन పోయేరా మాత పోయి ಅಂಚೆನೆ ಅಪ್ಪಿನಿ ಮುರಂದಿಂಚ ಅರ್ಧ ನಾಗ ನೆಟ್ವರ್ಕ್ ದಾದ ಅಪ್ಪಿನ ಗೊತ್ತು. ಜನ ಇತ್ತಿನ ಪೂರ ಪೋಪೇರು ಜೀರೋಗ್ ಬರ್ಪುಡು. ಯಾನ್ ಉಲ್ಲೆ ಅಂತ ಹೇಳ್ತಾ ಇದ್ದೇನೆ. ಪಾರಿವಾಳ ಬನ್ನಿ ಪಾರಿವಾಳ ಅವರೇ, ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಆಗ್ತಾ ಇದೆ ತುಂಬಾ. ಹಾಯ್ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಊಟ ಆಯ್ತಾ? ಮೊಬೈಲ್ ಪ್ರಾಬ್ಲಮ್ ಸಿಸ್, ಮೊಬೈಲ್ ಪ್ರಾಬ್ಲಮ್ಮಾ?
ಮೊಬೈಲ್ ಎತ್ತು ಬೊಲ್ಲಡ್ ಬಿಡ್ಪಿನ ಅಂತ ಹೋಗಿನಿತ್ತೆ ದಾದಾತನ ಮೊಬೈಲ್ಗೆ ಹೆಂಗ್ ಗೊತ್ತಾಗೋದು ಮಾರ್ರೆ ಪೂರಿತ ದಾದ ಮಲ್ಪಟ್ಟು ನೆಟ್ವರ್ಕ್ ಸರಿ ಇತ್ತು ನೀಯೇ ಪಾರಿವಾಳ ಊಟ ಆಯ್ತು ಅಂತ ಕೇಳಿದ್ರೆ ಹಾಗಾದ್ರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ವಿಡಿಯೋಗಳು ನೋಡಿದ್ದೀರಿ ಹೇಗಿದೆ ಮತ್ತು ಅದರ ಬಗ್ಗೆ ಏನು ಹೇಳಲು ಬಯಸುತ್ತೀರಾ? ನಾನು ವಿಡಿಯೋ ಹೆಚ್ಚು ನೋಡಲಿಲ್ಲ ಪಿ ಎಮ್ ಅಪ್ಪ. ನನಗೆ ನೀವು ಮೆಸೇಜ್ ಹಾಕುದಿಲ್ಲಲ್ಲ, ನಮಗೆ ಸಿಗುದಿಲ್ಲ ಯಾರ ಚಾನಲ್ ಕೂಡ. ಮೆಸೇಜ್ ರೀಸೆಂಟ್ ವಿಡಿಯೋಗೆ ಮೆಸೇಜ್ ಹಾಕಿದ್ರೆ, ಕಮೆಂಟ್ ಹಾಕಿದ್ರೆ ನಾನು ನೋಡ್ತೇನೆ ವಿಡಿಯೋ. ಇಲ್ಲದಿದ್ದರೆ ನನಗೆ ಯಾರ್ದು ವಿಡಿಯೋ ನೋಡ್ಲಿಕ್ಕೆ ಆಗುದಿಲ್ಲ, ಯಾಕಂದರೆ ಚಾನಲ್ ಸಿಗುದಿಲ್ಲ ಹುಡುಕುವಾಗ. ಕಿಚನ್ ಜರ್ನಿ ಅವ್ರು ಬಂದರು. ಹಾಯ್ ಕಿಚನ್ ಜರ್ನಿ, ವೆಲ್ಕಮ್, ಸೂಪರ್ ಅಂತೇಳಿ. ಥ್ಯಾಂಕ್ ಯು. ಡಿ ಜೆ ಮತ್ತು ಅದರ ಶಿಸ್ತು ಮತ್ತು ಆ ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು. ಶಾಂತ ಹೆಲ್ತ್ ಒಂದು ಅಂದಿಯೇ ಶಾಂತಿಸು ಒಂದು ನನ್ನ ಮೊಬೈಲ್ ಆಯ್ಜು ಒಂದು ನೆಟ್ವರ್ಕ್ ಹೊರ ಪೋಪುಂಡು ನೆಟ್ವರ್ಕ್ ಹೊರ ಬರ್ಪುಂಡು ಆಯ್ಜು ನೆಟ್ ನನ್ನ ಪಕ್ಕ ಒಳ್ಳೆ ಗತಿ. ನೀವು ನನ್ನ ಯೂಟ್ಯೂಬ್ ಚಾನಲ್ ಹುಡುಕಿದರೆ ನಿಮಗೆ ಸಿಗುತ್ತದೆಯಾ? ಇಲ್ಲವಾ, ಅದು ಬರುವುದಿಲ್ಲವ ಪಿ ಎಮ್ ಬ್ಲಾಗ್ ಅಂತ. ಮೊನ್ನೆ ಒಂದು ಸಲ ಹುಡುಕಿದ್ದೇನೆ, ಇದು ಯಾವುದು ನೀವು ಹೇಳಿದ್ರಲ್ಲ, ನಾನು ಬೈಕ್ ತಗೊಂಡಿದ್ದೇನೆ ಅದರದ್ದು ನೋಡಿ, ಅದು ಹುಡುಕುವಾಗ ಬರುವುದಿಲ್ಲವಾ? ಅದು ಇದು ಬೈಕಿದೆಲ್ಲ ಚಂದ ಇತ್ತು ವಿಡಿಯೋ, ಶಾರ್ಟ್ ವಿಡಿಯೋ ಚೆನ್ನಾಗಿ ಮಾಡ್ತೀರಾ ನೀವು. ಅದು ಕೂಡ ಸಿಕ್ಕುದಿಲ್ಲ, ಯಾವುದು ಮಿಸ್ಟರ್ ಸಾಂಗ್ಸ್ ಅಂತಲ್ಲ, ಅದು ಕೂಡ ಸಿಕ್ಕುದಿಲ್ಲ. ಕಾಣೆ ದಾಲೆಜ್ಜಿ ಕಾಣೆ ಹೊರ ಹೊರ ಪತ್ತೊಂಜದಾನ 2 ಸಲ ರಿಪೀಟ್ ಮಾಡ್ತದೆ ಹೊರ ಪತ್ತ ಆತೆ ಬಕ ಅಜಿಪ್ಪ ಒಂದು ವ್ಯೂಸ್ ಇತ್ತು ನಾತೆ ಊಟ ಇತ್ತದ ಆಲೆಜ್ಜಿ ಇತ್ತ ಹೊರ ಇತ್ತು ಮಸ್ತ್. ಅವು ನೆಟ್ವರ್ಕ್ ದಾದನ ಸಮಸ್ಯೆ ಅವನುಂಡು. ಶಾಂತಿ ಸಿಸ್ ಮಾಡಿ ಬಂದೆ ಅಂತ ಹೇಳ್ತಾ ಇದ್ದಾರೆ. ಹೊರ ಒಂಚೂರು ಜನ ಇತ್ತಿರದೆ ಫಸ್ಟ್ಗೆ ಸಡನ್ನೇ ಪೂರ ಕಮ್ಮಿ ಆಯರು. ಒರೇರಿ ಒಂಜಿ ಮೆಸೇಜ್ ಪಾಡ್ದು ನಾವು ಪೋಪುಜೇರು ಪೂರ ಕಮ್ಮಿ ಆಡು. ಹಾಗಾದರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಹುಡುಕಿದ್ರೆ ಸಿಗದಿದ್ದರೆ ನನ್ನ ಬೈಕ್ ವಿಡಿಯೋದಲ್ಲಿ ನೀವು ಹೇಗೆ ಕಮೆಂಟ್ ಮಾಡಿದ್ದೀರಾ? ಅದು ನೀವು ನನಗೆ ಇದು ನನ್ನ ವಿಡಿಯೋಗೆ ಕಮೆಂಟ್ ಹಾಕಿದ್ದಲ್ಲ ನೀವು ಅವತ್ತು ರೀಸೆಂಟ್ ಯಾವುದೋ ವಿಡಿಯೋಗೆ ಒಂದು ಕಮೆಂಟ್ ಹಾಕಿದ್ದೀರಿ. ನಾನು ಹೇಳಿದ್ದೆ ನಿಮ್ಮ ಹತ್ರ ಕಮೆಂಟ್ ಹಾಕಿ ಅಂತ. ಆಗ ನೀವು ಕಮೆಂಟ್ ಹಾಕಿದ ನಂತರ ನಾನು ನೋಡಿದ್ದು, ಅದು ನೋಡಿ ಕಮೆಂಟ್ ಮಾಡಿದ್ದು. ವಿಡಿಯೋ ಎಲ್ಲ ಚೆನ್ನಾಗಿ ಮಾಡ್ತೀರಾ ನೀವು, ಅದು ನಾನು ನೋಡಿದ್ದೀನಿ. ಮತ್ತು ನಿಮ್ಮದು ಮನೆಯದು ಗೃಹ ಪ್ರವೇಶದ ವಿಡಿಯೋ ಉಂಟಲ್ಲ, ಅದು ತುಂಬ ಚೆಂದ ಆಗಿದೆ. ಅದ ನಂತರದ್ದು ಯಾವುದೆಲ್ಲ ವಿಡಿಯೋ ಉಂಟಲ್ಲ, ಅದು ನಾನು ನೋಡಲಿಲ್ಲ. ನೀವು ಹಾಕಿದ್ದು ನಾನು ನೋಡಲಿಲ್ಲ, ಅದಕ್ಕೆ ಹೇಳಿದ್ದು. ನೀವು ಕಮೆಂಟ್ ಮಾಡಿದರೆ ರೀಸೆಂಟಾಗಿ ಯಾವುದಾದ್ರೂ ಕಮೆಂಟ್ ಮಾಡಿದರೆ ನನ್ನ ವಿಡಿಯೋಗೆ, ಆಗ ನನಗೆ ನಿಮ್ಮದು ಸುಲಭ ಆಗ್ತದೆ ಚಾನಲ್ ಹುಡುಕ್ಲಿಕ್ಕೆ. ಹೌದೌದು, ಅವತ್ತು ನೀವು ಕಮೆಂಟ್ ಮಾಡಿದ್ದೀರಾ. ಅದು ಯಾವ ವಿಡಿಯೋಗೆ ಅಂತ ನನಗೆ ನೆನಪಿಲ್ಲ. ನಾನು ಯಾವ ವಿಡಿಯೋಗೆ ನೀವು ಕಮೆಂಟ್ ಮಾಡಿದ್ದೀರಾ ಅಂತ ನನಗೆ ನೆನಪಿಲ್ಲ. ಆದರೆ ನೀವು ಕಮೆಂಟ್ ಮಾಡಿದ ನಂತರ ನಾನು ನಿಮ್ಮ ಚಾನಲ್ಗೆ ಹೋದದ್ದು. ಆಗ ನಿಮ್ಮದು ಬೈಕಿದ್ದು ವಿಡಿಯೋ ನೋಡಿದ್ದೇನೆ, ಅದಕ್ಕೆ ಕಮೆಂಟ್ ಹಾಕಿದ್ದೇನೆ. ಅದಕ್ಕಿಂತ ಮುಂಚೆ ಸಮಸ್ಯೆ ಆಯಿತು. ನಿಮ್ಮದು ಊಟ ಆಯ್ತಪ್ಪ ಶಾಂತಿಯವರೇ ಅಂತ ಕೇಳ್ತಾ ಇದ್ದಾರೆ. ನಿಮ್ಮದು ಮನೆ ಅಂತೂ ಸೂಪರ್ ಆಗಿದೆ PMF ಅವರೇ. ನೀವು ಮನೆಯದ್ದು ಬಗ್ಗೆ ಕೇಳಿದಲ್ಲ, ಮನೆ ಸೂಪರ್ ಆಗಿದೆ ನಿಮ್ಮದು, ಚೆಂದಾಗಿದೆ. ನನಗಂತೂ ಖುಷಿ ಆಯಿತು ನಿಮ್ಮ ಮನೆ ನೋಡಿ. ಅಂದಿಯೇ ನೆಟ್ವರ್ಕ್ ಸಹ ಇತ್ತು ನಂದು. ಇದಾದ ಪ್ರಾಬ್ಲಮ್ ಗೊತ್ತಾಗ್ತೀನಿ ಕೂಡ. ಬರೋಡ ಮತ್ತೊಮ್ಮೆ ಹೇಳಿ. ಓಕೆ, ಒಂದು ನಿಮಿಷ ಕೇಳುದಿಲ್ಲ. ಸಂಗೀತ ಅವರೇ, ನಿಮ್ಮ ಊಟ ಪಾಠ ಆಯ್ತಾ? ನಾನು ಮಾತಾಡಿದ್ದು ನಿಮಗೆ ಕೇಳ್ತದಾ? ಕೇಳದಿದ್ರೆ ಹೇಳಿ ಅಂತೆ. ಕೇಳ್ತದ? ಮಾತಾಡೋದು ಕೇಳ್ತದ ಯಾರಿಗಾದ್ರೂ? ನಾನು ಮಾತಾಡಿದ್ದು ಕೇಳುತ್ತದಾ? ಬತ್ತಣ್ಣುಂಡು ಪೋಪುಜಿ ಎಂಟು ಕೇನುಡು ಸಿಸ್. ಹೌದು, ನನಗೆ ನಿಮ್ಮ ಮಾತು ಕೇಳಿಸ್ತಿದೆ. ಓಕೆ, ಇಷ್ಟ ಆಯ್ತು ನಿಮ್ಮ ಮನೆ. ಮತ್ತೆ ಎಂತ ಹೇಳುದು, ಅದು ತುಂಬಾ ಚೆನ್ನಾಗಿಂಟು ನಿಮ್ಮ ಮನೆ, ಅದನ್ನೇ ಹೇಳಿದ್ದು ನಾನು. ಅದು ಮತ್ತೆ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತದೆ? ಚೈತ್ರ ಜೋಗಿ ಅವರು ಬಂದ್ರು. ಹಾಯ್ ಅಕ್ಕ ಅಂತ ಹೇಳ್ತಾರೆ. ಹಾಯ್ ಚೈತ್ರ ಅವರೇ, ವೆಲ್ಕಮ್. ಮತ್ತೊಮ್ಮೆ ನನಗೆ ಸರಿಯಾಗಿ ಕೇಳಿಸ್ಲಿಲ್ವಾ ನಿಮ್ಗೆ? ನಾನು ಹೇಳಿದೆ ನಿಮ್ಮ ಮನೆ ತುಂಬಾ ಚೆನ್ನಾಗಿದೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದೆ ಅಷ್ಟೇ. ಈಗ ಕೂಡ ಕೇಳಲಿಲ್ವಾ? ಬಾರಿ ಬಂಗಾಣ ಮಾರಿ ಈ ನೆಟ್ವರ್ಕ್ದ. ಚೈತ್ರ ಅವರು, ಹಾಯ್ ಚೈತ್ರ, ಊಟ ಆಯ್ತಾ ಚೈತ್ರ ನಿಮ್ದು? ವನಸ ಆಂಡೆ ಅಕ್ಕ, ಆಂಡೆ
ಸ್ಪೆಷಲ್ ಈಗ ನನಗೆ ಕೇಳಿಸಿತು. ಹೌದಾ, ಓಕೆ ಓಕೆ, ಕೇಳಿಸ್ತಲ್ಲ. ನಾನು ಆಗದಿಂದ ಹೇಳ್ತಿದ್ದೆ ನಿಮ್ಮ ಮನೆ ಚಂದ ಉಂಟು, ಸೂಪರ್ ಉಂಟು, ನನಗೆ ಅಂತೂ ಇಷ್ಟ ಆಯ್ತು ಅಂತ ಹೇಳಿದೆ. ದಾದ ಸ್ಪೆಷಲ್ ಅಕ್ಕ, ಇನಿ ಬಿರಿಯಾನಿ. ಚೈತ್ರ, ಇನಿ ಬಿರಿಯಾನಿಲ ಕಬಾಬ್ಲ. ಇವತ್ತು ಬಿರಿಯಾನಿ ಮತ್ತೆ ಕಬಾಬ್. ಲಕ್ಷ ಬೊಬ್ಬೆ ಬಾಡುಚ್ಚೈಟ್. ಬೈಕ್ ಹೇಗಿದೆ? ಬೈಕ್ ಕೂಡ ಸೂಪರ್ ಆಗಿದೆ, ಚಂದ ಉಂಟು ಬೈಕ್ ಕೂಡ. ಓ ಬರೋಡೆ, ಬಲೆ 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 ಉಂಡು, ಬಿರಿಯಾನಿ ಉಂಡು ಬಲೆ. ನಿಕುಲ್ ಬರ್ಪಿನ ಹೆಚ್ಚ ಎಂಕುಲ್ ನಿಕಲಿಗೆ ಒಂದು ಸುಧಾರ್ಪಣೆ ಹೆಚ್ಚ, ಬಲೆ ಬಲೆ ಬಿರಿಯಾನಿ ಉಂಡು. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ಜೋಕುಲ ಅಂದಿ ಶಾಂತ ಸಿಸ್ತು ವಿಜಯರ ಇರು ಇಂಕ ಇಕ್ ಬಾರಿ ಮೇರಿತ್ತಂಡ ಮೇರಿ ಡ್ಯೂಟಿ ಪೋತೇರು ಅಂಚ ಚೂರ್ ಮಂಗ ಆಪುಂಡು ಇಜಿನ ಹಾಕೊಂಡು ಮನಿಪದ ಕುಲ್ವೇರು ಕೇನು ಜೀರು ಹೊರ ಹೊರ ಗಳಿಗಳಿಗೆ ದಾದ ಆಪುಣದಲ್ಲ ಕೊದ್ ಬರ್ಪಿನಿ ಎಂಕು ಉಪದ್ರ ಕೊರ್ಪಿನಿ ಬತ್ತದ್ದು ಎಂಕು ಬೋಡಿಗೆ ಆಪುಣಿ ಲೈವ್ ಮಲ್ಪೇರಲ್ಲ ಬರ್ಪೆ ಯಾಕ ಬಲೆ ಚೈತಲ ಬಲೆ ಶಾಂತ ಸಿಸ್ತು ಖುಷಿ ಆಗ್ಬಿಡತ್ತೆ ಎಂಕು ಮೂಲ ಒಂಥರ ಏಪ ಬೊಬ್ಬೆ ಆಡುವೇರು ಅವು ಪೊಡಿಗೆ ಆಪುಡು ಬೊಬ್ಬೆ ಬಡ ಬಲ್ಲೆ ಐತಿ ಲೈವ್ಗ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಪಾರಿವಾಳ ಅವರು. ಥ್ಯಾಂಕ್ ಯು ಪಾರಿವಾಳ, ಥ್ಯಾಂಕ್ ಯು ಸೋ ಮಚ್. ಪಾರಿವಾಳ ಊಟ ಆಯ್ತಾ? ಎಂತ ಸ್ಪೆಷಲ್ ಇವತ್ತು? ನೆಟ್ವರ್ಕ್ ಗೋವಿಂದ. ಹೌದು ಪಾರಿವಾಳ, ಎಂತ ನೆಟ್ವರ್ಕ್, ನಿಮ್ಮದು ನೆಟ್ವರ್ಕ್ ಎಲ್ಲ ಅದಕ್ಕೆ ಬಂದಿದೆಯಾ? ಇತನ್ ಪೆರ್ನಾಂಡಿಸ್ ಅವ್ರು ಬಂದರು. ಹಾಯ್ ಇತನ್ ಅವರು, ವೆಲ್ಕಮ್, ನಮಸ್ಕಾರ ಅಂತ ಹೇಳ್ತಾ ಇದ್ದಾರೆ. ನಮಸ್ಕಾರ ಅಂದು ಸಿಸ್, ಶುಭ ಅಪರಾಹ್ನ. ಥ್ಯಾಂಕ್ ಯು ನಿಮಗೆ ಕೂಡ ಗುಡ್ ಆಫ್ಟರ್ನೂನ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ಊಟ ಆಯ್ತಾ ನಿಮ್ದು? ಗೋವಿಂದ ಗೋವಿಂದ. ಹೌದು, ವೆಂಕಟರಮಣ ಗೋವಿಂದ. ನೆಟ್ವರ್ಕ್ ಗೋವಿಂದ, ನೆಟ್ವರ್ಕ್ ತುಂಬಾ ಪ್ರಾಬ್ಲಮ್ ಆಗ್ತದೆ. ನೀವು ಊಟ ಮಾಡಿದ್ರೆ? ನಾನು ಮಾಡಿದ್ದೇನೆ ಊಟ. ನಾನು ಊಟ ಮಾಡದೆ ಬರುದಿಲ್ಲ ಮಾರ್ರೆ ಇಲ್ಲಿ ಬೊಬ್ಬೆ ಹಾಕ್ಲಿಕ್ಕೆ ಉಂಟಲ್ಲ ಹೌದು, ನಾನು ಊಟ ಮಾಡಿದೆ ಅಂತ ಹೇಳ್ತಾ ಇದೆ. ಎಂತ ಸ್ಪೆಷಲ್ ಇವತ್ತು? ಸ್ಪೆಷಲ್ ಎಂತದು? ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯ್ತಾ. ಊಟ ಮಾಡಲೇಬೇಕು. ಅತಿ ಶಾಂತ ಸಿಸ್ ಒನಸನೊಂದೆ ಬರ್ರೆ ಬಲ್ಲೆ ಅತಿ. ಊಟಕ್ಕೆ ಏನು ತಿಂದಿದ್ದೀರಾ ಅಂತ ಕೇಳಿದೆ. ನನಗೆ ಬಿರಿಯಾನಿ ಮತ್ತೆ ಕಬಾಬ್. ಬಿರಿಯಾನಿ ಮತ್ತೆ ಕಬಾಬ್. ನಾನು ಚಿಕ್ಕ ನರ್ತಕಿ ಮತ್ತು ನಾನು ನೃತ್ಯದ ಕುರಿತು ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇನೆ. ಹೌದಾ ಪೆರ್ನಾಂಡಿಸ್ ಅವರೇ, ನೀವು ನನಗೆ ಕನೆಕ್ಟ್ ಆಗಿದ್ದೀರಾ? ಭಾನುವಾರ ಪೂರ್ಣ ಗಮ್ಮತ್ತು ಚಾನೆಲ್ ಇದೆಯಾ? ಶಾಂತದಿ ಸಾರ ಚಾನೆಲ್ ಉಳ್ಳ ತೂಲೆ ಒಂಚೂರು, ಚಾನೆಲ್ ಉಳ್ಳ ತೂಲೆ ಯಾರನ್ನ? ಅನಿಲ್ ಅವ್ರು ಬಂದರು. ಯಾರು ನೀವು? ನನ್ನ ಮುದ್ದು ದುರ್ಗಕ್ಕನ ಲೈವ್ ನಡೆಸಿರು. ಯಾರು ನೀವು? ಸೂಪರ್ ಲೈವ್ ಲೈಕ್ ಕೊಡಿ. ಯಾಕೆ ಅನಿಲ್, ನಾನು ದುರ್ಗ ಅಲ್ವಾ? ಏನಾಯ್ತು? ನಿನ್ನೆ ಬೇರೆ ವೇಷದಲ್ಲಿದ್ದೆಯಾ? ಅಯ್ಯೋ, ನಿನ್ನೆ ಮೇಕಪ್ ಮಾಡಿ ಬಂದದ್ದು, ಅದು ಹೋಗ್ಲಿಕ್ಕಿತ್ತಲ್ಲ ನನಗೆ. ಇವತ್ತು ಮೇಕಪ್ ಇಲ್ಲ ಹಾಗೆ ಸೀದಾ ಬಂದದ್ದು. ನಾನು ನಿಜ ಇರುವುದೇ ಹೀಗೆಯಾ ಅನಿಲ್? ಸ್ವಲ್ಪ ಮೇಕಪ್ ಮಾಡಿದರೆ ಮಾತ್ರ ಸ್ವಲ್ಪ ಚೆಂದ ಕಾಣ್ತೀನಿ ಅಷ್ಟೇ, ಇಲ್ಲದಿದ್ದರೆ ಹೀಗೆ ಇರುವುದು ನಾನು. ಹಾಗೆ ಕಾಮಿಡಿ ಮಾಡಿದ್ದಕ್ಕ. ಓಕೆ ಪರವಾಗಿಲ್ಲ. ಅದು ಸ್ವಲ್ಪ ನಿನ್ನೆ ಸ್ವಲ್ಪ ಮೇಕಪ್ ಹಾಕಿದ್ದೇನೆ, ಸ್ವಲ್ಪ ಹೊರಗೆ ಹೋಗ್ಲಿಕ್ಕಿತ್ತಲ್ಲ ಹಾಗೆ. ಇವತ್ತು ಮೇಕಪ್ ಇಲ್ಲ, ಸೀದಾ ಬಂದದ್ದು. ಉಂಡಿ ಸಿಸ್ ಪನೊಂದುಲ್ಲೆ ನಂದೆ. ಓಕೆ ಪೇರೆಂಟ್ಸ್ ಅವರು ಇದ್ದೀರಾ? ಅಂತ ಸಿಸ್, ಥ್ಯಾಂಕ್ಸ್. ಒಂಜಿ ಸಾಂಗ್ ಪಲ್ಲೆ ಅಕ್ಕ. ಸಾಂಗ್ ಇದು ನೆನೆ ಮೂವಣ ಸಾಂಗ್ ಪಣಿಕೊಲ್ಪ ನೆನೆ ಮಲ್ತಾಳೆ ಅನ್ ಪನ್ಪೆ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ
ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ. ನಾನು ಕಳಿಸಿರುವ ನನ್ನ ಹಿಂದಿನ ಕಮೆಂಟ್ಗಳನ್ನು ಓದಿ ಅಂತ ಹೇಳ್ತಾ ಇದ್ದಾರೆ. ಹೌದಾ, ಯಾವ ವಿಡಿಯೋ ನಲ್ಲಿ ಇದ್ದೀನಿ ಅಕ್ಕ? ಹೌದಾ, ಎಂಗೇಜ್ಮೆಂಟ್ ನಲ್ಲಿ ಇದ್ದೀರಾ? ರೋದ್ ಎಂಗೇಜ್ಮೆಂಟಾ? ಓಕೆ ಓಕೆ. ವಾವ್, ನೈಸ್, ಸೂಪರ್ ಅಕ್ಕ ಅಂತ. ಥ್ಯಾಂಕ್ ಯು ಚೈತ್ರ ಅವ್ರು. ವಾವ್ ವಾವ್, ಕ್ಯಾ ಬಾತ್ ಹೇ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಕ್ಕ, ವಾಯ್ಸ್ ಅಕ್ಕ ಅಂತ ಹೇಳಿ. ಥ್ಯಾಂಕ್ ಯು ಪಾರಿವಾಳ ಸೂಪರ್ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನವೀನ್ ತುಳು ಲಾಗ್ ಸರ್ ಮತ್ತೆ. ಹಾಯ್ ನವೀನ್ ಬ್ರೋ, ವೆಲ್ಕಮ್. ನವೀನ್ ಬ್ರೋ ವನಸಾಂಡೆ ಎಂಜಿನಿ ಸ್ಪೆಷಲ್ ಇನಿ ಬಂದೆ ನಾನು. ಬನ್ನಿ ವೆಲ್ಕಮ್ ನವೀನ್ ಬ್ರೋ, ನಿಮ್ಗೆ ವೆಲ್ಕಮ್. ನಂದಿಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಉಂಟು ತುಂಬಾ. ನಾನು ಮಾತಾಡಿದ್ದೇ ನನ್ಗೆ ಕೇಳ್ತಾ ಇದೆ, ಹಾಗೆ ಆಗ್ತದೆ. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಚಂದದಾರ ಆಗಿದ್ದೀರಾ? ಕಮೆಂಟ್ ಹಾಕಿದ್ರೆ ನಾನು ನಿಮ್ಗೆ ರಿಟರ್ನ್ ಕೊಟ್ಟಿರ್ಬೋದು, ಯಾಕೆಂದ್ರೆ ನಾನು ಬಾಕಿ ಇಡುವುದಿಲ್ಲ. ನಾನು ಕೊಟ್ಟಿರ್ಬೋದು ನಿಮ್ಗೆ ಆಯ್ತಾ. ಯಾರು ಪೆರ್ನಣಿಸ್ ಅವರೇ, ಒಂದು ವೇಳೆ ಹಾಗೆ ಏನಾದ್ರು ನಿಮ್ಗೆ ಡೌಟ್ ಇದ್ರೆ ನೀವು ಇನ್ನೊಂದು ವಿಡಿಯೋ, ನನ್ನ ರೀಸೆಂಟ್ ವಿಡಿಯೋ ಉಂಟು ನಾಗರ ಪಂಚಮಿದ್ದು ದೇವಸ್ಥಾನಕ್ಕೆ ಹೋಗೋದು, ಅದಕ್ಕೆ ಒಂದು ಕಮೆಂಟ್ ಹಾಕಿ ಬಿಡಿ ಹಾಯ್ ಅಂತ, ಆಯ್ತಾ. ದಾಲ್ ಬಾತ್ ಪನಂದಲಿ. ಓಕೆ. ಆ ವನಸ ಆಟಿದ ವನಸಾಂಡ್ ಆಟಿದ ವನಸ್. ನನ್ನ ಯೂಟ್ಯೂಬ್ ಚಾನಲ್ 109 ಚಂದರ ದಾರದಿದ್ದಾರೆ. ಹೌದಾ, ಓಕೆ. ನಿಮ್ಗೆ ಬೇಗ 1K ಆಗ್ಲಿ ಇತೇನವರೇ. ಅದು ಕೂಲೇ ಪ್ರಾಬ್ಲಮ್. ಆದುಪ್ಪಿ ನವೀನ್ರು ಇತ್ತೆ ಪೂರಂದಿಂಚ ಭಯಂಕರ ಉಂಟು ಮಾರ್ರೆ. ನೆತ್ತ ಪ್ರಾಬ್ಲಮ್ ನೆಟ್ವರ್ಕ್ ದ ಪ್ರಾಬ್ಲಮ್, ಕುಲೆತ ಪ್ರಾಬ್ಲಮ್ ಅಂದ್ರೆ ಗೊತ್ತಾಪುಜಿತ್ತೆಂಕ್ ಅಂಚ ಆತನು ದಯಪಡ ಜನ ಇತ್ತಿನಲ್ಲ ಪೋಪೇರು ಅವು ಹೆಚ್ಚಪಡ ನೆಟ್ವರ್ಕ್ ಪ್ರಾಬ್ಲಮ್ ತೋಜೋಡು. ನೀವು ನನಗಾಗಿ ಏನಾದರೂ ಹೇಳಿದ್ದೀರಾ? ನಿಮಗಾಗಿ ಏನು ಹೇಳಬೇಕು? ನಾ ಹೇಳಿದ್ದೇನೆ, ನೀವು ಬೇಗ 1K ಆಗ್ಲಿ ಅಂತ. ನಿಮ್ದು ಸಬ್ 1K ಆಗ್ಲಿ ಅಂತ. ಅಕ್ಕ ನನಗೆ ಎಂಗೇಜ್ಮೆಂಟ್ ಮಾಡಿಲ್ಲ, ಇವಾಗ ನನ್ನ ತಮ್ಮನ ಎಂಗೇಜ್ ಮಾಡ್ತಾ ಇದ್ದಾರೆ ಅಕ್ಕ, ಅದಕ್ಕೆ ಯಶೋದ ಕೋಪಗೊಂಡಿದ್ದಾಳೆ. ಓ ಮೈ ಗಾಡ್, ಮತ್ತೆ ನೀವು ಇಬ್ಬರದು ಒಟ್ಟಿಗೆ ಎಂಗೇಜ್ಮೆಂಟ್ ಮಾಡಿಕೆ ಆಗ್ಲಿಲ್ವ ಮಾರೆ? ಒಂದೇ ಖರ್ಚಲ್ಲಿ ಆಗ್ತಿತ್ತಲ್ಲ. ನೀವೆಂಥದ್ದು ಮತ್ತೆ ಯಶೋದ ಕೋಪಗೊಳ್ಳದಿದ್ರೆ ಪಾಪ ಯಶೋದ. ಮನೆಯಲ್ಲಿ ಹೇಳ್ಬೇಕಿತ್ತಲ್ಲ ನಮ್ಗೆ ಒಟ್ಟಿಗೆ ಎಂಗೇಜ್ಮೆಂಟ್ ಮಾಡಿ ಅಂತ, ಹಾಗೆ ಒಂದೇ ಖರ್ಚಲ್ಲಿ ಕೂಡ ಆಗ್ತಿತ್ತಲ್ಲ. ಮತ್ತೆ ಯಶೋದ ಕೋಪಗೊಳ್ಳದೆ ಇರ್ತಾಳ ಪಾಪ. ಈಗ ಏನು ಮಾಡುದು? ಚೂರು ತಟ್ಟಿಡಿದಿಲ್ಲ. മൊബൈലില്ല നവീൻ മൊബൈൽ എന്തിയോട് മൊബൈലില്ല അല്ലെ പൂര ജീറോ തൂച്ച് പോണെങ്കിത്തെ ഞാൻ പാത്തിരുന്ന എരകാള കേണ്ട എരകാള ഞാൻ പാത്തിരുന്ന കേണ്ട ಮಸ್ತ್ ಪ್ರಾಬ್ಲಮ್ ಉಂಟು ಮಾರಶೆ. ಇತ್ತೆ ಆಟಿಡ್ದು ಆದ ಎಂಗೇಜ್ಮೆಂಟ್ ನಮಕ್ ಆಟಿ ಅಕ್ಲಿ ಶ್ರಾವಣ ಇತ್ತೆ ಇತ್ತೆ ಆಟಿಡ್ದು ಆದ ಎಂಗೇಜ್ಮೆಂಟ್ ಅವು ನಮಕ್ ಆಟಿ ಅಕ್ಲಿಗೆ ಇತ್ತೆ ಒಂದು ಶ್ರಾವಣ ಮಾಸ. ಹಾಯ್ ಶಾದ್ನಕ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಕೇನುಂಡು ಪನದುಲ್ಲೇರು ಕೇನುಳತೆ ನೀವು ಯಾರನ್ನು ಹಿಂತಿರುಗಿ ನೋಡುತ್ತಿದ್ದೀರಿ? ಅದು ನನ್ನ ಮಗನನ್ನು ನೋಡುದು, ಅವನದ್ದು ಕೆಲಸ ಬೇರೆ ಆಗ್ತಾ ಇದೆ ಇಲ್ಲಿ. ನೀವು ಯಾರ ನಿಂತಿರಿ ಇತ್ತೆ ಕುಲಕ್ ಪೂರ ಮದಿಮೆ ಅಂದಂದು ಯಾವ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಅದವನ ಆಟ ಆಡುದು, ಆಚೆ ಹೋಗ್ತಾನೆ ಅಲ್ಲಿ ನೋಡಿ ಶಬ್ದ ಕೇಳ್ತಾ ಇಲ್ವಾ, ಅವನ ಆಟ ಆಡುದು. ಅದಕ್ಕೆ ಫುಲ್ ಅಪ್ಸೆಟ್ ಆಗಿದೆ ಅಕ್ಕ. ಅವನು ಯಾರ ಜೊತೆ ಆಟವಾಡುತ್ತಿದ್ದಾನೆ? ಅವನು ಒಬ್ಬನೇ ಆಟ ಆಡುದು BMF, ಯಾರಿಲ್ಲ, ಯಾರ ಮನೆಗೆ ಹೋಗುದಿಲ್ಲ ಆಟ ಆಡ್ಲಿಕ್ಕೆ.
ಈಗ ನಮ್ಮ ಮೊದಲು ನಾವೆಲ್ಲ ಸಣ್ಣವರಿಗಿರುವಾಗ ಎಲ್ಲರ ಮನೆಗೆಲ್ಲ ಆಟಕ್ಕೆಲ್ಲ ಹೋಗ್ತಿದ್ವಿ. ಈಗ ಯಾರು ಆಟಕ್ಕೆ ಹೋಗುದೇ ಇಲ್ಲ, ಒಬ್ಬೊಬ್ಬರ ಮನೆಗೆ ಹೋಗುದೇ ಇಲ್ಲ, ಕಳಿಸುವುದಿಲ್ಲ ಯಾರು ಕೂಡ. ಅವನಷ್ಟಕ್ಕೆ ಆಟ ಆಡ್ತಾ ಇದ್ದಾನೆ. ಅನಿಲ್ ಅವ್ರು ಲೈಕ್ ಅಂತ ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು. ಅವನು ಯಾರ ಜೊತೆ ಅವನೊಬ್ಬನೇ ಆಟ ಆಡ್ತಾ ಇದ್ದಾನೆ. ಕುಲೈಕು ಪೂರ ಬಂದ್ವಿ ಅಂದಂದ ಅವನೇನು ಆಡುತ್ತಿದ್ದಾನೆ, ಅವನೆಂತದ ಪೈಪಲ್ಲೆಲ್ಲ ಮಾಡಿ ಆಡ್ತಾ ಇದ್ದಾನೆ. ಎಂತದ ಪೂರ ಕಸದಿಂದ ರಸ ಮಾಡ್ತಾ ಇದ್ದಾನೆ ಅವನು. ಎಂತ ಮಾಡುದು ಅವನಿಗೆ ಗೊತ್ತು. ಕನಸನು ನೀನೆ ಮನಸನು ನೀನೆ, ನಿನ್ನಾಣೆ ನಿನ್ನಾಣೆ. ಲಕ್ಷ ಆಯ್ ಅಂತ ಹೇಳ್ತಾ ಇದ್ರೆ ಅವನು ಹೋದ. ಪೈಪ್ ಕೊಂಬು ಊದುತ್ತಿದ್ದಾನೆ. ಹನ್ನೊಂದು ಪೈಪ್ ಅದು ಕೊಂಬು ಊದು. ಕ್ರಾಫ್ಟ್ ಅವನಿಗೆ ತ್ಯಾಜ್ಯ ವಸ್ತುಗಳಿದೆ, ಕ್ರಾಫ್ಟ್ ಮಾಡಲು ಇಷ್ಟವಿದೆ. ಅದು ತ್ಯಾಜ್ಯ ವಸ್ತುಗಳಿದೆ, ಎಂತ ಮಾಡ್ತಾರೆ ಅಂತೇಳಿ ಎಲ್ಲ ಪೇಪರ್ ಕಟ್ಟಿಂಗ್ ಮಾಡಿ ಕಸ ಮಾಡಿ ಇಡ್ತಾರೆ ಅವರು. ನನಗೆ ಒಂದು 4 ಕೆಲಸ ಹೆಚ್ಚು, ಅವರು ಮನೆಯಲ್ಲಿದ್ದರೆ ಸ್ವಲ್ಪ 4 ಕೆಲಸ ಜಾಸ್ತಿ ಇರ್ತದೆ ನಮಗೆ. ಹಾಗೆ ಅದು ಕಸದಿಂದ ರಸ ಆಗ್ತದಂತ ಗೊತ್ತಾಗೋದಿಲ್ಲ. ಕಸ ಅಂತ ಪೈಪುನಿಂದ ಕೊಂಬು ಊದುತ್ತಿದ್ದಾರೆ. ಅಂದಿಯೇ ಪೈಪನ್ನು ಪೂರ ಒಟ್ಟು ಮಲ್ತು ಕೊಂಬುದು ಒಂದು ಅವು ತ್ಯಾನ್ ಲೈವ್ ಕುಳ್ಳಂಗನೆ ಅವಳು ಯಾಕೆ ಅನ್ಬಂಡೆ ಲೈವ್ ಎಂಡ್ ಮಲ್ಪ ಈ ಊದು ಒಂದು ಐತರ ಲೈವ್ ಬರ್ಪಿ ನಾನು ಭಾರಿ ಪೋಡಿಗೆ ಭಾರಿ ಬಂಗೋಳು ಬರ್ತೀನಿ ಪಂಡ ಟೈಮಿಂಗ್ಸ್ ಓಲೋಲ ಯಾರು ಬಲ್ಲಿ ಅದೇ ಅಂಚ. ಒಮ್ಮೆ ನೀವು ನಮಗೆ ತೋರಿಸಬಹುದೇ? ಹಾಂ ತೋರಿಸ್ಬೋದು, ಇಲ್ಲಿ ತೋರಿಸ್ತೇನೆ ಅಂದ ನೋಡಿ. ನೋಡಿ ಮಾಡುದು ಎಂತ ಮಾಡ್ತಾನೆ ಅವನಿಗೆ ಗೊತ್ತು ಇದ್ದದೆ. ನಾನು ಅಲ್ಲಿ ನೋಡಿ ಬಾಯಿಗೆ ಹಾಕ್ತಾನೆ, ಬಾಯಲ್ಲೆಲ್ಲ ಅದು ಕಸ ಎಲ್ಲ ಎಲ್ಲ ಮಾಡ್ತಾನೆ ಕೆಲಸ. ಎಂತ ಮಾಡ್ತಾನೆ ನಂಗೆ ಗೊತ್ತಾಗುದಿಲ್ಲ ಅವನನ್ನು. ನೋಡಿದ್ರಲ್ಲ ಲಕ್ಷಿ ನಮ್ಮ ಅಕ್ಕನಿಗೆ ಬಹಳ ಕೆಲಸ ಬಿಟ್ಟು ತೊಂದರೆ ಕೊಡಬೇಡಪ್ಪ. ಹೌದೌದು, ಎಲ್ಲ ಕಸ ಮಾಡಿರುದು. ಗೊಬ್ಬು ಶಬ್ದ ಮಲ್ಪೋಚಿ ಬಂಗ ಪುಡಿಗಿನ ಲೈವ್ ಎಂಡ್ ಮಲ್ಪೇನ್ ಗೊತ್ತಾಣ. ಹೌದೌದು, ಅವನು ಕೇಳುದಿಲ್ಲ ಯಾರಿಗೆ ಕೂಡ. ಮನಸಾಂಡೆ ನವೀನ್ ಬ್ರೋ ಅಂತ ಕೇಳ್ತಾ ಇದ್ದಾರೆ. ಶಾಂತಸಿಸ್ ನಾನು ದಾಲ್ ಬಾತ್ ಪನ್ಯತೆ ನನ್ನ ದಾಲ್ ಬಾತ್. ಅಂದು ಶಾಂತಕ್ಕ ಅಂತ ಹೇಳ್ತಾರೆ, ಆಂಡ್ ಶಾಂತಕ್ಕ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಎಲ್ಲ ಆಂಡೆ ಅಂತ ಕೇಳ್ತಾ ಇದ್ದಾರೆ. ಆಂಡನ್ನ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಯಶೋಧ ಬರ್ಲಿಲ್ವಾ ಅನಿಲ್? ಎಂಗೇಜ್ಮೆಂಟಿಗೆ ಯಶೋಧ ಬರ್ಲಿಲ್ವಾ? ಆಂಡನ್ನ ಪನಂದುಲ್ಲೇರು. ಓಕೆ ಪನಂದುಲ್ಲೇರು. ಯಾಕಂದ್ರೆ ರಂಜಿತ್ ಫಸ್ಟ್ ಬರ್ತೀರು ಬಕ್ಕ ಇಜ್ಜಿರು ರಂಜಿತ್. ಅವು ಒಂದು ನೆಟ್ವರ್ಕ್ ಸಮಸ್ಯೆನೆ. ಹಾಯ್ ಅಕ್ಕ ಬಂದಿಲ್ಲ ರೀ. ಹೇಮಂತ್ ವೆಲ್ಕಮ್. ಹೇಮಂತ್ ಊಟ ಆಯ್ತಾ ನಿಂದು? ಬೇಲೆ ಆಂಡ್ ಪನೊಂದುಳ್ಳಿರು. ಓಕೆ ಹಾಯ್ ಹೇಮಂತ್ ಅಂತ ಹೇಳಿದೆ ಶಾಂತಸಿಸ್. ಇಲ್ಲಕ್ಕ ಅವಳಿಗೆ ಕೋಪ ಅಕ್ಕ. ಬರ್ಬೇಕಿತ್ತು ಅವಳು. ಮತ್ತೆ ನೀನು ಹೇಳ್ಬೇಕಿತ್ತಲ್ಲ, ನೀನು ಮೇಯ್ನ್ ನೀನು ಮಾತಾಡ್ಬೇಕಲ್ಲಿ. ಒಟ್ಟಿಗೆ ಮಾಡಿ ಎಂಗೇಜ್ಮೆಂಟ್ ಅಂತ ಹೇಳ್ಬೇಕಿತ್ತು. ಏರವು ಅರೆ ಕೊರ್ಕ ಅವು ನಮ್ಮ ನಿಜ ಹೇಮಂತತೆ ಶಾಂತಸಿಸ್. ಹೇಮಂತ್ರ ರಡ್ಡು ಡೂಪ್ಲಿಕೇಟ್ ಬೈದನಿಗೆ ಪ್ರೀತಿ ಅಕ್ಕ ಒಟ್ಟಿಗೆ ಇತ್ತೇರು ಅನ್ನದಲ್ಲಿ ಬರದಲ್ಲೇರು. ಅವು ಅವು ಯಾನ್ ಪುದಾರ್ದು ಬರ್ಪುಣು ಈರ ಪುದಾಡು ಏರ್ಲ ಬೈಚೀರು ಎಣ್ಣೆ ಕೇರ್ಲ ಬರ್ಪುಜೇರು. ನಿಜ ಹೇಮಂತ್ ಅಂತ ಹೇಳ್ತಾ ಇದ್ದಾರೆ. ಎಣ್ಣೆಟ್ ಏರ್ಲ ಬರ್ಪುಜೇರು ಈರ ಪುದಾಡು. ಎನ್ನಿಟ್ಟು ಗೋಪಾಲನ ಎಕ್ಲ ಬರ್ಪುಜೇರು ಎನ್ನಡೆ ಬರ್ಪುಜೇರು ದಾಯಂದು ಹೆಂಗೆ ಗೊತ್ತುಜ್ಜಿ
ಎನ್ನಡೆ ದಾಯ ಬರ್ಪುಜೇರಿಂದ ಅವು ಪುದಾರ್ ದಕ್ಕುಲು ಏನನ್ ತೂದೆ ಪೋಡಿಗೆ ಹಾಪುಣ ಅಂದಕ್ಲಿ ಏನನ್ ತೂದೆ ಪೋಡಿಗೆ ಹಾಪು ಯಾಕಡೆ ಬತ್ತಿತ್ತಿರಿಸಿ ಸಂದ್ ಅವ್ರು ಪ್ರೀತಿಸಿಸ್ನೇಕ್ ಮಾತ್ರ ಬರ್ಪಿ ನಾವು ಎಣ್ಣೆಕ್ ಬರ್ಪುಜೇರಿ ಏನನ್ ತೂಂಡೆ ಪೋಡಿಗೆ ಹಾಪುಣ ತೋಜುಡಕ್ಲಿ ಗೋಪಾಲೆ ಬರೋದಿತ್ತೆ ಗೋಪಾಲೆಲ್ಲ ಬರ್ಪುಜಿತ್ತೆ ಇಜ್ಜಿ ಹೇಮಂತ್ ಈರ್ನ ಆಂಡೆ ಏಕೆನೊಂದುಲ್ಲೇರು ಪ್ರೀತಿ ಅಕ್ಕ ಅವು ಏರು ಒಟ್ಟಿಗೆ ಪ್ರೀತಿ ಅಕ್ಕನೊಟ್ಟಿಗೆ ಕ್ರಾಸ್ಟಸ್ ಸಿತ್ತಿನತೆ ಕಡು ಪ್ರೀತಿ ಅಕ್ಕನೊಟ್ಟಿಗೆ ಟುಗೆದರ್ ಲೈವ್ ಕ್ರಾಸ್ಟಸ್ ಸಿತ್ತೇರು ಪಲ್ಲೆ ಅಕ್ಕ ಪನೊಂದುಲ್ಲೇರು ನನ್ನದು ಬೇಡ ಅಂತ ಹೇಳಿದರು ನಮ್ಮ ದೊಡ್ಡಪ್ಪ ಅಕ್ಕ ಯಾಕೆ ಹೇಳಿದ್ದು ಬೇಡ ಅಂತ ನಿಮ್ದು ಇಷ್ಟ ಇಲ್ವಾ ಅವರಿಗೆ ಅಲ್ಲ ಲೇಟ್ ಮಾಡುವ ಅಂತ ಹೇಳಿದ್ದ ಅದೇಗೆ ಆಗ್ತದ ಮಾರ್ರೆ ನನ್ಗೆ ಎಂತಂತ ಗೊತ್ತಾಗುದಿಲ್ವಾ ನಿಮ್ಮದೆಲ್ಲ ಅನಿಲ್ ಅವರೇ ನಿಮ್ದು ಶಾಸ್ತ್ರ ಸಂಪ್ರದಾಯ ಎಲ್ಲ ಎಂತಂತ ಗೊತ್ತಾಗ್ಲಿಲ್ಲ ಹಾಗೆ ಹೇಳಿಕ್ಕೆ ಆಗುದಿಲ್ಲ ನನ್ಗೆ ಹಾಗೆ ಮೊದ್ಲೇ ಬಂದೆ ನಾನ ಬರ್ಪುಜಿ ಏರೊಟ್ಟಿಗೆಲ್ಲ ಏರ್ನೊಟ್ಟುಗಳ ಹೇಮಂತ್ ಈರು ಏರ್ನೊಟ್ಟುಗಳ ಬರೋಚಿ ಲಕ್ಷ ಅಜ್ಜನ ಎರ್ಪಿರವ ಅಜ್ಜನತ ಈರು ಪೋನಾಗ ಅವಲ ಪತ್ತೊಂದು పోతుండే ఏమంత ఏమంత పోనాక అవుల పోతుడా ఎన్న పొదరు మెసేజ్ మలుపు నేర్లా పన్నదలేదు ఇడే ಬರ್ಪುಜಿ ಮತ್ತೆ ಇದು ದಾಲ ಮಂಡೆ ಚಾಲ್ಪುಜಿ ಇಡೆ ಬರ್ಪುಜವು ಇಡೆ ಬರ್ಪುಜಿ ಮಂಡೆ ಚಾಲ್ಪೊಚ್ಚಿರು ಅರ್ಷಲು ಲಕ್ಷ ಮೊಕ್ಕಳು ಬೈದೇರಾ ರಂಗನಾಥನ ಜೋಕುಲು ಬೊಂಬೈ ಹಿಡ್ದು ಬೈದಿನ ಇಜ್ಜೆ ಮಕ್ಕಳು ಶಾಲೆ ಯಾನಕ್ಲಿ ತೂಂದೆ ಮಸ್ತ್ ದಿನ ಅಂಡು ಪ್ರೀತಿ ಅಕ್ಕ ಒಟ್ಟಿಗೆ ಒಳ್ಳೆ ಪನದಲ್ಲಿ ಮೂಲು ಇಜ್ಜೇರಿ ಏಮಂತ ಅಂದು ಬರ್ಪುಜೇರಿ ಮೂಲು ಏರ್ಲ ಬರ್ಪುಜೇರಿ ಬ್ಲಾಕ್ ಮಲ್ಪುಲೆ ಉಯೇರ ಅತ್ತೆ ಏಮಂತ ಬ್ಲಾಕ್ ಮಲ್ಪುನ ದಾಲ ಒಂದು ಇಜ್ಜಿ ಪ್ರಾಬ್ಲಮ್ ಇಜ್ಜಿ ಬ್ಲಾಕ್ ಮಲ್ತನೆ ಈರ್ ಬಕ್ಕ ಬೈಜಾಡ ಈರ್ನೇ ಆಂಡವು ಐಡಿ ಅಂಚೆ ಚೂರು ಬಂಗ ಹಾಪುಂಡು ಈ ಮಿತ್ ವಿಚ್ ಪೊಡೆ ಪೋಪಿನಿ ಜ್ವಾಲಾಮುಖಿ ಅವರು ಬಂದ್ರು ಹಾಯ್ ಸಿಸ್ಟರ್ ಅಂತ ಹೇಳ್ತಾ ಇದ್ರೆ ಹಾಯ್ ಜ್ವಾಲಾಮುಖಿ ಅವರೇ ವೆಲ್ಕಮ್ ಜ್ವಾಲಾಮುಖಿ ಅವರೇ ಊಟ ಆಯ್ತಾ ಯಾನು ಬರ್ಪೆ ಈರ್ ಬಲ್ಲೆ ಮೂಲಿ ಎಲ್ಲ ಬರ್ಪುಜಿರಿಲ್ಲ ಬಿರೋಡು ಕಾಫಿ ಆಯ್ತಾ ಅಂತ ಕೇಳ್ತಾ ಇದ್ರೆ ಕಾಫಿ ಆಗಿದೆ ಜ್ವಾಲಾಮುಖಿ ಅವ್ರು ನಿಮ್ದು ಆಯ್ತಾ ಯಾನು ಡಿ ಪಿ ಬೇತೆ ಪಾಡುವೆ ಬೊರ್ಚಿ ಬೊರ್ಚಿ ಡಿ ಪಿ ಬೇತೆ ಪಾಡು ಚುಂದೆ ಬಳ್ಳೆ ನೀರು ಬೇತೆ ಪಾಡ ಇಂಚ ಹಾಪುಡು ಎಂಗಲ್ ಹೆಂಗ್ ಗೊತ್ತಾಗ್ಬ ಜುಂದೆ ಪಡು ದಾದಿ ಪೋಡಿಗೆರೆಗೆ ಮತ್ತೆ ಅವೇ ದಾದಿ ಪೋಡಿಗೆ ಇಲ್ಲ ಉಪ್ಪರದು ಇನ್ನು ಈರಿತ್ತನೇ ಬರ್ಬೇಡ ಇದೇ ಬರ್ಪುಜಿರಕುಳು ಅಕಲೆ ನೆಟ್ವರ್ಕ್ ತಿಕ್ಕುಜಿ ಎನ್ನವಳು ನೆಟ್ವರ್ಕ್ ಫುಲ್ ಬಂದು ಉಪ್ಪಡದೆ ಡಿ ಪಿ ಬೇತೆ ಮನ್ಪೆ ಅಕ್ಕ ಬೊರ್ಚಿ ಏಮಂತ ಉಪ್ಪಡುಂದೆ ಈರು ಬೇತೆ ಡಿ ಪಿ ಬಂದ ಆಯ್ತಲ್ಲ ಡಿ ಪಿ ತೆಪ್ಪು ಇರಕುಳು ಜ್ವಾಲಾಮುಖಿ ಅವರೇ ಅಂತ ಕೇಳ್ತಾ ಇದ್ದಾರೆ ಜ್ವಾಲಾಮುಖಿ ಅವರೇ ನಿಮ್ದು ಆಲ್ರೆಡಿ 7 ತಿಂಗಳಿಗೆ ಮದುವೆ ಫಿಕ್ಸ್ ಆಗಿದೆ ಇವಾಗ ಮತ್ತೆ ಆ ಖರ್ಚು ಈ ಖರ್ಚು ಎರಡು ಹೆಚ್ಚಿಗೆ ಆಗುತ್ತೆ ಹಾಗೆಯಾ 7 ತಿಂಗಳಲ್ಲಿ ಮದುವೆ ಉಂಟಾ ಮತ್ತೆ ಎಂತ ಪರವಾಗಿಲ್ಲ ಮಲ್ಲಿಜಿ ಮಂತ್ ದಾಲ ಆಪುಜಿ ಆ್ಯಪ್ ಡಿಲೀಟ್ ಮಲ್ಪೆ ಪನಂದುಲ್ಲೇರು ಶಾಂತ ಸಿಸ್ ಒಂದೊಂದು ಐಡಿ ತೂಲೆಗೆ ನೆಟ್ ಏತ್ ಒಂದೊಂದೊಂದು ಜ್ವಾಲಾಮುಖಿ ಅವರೇ ಈ ಕೇರಳ ಸಿಸ್ ಅಲ್ಲ ಇದು ಜ್ವಾಲಾಮುಖಿ ಅಂದ್ರೆ ಜ್ವಾಲಾಮುಖಿ ಅವರು ಇದು ಕೇರಳ ಸಿಸ್ ಅಲ್ಲ ಅದು ಜ್ವಾಲಾಮುಖಿ ಐಡಿ ಕೂಡ ಫೇಕ್ ಐಡಿ ಆಗಿತ್ತಲ್ಲ ಒಂದು ಅಲ್ವಾ ಕೇರಳ ಸಿಸ್ ನೀವೆಲ್ಲ ಜ್ವಾಲಾಮುಖಿ ಅವರು ಇದ್ದೀರಾ ಇದ್ರೆ ಒಂದು ಕಮೆಂಟ್ ಮಾಡಿ ಹಾಯ್ ಅಂತ ಕಮೆಂಟ್ ಮಾಡಿ 230 ಜ್ವಾಲಾಮುಖಿ ಪಂಡ ಕೇರಳ ಸಿಸ್ ಅವು ಕೇರಳ ಸಿಸ್ ಇದ್ದೀರಾ ಒಂದು ಕಮೆಂಟ್ ಹಾಕಿ ಅದು ಜ್ವಾಲಾಮುಖಿಯಲ್ಲಿ ನಿಕ್ಕುಲು ಸರಿ ಮಲ್ಪುಲೆ ಅವು ವಿಷಯ ಹೇಮಂತ್ ಅವು ಎಂಚೆ ಎಂಕುಲ್ ಮಲ್ಪುನೆ ಹೇಮಂತ್ ಈ ಮಲ್ಲೆ ಜೀರ್ ಬಲೆ ದಾಲಾಕುಲು ಅಂಚನೆ ಉಳ್ಳಾತ ನಮ್ಮ ಈರು ಹೆಚ್ಚ ನಮ್ಮ ಗುರ್ತದಕಲ ಲೈವ್ಗೆ ಪೋಲೆ ಬಕ ಬೇತೆಯನ ಲೈವ್ಗೆ ಪೋಚಿತ್ತೆ ದಯಪಣ ಪೋಲಿನ ಬಕ ಇರಿಗೆ ಒಂದು ಹಾಪುಂಡು ಬಂಗ ಹಾಪುಂಡು ಅಂಜನಪ್ಪ ಅವ್ರು ಬಂದು ಹಾಯ್ ಅಂಜನಪ್ಪ ವೆಲ್ಕಮ್ ಒಂದು ಲೈಕ್ ಕೊಡಿ ಅಂಜನಪ್ಪ.
దూర పోపునక్క ఒడేల పోపుజి ఎన్న జోకులు అబతర కట్టుందుల వాళ్ళు గొబ్బొందుల్ల ఇది ఎంత పిఎంఎఫ్ ಅವರೇ ಶೋಭಾಯಿ ತುಜಿ ಹಾವು ಪುಳೆತ ಚಂದ್ರ ತಾರಂಕೀಲ ఏమంత నేరొందు ఏమంత ತಿಳ್ತದ ನೀರು ಅಂದಿ ಏಮಂತ ಜೋಕುಲ್ ಬುಡುಪು ಚೀರ್ ಲೈವ್ ಮಲ್ಪರೆ ಕೊಂಕಣಿ ಹಾಡು ಅದು ಚಂದ ಉಂಟು ನನ್ಗೆ ಮಾತ್ರ ಬರುದಿಲ್ಲವಾ ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಸೋ ಮಚ್ ಅದ್ಭುತ ಕನಸು ಅವ್ರು ಬಂದ್ರೆ ಹಲೋ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಎಂಚೊಲ್ಲರ್ ಅಕ್ಕ ಬಂದ್ರೆ ಯಾನು ಹುಷಾರುಲ್ಲ ಸ್ವಾತಿ ಈರ್ ಎಂಚೊಲ್ಲರು ಅದ್ಭುತ ಕನಸು ಚಾನಲ್ ಇದೆಯಾ ಚಾನಲ್ ಉಂಟ ನಿಮ್ದು ಅದ್ಭುತ ಕನಸು ಅದ್ಭುತ ಕನಸಿನ ಚಾನಲ್ ಉಂಟ ತೂಲೆ ಕೊಂಕಣಿ ಭಾಷೆಯಲ್ಲಿ ಮಾತಾಡೋ ನಿಮ್ಗೆ ಏನಾದರೂ ತಿಳಿದಿದೆಯಾ ಕೊಂಕಣಿ ಭಾಷೆಯಲ್ಲಿ ನನಗೆ ಎಂತ ಗೊತ್ತಿಲ್ಲ PMF ಅವರೇ ಎಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಯಾನ್ ಹುಷಾರುಳ್ಳ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಎನ್ನ ಪುದರ್ ಏರು ಬೇತೆ ಬರ್ಪೇರು ಪನೊಂದುಲ್ಲೇರು ಪ್ರೀತಿ ಅಕ್ಕನ ಒಟ್ಟಿಗೆ ಪನೊಂದುಲ್ಲೇರು ಕೊಂಕಣಿ ಭಾಷೆ ಎಂತ ಕೂಡ ಗೊತ್ತಿಲ್ಲ PMF ಅವರೇ ನನಗೆ ಏರಿ ಏಮಂತು ಪನೊಂದುಲ್ಲೇರು ನಾನು ಕಳಿಸಿದ ಕೊಂಕಣಿ ಹಾಡನ್ನು ಒಮ್ಮೆ ಆಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್ ಆ ಒಂಚೂರು ಅದ್ಭುತ ಕನಸು ಅರೆಗಿಚ್ಚೆ ಒಂದುಂಡೆ ತೂಲಿ ಬಲೆ ಹಂಗೆ ಬರ್ತದೆ ನಾನು ಆಡ್ಬೇಕು ಅದು ಬರುವುದಿಲ್ಲ ನನಗೆ ಅಕ್ಷರ ಕಷ್ಟ ಉಂಟು ಅದು ಸೋಬಾಯಿ ತುಜಿ ಹಾವು ಪುಳೆತ ಚಂದ್ರ ತಾರಂಕಿ ಲಜಕ್ ಕಲ್ತ ಅಪುರ್ ಬಾಯಿ ತುಜಿ ಹಾವ್ ನಿಯಳ್ತಾನ್ ತಂದೆ ದಿತಾ ಅಂತ ಉಂಟು ಕೊಂಕಣಿ ಹಾಡು ಅಂತ ಹೇಳ್ತಾ ಇದ್ದಾರೆ ಕೊಂಕಣಿ ಭಾಷೆಯಲ್ಲಿ ಮಾತಾಡಲು ನಿಮಗೆ ಏನಾದರೂ ತಿಳಿದಿದೆಯೇ ಇಲ್ಲ ಇಲ್ಲ ಎಸ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ ಕೊಂಕಣಿ ಗೊತ್ತಾಯ್ತು ಎಂಕ್ಲಿಗ್ ಪಿನ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಪಿನ್ ಮಾಡುವ ಪಿನ್ ಮಾಡಿದೆ ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗದವರು ಕನೆಕ್ಟ್ ಆಗಿ ಪಿನ್ ಐಡಿಗೆ ಸ್ವಾತಿ ಸಿಸ್ಟರ್ ಪಿನ್ ಐಡಿಗೆ ಒಂದು ಹೋಗಿ ಬನ್ನಿ ಅವರ ಚಾನಲ್ ಒಂದು ನೋಡಿ ಬನ್ನಿ ಎಷ್ಟು ಸಪೋರ್ಟ್ ಅಂತ ನೋಡಿ ಬನ್ನಿ ಓಕೆ ಪಿನ್ ಐಡಿನ ಒಂದು ನಿಮಿಷ ಅದ್ಭುತ ಅವರೇ ಒಂದು ನಿಮಿಷ ಕೊಡ್ತೇನೆ ನಿಮಗೆ ಹೋಗ್ಬಾರ್ದು ಪಿನ್ ಮಾಡಿದ್ದೇನೆ ಸ್ವಲ್ಪ ಹೊತ್ತು ನಿಲ್ಬೇಕಾಯ್ತಾ ಅದ್ಭುತ ಕನಸವರೇ ಸ್ವಲ್ಪ ಹೊತ್ತು ನಿಲ್ಬೇಕು ಪಿನ್ ಮಾಡಿದ್ದೇನೆ ಆಯ್ತಾ ಪ್ರೀತಿ ಅಕ್ಕ ಒಟ್ಟಿಗೆ ಅಂಚ ಬರ್ಪು ಕೂಡ ಇಡೇ ಬರ್ತಾನೆ ಯಾನಿಕಲ ಉಪದ್ರ ತಾಳಲ ಒಂದು ಇಡೇ ಬರ್ತೆ ಇತ್ತ ಕೂಡ ಇಡೇ ಬರ್ತಾರೆ ನಿಕ್ಕಲು ಯಾನ್ ತೆಸಿದ್ರೆ ನಾನು ಒಡೆ ಪೂಡ್ ಪನಿಯಾಲೆ ಪಿನ್ ಐಡಿ ಗಿಫ್ಟ್ ನನ್ನ ಅಂತ ಹೇಳ್ತಾ ಇದ್ದಾರೆ ಸ್ವಾತಿ ಅವರು ಓಕೆ ಪಿನ್ ಐಡಿ ನೋಡಿ ಸ್ವಾತಿ ಅವರು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅವರಿಗೆ ರಿಟರ್ನ್ ಮಾಡಿ ಆಯ್ತಾ ಮುಂದೆ ನೀವು ಯಾವಾಗ ನಿಮ್ಮ ಯೂಟ್ಯೂಬ್ ಚಾನಲ್ ಲೈವ್ ಬರುತ್ತೀರಾ ನೀವು ಕೊಂಕಣಿ ಭಾಷೆಯಲ್ಲಿ ಮಾತಾಡಲು ಮತ್ತು ಕೊಂಕಣಿ ಹಾಡನ್ನು ಆಡಲು ಪ್ರಯತ್ನಿಸಬೇಕು ಓ ಹೌದಾ ನನಗೆ ಕೊಂಕಣಿ ಬರುದಿಲ್ವಾ PMF ಕೊಂಕಣಿ ಬರುದಿಲ್ಲ ನನಗೆ ಕೊಂಕಣಿ ಬರುದಿಲ್ಲ ಅದೇ ಕಷ್ಟ ಆಗುದು ಚಾನ್ಸಸ್ ತಿಳ್ತೊಂದಿಲ್ಲ ಅಂದಿ ಚಾನ್ಸಸ್ ಯಾನ್ ಮಕ್ಕಳ ಉಪದ್ರ ತಡೆಯರ ಅಂದೇಳತ್ತೆ ಅಲ್ಲಿ ಇಡೇ ಬತ್ತೆ ಮೂಲ ಬುಡ್ಪುಜಿರೆ ನಾನು ನಿಮ್ಮ ಮಗ 10ನೇ ತರಗತಿಯಲ್ಲಿ ಅವನು ಕೂಡ ನಿಮ್ಮನ್ನು ತೊಂದರೆಗೊಳಿಸುತ್ತಾನೆ ಇಲ್ಲ ಇವನು ಚಿಕ್ಕವನು ಅವನಿಗೆ ಸ್ವಲ್ಪ ಆಟ ಆಡುವುದು ಜಾಸ್ತಿ ಅವನು ಹಾಗೆ ಅವನು ಒಬ್ಬನಿದ್ದಾನೆ ಅಲ್ಲಿ ಸತಿ ರಿಟರ್ನ್ಗೆ ಅಂತ ಹೇಳ್ತಾರೆ ಸ್ವಾತಿ ಈಸಿ ಉಂಡು ಅಕ್ಕ ಕೊಂಕಣಿ ಕಲ್ಪುಲೆ ಅಂದೆ ಸ್ವಾತಿ ಎಂಕ ಬರ್ಪುಜ್ಜಿ ಸ್ವಾತಿ ಎಂಕ ಬಂಗ ತೋಜುಂಡು ಅವು ಅಕ್ಕ ನೀವು ನನ್ನ ಮೆಸೇಜ್ ಓದಲಿಲ್ಲ ಅಕ್ಕ ಹೌದಾ ಅನಿಲ್ ಎಲ್ಲಿ ಉಂಟು ಮಾರ್ರೆ ಮೆಸೇಜ್ ಅನಿಲ್ ಮೆಸೇಜ್ ಫೋನ್ಗೆತಾ
ಲಕ್ಷ ಸರ್ ಇವತ್ತು ಸಂಗೀತ ಕ್ಲಾಸ್ ಹೇಳಿಕೊಡುದಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಅನಿಲ್, ಬೇರೆ ಇಲ್ಲ ಮೆಸೇಜ್. ಅಕ್ಕ ನೀವು ನನ್ನ ಮೆಸೇಜ್ ಓದಲಿಲ್ಲ ಅಕ್ಕ, ಅದುವೇ. ನಮ್ದು ಮಲ್ಲಿಕಾ ಸಿಸ್ ಬಂದ್ರು. ಹಾಯ್ ಮಲ್ಲಿಕಾ ಸಿಸ್, ವೆಲ್ಕಮ್. ಮಲ್ಲಿಕಾ ಸಿಸ್ ಒನಸಾಂಡೆ ದಾದ ತಿನ್ರಿಗ ಒನಸಗ್ ದಾದ ತಿನ್ಯಾರು. ನಿಮ್ಮ 10ನೇ ತರಗತಿಯ ಮಗುವಿಗೆ ಅವನು ಏನು ಮಾಡುತ್ತಿದ್ದಾನೆ? ಅವನು ಅಲ್ಲಿ ಓದ್ತಾ ಇದ್ದಾನೆ, ಬರೀತಾ ಇದ್ದಾನೆ. ನಂದು ಗಂಡನ ಕೆಲಸ ಏನು ಅದೆಲ್ಲ ಹೇಳ್ಬಾರ್ದಲ್ವಾ? PMF ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಸಿಸ್. ಹೌದೌದು, ನೋಡಿ ಮಲ್ಲಿಕಾ ಸಿಸ್ನ ವಿಡಿಯೋ ನೋಡಿ ಗಿಫ್ಟ್ ಕೊಡಿ. ಅದ್ಭುತ ಕನಸವರೇ, ಮಲ್ಲಿಕಾ ಸಿಸ್ನ ವಿಡಿಯೋ ನೋಡಿ ಅವರಿಗೆ ಗಿಫ್ಟ್ ಕೊಡಿ ಆಯ್ತಾ. ವನಸಾಂಡು ಎಟ್ಟಿ, ವಾವ್ ಸೂಪರ್ ಎಟ್ಟಿಯಾ. ಪ್ರೀತಿಯಕ್ಕ ಇಜ್ಜೆ, ಪ್ರೀತಿಯಕ್ಕ ಇತ್ತೆ ಲೈವ್ ಆಯ್ನತೆ ಒಂತೆ ಪೊರ್ತು ಬೇತೆ ಲೈವ್ ಪೋಯರಬಲ್ಲ ಅಂಚೆ ಪಕ್ಕ ಬರುವಿರಾರು. ಪಿನ್ಗೆ ಜಾಯಿನ್ ಆಗಿ ಎಲ್ಲರು ಅಂತ ಹೇಳ್ತಾರೆ. ಹೌದೌದು, ಪಿನ್ ಐಡಿಗೆ ಎಲ್ಲರೂ ಜಾಯಿನ್ ಆಗಿ, ಸರಿ ಅಗತ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಪ್ರೈವೇಟ್ ಕಂಪನಿಯಲ್ಲಿ ಜಾಬಲ್ಲಿ ಇದ್ದಾರೆ. PMF ಎನ್ನ ಅಮ್ಮ ಒಂಜಿಲ ಸಾಂಗ್ ಪಂತಿಜೇರಿ ಎನ್ನ ಅಮ್ಮ ಒಂಜಿಲ ಸಾಂಗ್ ಪಂತಿಜೇರಿ ಐ ಕ್ಯಾನ್ ಪಂತ ಅನ್ನ ಅಪತಿ ತೇಯ್ ತೇಯ್ತಾ ಅಪಾತಿಯ ಅಪತಿ ತೇಯ್ ತೇಯ್ ಕು ಅಪಾತಿ ತೋ ಅಪಾತಿ ಕುಕ್ಕು ಅಪಾತಯೇ ആയോനി പദ്യം വന്ന് പോയി. സൂപ്പർ പോലെ പറഞ്ഞത്. നാനുമില്ല പറഞ്ഞത് ಇರ್ರ ಮಗೆ ತುಳಿಗೆ ಅಂದಿ ಅಂಚಿನಿ ಅವ್ರು ನಾನು ಅವ್ರ ಪಣ್ಣೆ ಅಲ್ಲ ವೆಂಡು ಮಲ್ಪತ್ತೆ ನಿಕುಲ ಹಿಂಗೆ ಉಪದ್ರ ಕೊರ್ಪರತ್ತ ನಾವು ಅಂಚಿನಿ. ಅಮ್ಮ ಮತ್ತು ಮಗನ ಜೋಡಿ ಹಾಡು. ಹೌದೌದು, ಅಮ್ಮ ಮತ್ತು ಮಗನ ಜೋಡಿ ಹಾಡು. ಥ್ಯಾಂಕ್ ಯು ಅಂತ ಹೇಳಿದ್ರೆ ಶಾಂತಿ ಸಿಸ್ ಕಾಫಿ ಹಣ ಅಂತ ಕೇಳ್ತಾ ಇದ್ದಾರೆ. ಗಿಫ್ಟ್ ಡನ್ ಅಂತ ಹೇಳ್ತಾ ಇದ್ದಾರೆ. ಮಲ್ಲಿಕಾ ಸಿಸ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಆಯ್ತಾ. ಅದ್ಭುತ ಅವರು ನಿನ್ನ ಅಕ್ಕಗಳ ಆಯನ ಮೆಕ್ಕಿ ಎನ್ನ ಮಗಿ ಯಾರಾಯನ ಅಕ್ಕತ್ತು ಯಾರಾಯನ ಅಮ್ಮ. ಅದ್ಭುತ ಕನಸು ಅವರಿಗೆ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಓಕೆ ಕನಸು, ಕಮೆಂಟ್ ಮಾಡಿ ರಿಟರ್ನ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಅದ್ಭುತ ಕನಸು ಅವರೇ, ನೀವು ಉಂಟಲ್ಲ ಯಾರಾದ್ರೂ ವಿಡಿಯೋಗೆ ಕಮೆಂಟ್ ಮಾಡಿ ಆಯ್ತಾ. ಕಮೆಂಟ್ ಮಾಡಿದ್ರೆ ಅವರಿಗೆ ರಿಟರ್ನ್ ಮಾಡಲಿಕ್ಕೆ ಸುಲಭ ಆಗ್ತದೆ. ವಿಡಿಯೋ ನೋಡಿ ಗಿಫ್ಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆಗೆ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ನಿನ್ನಾಣೆ ನಿನ್ನಾಣೆ ಪ್ರೀತಿ ದೇವತೆಯ ನಿನ್ನಾಣೆ, ನೀನಿಲ್ದೆ ನಾನಿಲ್ಲ ದೇವರಾಣೆ. ಗೆಳೆಯ ನಿನಗೂ ಒಬ್ಬನೇ, ನಿನ್ನ ಹೃದಯನೇ ನನ್ನ ಮನೆ, ಕೋಟಿ ದೇವರ ಮೇಲಾಣೆ ಪ್ರೀತಿ ದೇವತೆ ನಿನ್ನಾಣೆ. ಕಪ್ಪು ಸಿಸ್ ಅಂದ್ರೆ ಒಳ್ಳೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಕಪ್ಪು ಸಿಸ್. ಅಮ್ಮಡ ಪನ್ಪುನ ಅವು ಅಕ್ಕ ಅಮ್ಮಡ ಪನ್ಪುನ ಅಕ್ಕ ನಂದ ಕಪ್ಪು ಚಾಂಡ ಆಕೆನೊಂದುಲ್ಲೆ ಮಲ್ಲಿಕಾ ಸಿಸ್ ಹಾಯ್ ಪನೊಂದುಲ್ಲೆ. ಮಲ್ಲಿಕಾ ಸಿಸ್ ಬಾರಿ ಅಪರೂಪದಾರಿಗೆ ಕ್ರಾಷ್ಟ ಸಿಸ್ ಓಲೈ ಬುಳ್ಳೆಜ್ಜಿರು ಮಲ್ಲಿಕಾ ಸಿಸ್. ಕಪ್ಪುಂಡು ಏರು ಇಜ್ಜಿ ಪನ್ನು ಏರು ಇಜ್ಜಂದು ಪಣ್ಣು ಪನೊಂದುಲ್ಲೆ. ಪಾರಿವಾಳ ಕಾಫಿ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಐಟ್ ಏಸಿದ ಪೂರ ನೀರು ಚಪ್ಪುಂಗೆ ಐಟ್ ಐ ಪ್ಲಾಸ್ಟರ್ ಐಕ್ ಪಾಡ್ದಿ ಪೂರ ನೀರು ಜತ್ತದ ಪೂರ ನೀರು ಗುತ್ತುದು ನೈಟ್ ಪೈಪ್ ಹೊಟ್ಟೆ ಆತ. ನಾನು ಸಂಡೆಗೆ ದಾಲ ಉಂಡಾ ಬಿರಿಯಾನಿ. ನಿನ್ನ ನೆನಪನೆ ನಾ ಕಳೆದು ಹೋಗುವೆ, ಅದು ಎಲ್ಲಿ ನಾನಿದ್ದರೂ. ಮಾತಾಗಲಿ ಹಾಡಾಗಲಿ ನಿನಗನಿಯಿಂದ ಎಲ್ಲಾನು ಚಂದವೋ.
ಓನ್ಲಿ ಹೇಮಂತ್ ಓಲುಲ್ಲಾರು ಇಜ್ಜಿ ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಹೇಮಂತ್ ಓಡಿಪೋಯಿ ಹೇಮಂತ್ ಓಲ್ಲೇರಿ ಹೇಮಂತ್ ಪೋಯಿರಾ ಅಂದ್ ಹೇಮಂತ್ ಉಳ್ಳಾರಾ ಈ ಆನಂದಿ ಗಾಡಿ ಗಾಡಿ ಮಿತ್ತು ತಿರ್ತಿ ಇಂಚಿನಿಕ್ ಬಲಿಪುನ್ ಮೇಲೆ ಲಕ್ಷ ಅಜ್ಜಳ ಬಾನಿಯಾನೆ ಅಜ್ಜಳ ಪಂತೋಳು ಏಸಿದ ಬಗ್ಗೆ ಯಾಕಲು ಏಸಿ ರಿಪೇರಿ ತಗಲಿಲ್ಲ ಎಪ್ಪು ಇರತ್ತ ಕಮೆಂಟ್ ಪುರ ಓಡಿ ಮಾರ್ರೆ ಓಲು ಕಮೆಂಟ್ ತಾತನ ನೆಟ್ವರ್ಕ್ ಅಜ್ಜ ಅದಕ್ಕೆ ಒಂದು ಪೈಪ್ ಒಟ್ಟಾಯ್ತು ಏಸಿದ ನೀಡಿದ ಅಲ್ಲೇ ಬಿತ್ತುಲೆ ಒಟ್ಟಾಯ್ತು ಗಮಟೆ ಪಾಡಿ ಅವತ್ತು ಗಮಟೆ ಪದ ತಿರ್ತದ 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 ಆ ಆ ಇತ್ತ ಗೊತ್ತು ಜಿ ಏಸಿ ಆನ್ ಅನ್ನ ಜಪ್ಪುಣ ಅಂತ ಅವು ಒಂದು ಕಟ್ಟುಂಡ ದಬ್ಬಗ ಅವೇ ಒಟ್ಟೆ ಸೂಪರ್ ಸಪೋರ್ಟ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಅದ್ಭುತ ಕನಸು. ಥ್ಯಾಂಕ್ ಯು ಮಲ್ಲಿಕಾ ದುಬೈ ಅವರೇ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳ ಅವರು ಓ ತತ್ತು ನಾವು ಇಜಿನ ಮೂಲ ನೀರು ಪೂರ ಗೊತ್ತುದುಂಡು ಪೂರ ಜಾರುವೆ ಮಲ್ಲಿಕಾ ಸಿಸ್ ಉಂಡಾರ ಆಕೆನೊಂದುಲ್ಲೇರು ಕೂಡ ತತ್ತು ಅವು ಅಕ್ಕಳನೆ ಪಂಡಾಣ ಅಕ್ಕಳು ಗಂಪಾಡುವೇರು ಬರ್ತದೆ ಗಮ್ಮೆ ಕಡೆ ಜಾಗ ಬಿತ್ತಿನ ಫಾಸ್ಟ್ ಗಮ್ಮೆ ಅವರು ಕಮ್ಮ ಅವಳೆ ಐಕ್ ಒಂದು 9 ರೂಪಾಯಿ ನನ್ನ ಒಂದು 10 ರೂಪಾಯಿ దాలేండి అతజి ఈ పో ఈ ఎంకు బద్ద కొరొచ్చి నేను ఉపాధ్రుడు ఎంకాపు జాని ఇది జాలు ముట్ట బತ್ತೆ ఉపాధ్రుడు ఎన్నాడు జాపుజి నేను ఉపాధ్రుడు ಓಕೆ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಜಾಯಿನ್ ಮೈ ಚಾನಲ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಕಪ್ಪು ಸಿಸ್ತಿತ್ತಂದಲ್ಲಿ ರಂದಿ ಜಾಲ್ ಮುಟ ಬತ್ತೆ ಓಲಿತ್ತೆ ಬಿತ್ತಿತ್ತೆ ಈಗ ನಾನು ಉಪ್ಪಾದ್ರಡದೆ ಜಾಲ್ ಮುಟ ಬತ್ತಿತ್ತು ಅಂತ ಹೋದೆ ನೆಟ್ ಜಾಲ್ ದಡೆ ಬತ್ ಈಗ ನಾನು ಉಪ್ಪಾದಡ ಹಾಪುಚ್ಚಿ ಹಿಂಗೆ ಸಾಕಾಣಲ್ ಅಲ್ಲ ಇದೆ ಕೂಡ ಇಡೆ ಬತ್ತೆ ಉಪ್ಪಾದ್ರ ಅನ್ಕಡೆ ಕುಡಕೇನು ಲೈವ್ ಎಂಡ್ ಮಾಡ್ತಾರ ಅಂತ ಡೇಮ್ ಆನ್ ಗ್ರೋ ಅಂತ ಹೆಂಗೆ ಗೊತ್ತಾ ನನಗೆ ಗೊತ್ತಾಗುದಿಲ್ವಾ ಇಲ್ಲಾಗ ಒಂಜಿ ಸುತ್ತು ಬಲೆ ಸತ್ಯ ಇಲ್ಲಾಗ ಒಂಜಿ ಸುತ್ತು ಬರ್ಪವೆ ನಾನು ಅಲ್ಲಿ ಹಂಚಿಪೋಯಿ ಮಂಗಲ ಕಲಾಗೆ ಉಂಟು ಆಯಲ್ಲಿ ಹಂಚಿಪೋಯಿ ಸಂಘದಂಚುಲ್ಲೆ ಲಕ್ಷ ಯಾನ್ ಮೂಲುಲ್ಲೆ ಸಾರಿ ಬಾಲೇಶ್ ಅವ್ರು ಬಂದ್ರೆ ಬಾಲೇಶ್ ಅವ್ರೆ ಲೈಕ್ ಕೊಡಿ ಲೈಕ್ ನಿಮ್ಮ ಮಕ್ಕಳನ್ನ ಕೇಳಿ ಈ ಹಾಡು ಅವರಿಗೆ ಗೊತ್ತಿರ್ಬಹುದು ಇಲ್ಲಪ್ಪ ಅವ್ರಿಗೆ ಗೊತ್ತಿರ್ಬಹುದು ಎಲ್ಲಿದ್ದೀರಿ ನಾನು ಮನೆಯಲ್ಲಿದ್ದೇನೆ PMF ಅವರು
ಬರ್ತಾ ಇಲ್ಲ ಸಿಸ್ಟರ್. ಹೌದು, ಅದು ಮ್ಯೂಟ್ ಆಗಿತ್ತು. ನೀವು ಹೇಳುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಕೇಳಲಾಗುತ್ತಿಲ್ಲ? ಆವಾಜ್ ಬರ್ತಾ ಇಲ್ಲ ಸಿಸ್ಟರ್. ಹಾ ಈಗ ಆಯ್ತು, ಈಗ ಬಂತು ಆವಾಜ್. ನಾನಿಲ್ಲಿ ನಿಂತಿದ್ದೇನೆ ಮಾರ್ರೆ. ಆವಾಜ್ ಬರ್ತಾ ಇಲ್ಲ. ಈಗ ಬರುದಿಲ್ವಾ? ಈಗ ಕೇಳುದಿಲ್ವಾ? ಈಗ ಕೇಳ್ತಾ ಇಲ್ವಾ? ಕಾರ್ ಯಾರದು ಅಕ್ಕ? ನನ್ನ ಅಪ್ಪನದ. ನೀವು ಎಲ್ಲಿ ಇದ್ದೀರಾ ಸಿಸ್ಟರ್? ನಾನು ಮನೆಯ ಹೊರಗಿದ್ದೇನೆ. ಇದು ಗಾಡಿ ಅಪ್ಪನದು, ಕ್ಯಾಟ್ರಸ್ ಇದು ಕ್ಯಾಟ್ರಸ್ ಎಲ್ಲ ಕೊಂಡೋಗುದ ಗಾಡಿ. ಇದು ನಾವು ಹೋಗುದು ಗಾಡಿ. ಇದು ಅಪ್ಪನದು ಗಾಡಿ. ಬರ್ತಾ ಇದ್ದೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಲೈಕ್ ಕೊಡಿ ಆಯ್ತಾ? ಲೈಕ್ ಕೊಡೋದ್ರಲ್ಲ ಬಾಲೇಶ್ ಅವರೇ, ಒಂದು ಸ್ಕ್ರೀನ್ಗೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಸೂಪರ್ ಅಂತ ಹೇಳ್ತಾ ಇದ್ದಾರೆ ಕಪ್ಪು ಸಿಸ್. ಕೂಡ ಮಿತ್ತದೆ ಮಂಚಿ ಪನ್ನೆಗೇನುಜೆ ತುಂಬಾ ದೊಡ್ಡದಿದೆ. ಯಾವುದು ಕಾಡಿಯಾ? ಅದು ಇನೋವಾ ಅಲ್ಲ, ಇನೋವಾ ದೊಡ್ಡದು ಇರ್ತದೆ. ಸೂಪರ್ ಎಡುಗಾರಿ ಮಣಗದ ದುರ್ಗಾ ಮೇಡಮ್. ಯಪ್ಪ, ನಾನು ಮಾಲೀಕ ಅಲ್ವಾ? ಅದು ನನ್ನ ಅಪ್ಪನಿದು ಗಾಡಿ. ನಾನೆಂತ ಮಾಲೀಕ? ಅದು ಅಪ್ಪನದು ಅಲ್ವಾ? ನಾನು ಮಾಲೀಕ ಅಲ್ಲ ಅದರದ್ದು. ನಾನಲ್ಲ ಕಾರಿನ ಮಾಲೀಕ ನಾನಲ್ಲ. ಅದು ಅಪ್ಪಂದು ಗಾಡಿ. ತುಂಬಾ ದೊಡ್ಡದಿದೆ ಸಿಸ್ಟರ್ ಅಂತ. ಹೌದಾ? ಸೆಡ್ಡಾ ಇದಿಷ್ಟು? ಅದು ನಮ್ಮದಿದ್ದುವ ಮನೆಯ ಹೊರಗಿದೆ ಜಾಗ. ಸೂಪರ್ ಸಾಂಗ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಅದು ಸಾಂಗ್ ಅಲ್ಲ, ನಾನು ಉತ್ತರ ಹೇಳಿದ್ದು. ಕರ್ಪೂರದ ಬೊಂಬೆ ಎನ್ನಲೆ ಎನ್ನ ಪೊಣ್ಣು ಮಾಯಕದ ಮಿಂಚಿದಕ್ಲೆ ಕಣ್ಣದಿಲೆ ಡಿಂಪಲ್ ಪೊಣ್ಣು ಸಿಂಪಲ್ ಆದ ಲುಕ್ಕು ಕೊರಿಯೆ. ಅದು ಬರುದಿಲ್ಲ. ಕರ್ಪೂರದ ಗೊಂಬೆ ಎನ್ನಲ ಎಣ್ಣ ಪೊಣ್ಣು, ಅದು ಬರುದಿಲ್ಲ. ನಾನು ಕಾರ್ ಡ್ರೈವ್ ಮಾಡ್ತೇನೆ ಸಿಸ್ಟರ್. ಹೌದಾ? ಕಾರ್ ಡ್ರೈವ್ ಮಾಡ್ತೀರಾ? ನಮ್ಮಲ್ಲಿ ಕೂಡ ಜನ ಇದ್ದಾರೆ. ಅಪ್ಪ ಮಾಡ್ತಾರೆ ಕಾರ್ ಡ್ರೈವ್, ಮತ್ತೆ ನನ್ನ ಹಸ್ಬೆಂಡ್ ಕಾರ್ ಡ್ರೈವ್ ಮಾಡ್ತಾರೆ. ಎಲ್ಲಿಗಾದ್ರೂ ಹೋಗ್ಲಿಕ್ಕಿದ್ರೆ ಒಂದೊಂದ್ಸಲ ಅಪ್ಪ ಕರ್ಕೊಂಡು ಹೋಗ್ತಾರೆ, ಮತ್ತೆ ಇಲ್ಲದಿದ್ರೆ ಹಸ್ಬೆಂಡ್ ಕರ್ಕೊಂಡು ಹೋಗ್ತಾರೆ. ಹಾಗೆ ಕೊಡಗಾನ ಕೋಳಿ ನುಂಗಿತ್ತ ನೋಡವ್ವ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡುವಾನೆಯ ನುಂಗಿ ಗೋಡೆ ಸುಣ್ಣವ ನುಂಗಿ, ಆಡಲು ಬಂದ ಪಾತರದವಳ ಮದ್ದಳೆ ನುಂಗಿತ್ತ ತಂಗಿ, ಕೊಡಗಾನ ಕೋಳಿ ನುಂಗಿತ್ತ. ನಾನು ಡ್ರೈವರ್ ಅದ್ದೀನಿ. ಹೌದಾ ಬಾಲೇಶ್ ಅವರೇ? ಥ್ಯಾಂಕ್ ಯು. ನೀವು ಹೇಳಿದ್ರಲ್ಲ ಡ್ರೈವರ್ ಇದ್ದಾರೆ ಅಂತ. ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಹೌದೌದು. ಚಾ ಅಣ್ಣ ಅಂತ ಕೇಳ್ತಾರೆ. ನೇಮಸಿಸ್ ಚಾ ಆತಜಿಯೇ ನಾನಾ ಅವಳು ಅಕ್ಕ. ನಾನು ಬರ್ತೀನಿ ಅಕ್ಕ ನಿಮ್ಮ ಹತ್ರ. ನಮ್ದು ಇದ್ದಾರೆಯಾ ಡ್ರೈವಿಂಗ್ ಕೆಲಸಕ್ಕೆ? ಅಪ್ಪ ಡ್ರೈವಿಂಗ್ ಮಾಡ್ತಾರೆ, ಒಮ್ಮೊಮ್ಮೆ ನನ್ನ ಹಸ್ಬೆಂಡ್ ಮಾಡ್ತಾರೆ ಡ್ರೈವಿಂಗ್. ನಾನು ನೀನು ಒಂದಾದ ಮೇಲೆ ಹೀಗೇಕೆ ನೀ ದೂರ ಹೋಗುವೆ, ಮುತ್ತಲ್ಲಿ ನಿನ್ನ ಸಿಂಗಾರ ಮಾಡಿ ಕಣ್ತುಂಬ ನೋಡುವೆ. ಲೈಕ್ ಕೊಡಿ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ನಿಮ್ಮ ಊರು ಯಾವುದು ಸಿಸ್ಟರ್? ಮಂಗಳೂರು ನಮ್ದು. ರಕ್ಷಸಿಸ್ ಬರ್ತೀರಾ? ಹಾಯ್ ಪನಂದುಲೆ, ಲೈಕ್ ಪನಂದುಲೆ. ಥ್ಯಾಂಕ್ ಯು ರಕ್ಷಸಿಸ್, ಥ್ಯಾಂಕ್ ಯು. ಶಾಂತ ಸಿಸ್, ರಕ್ಷಸಿಸ್ ಹಾಯ್ ಪನದುಲ್ಲೇರು. ಅಪ್ಪನ ತೆಡ್ಲೆ ನೆನಪು ಜೀವಂದ ಬಿತ್ತಿನ, ಅಪ್ಪನ ತೆಡ್ಲೆ ನೆನಪು ಜೀವಂದ ಬಿತ್ತಿನ. ಅದು ಎಂಥದ್ದು ನನಗೆ ಅರ್ಥ ಆಗೋದಿಲ್ಲ. ಚಾಳೆ ರಾಕ್ಷಸಿಸ ಅಂತ ಹೇಳ್ತಾ ಇದ್ದೆ. ಆಮೇಲೆ ಇತ್ತಿನ ಪಾಟಿ ಬೊಕ್ಕ ತುಂಬ. ಅದು ಎಂತ ಭಾಷೆ ನನಗೆ ಬರ್ದಿಲ್ಲ. ಲೈಕ್ ಕೊರಿಯೇ ಬಂದ್ರೆ ನೇಮಸಿಸ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಸಿಸ್ಟರ್. ಥ್ಯಾಂಕ್ ಯು. ಶಾಂತ ಸಿಸ್ ಚಾ ಮಲ್ಪೊಡೆ ಇತ್ತೆ. ಚಾ ಮಲ್ಪುಲೆ ರಾಕ್ಷಸಿಸ್ ಯಾಲ್ನ ಉಲ್ಲೆ ಚಾಕ್ ಹಿಂಗ್ ನಮ್ಮಲ್ಲ ಉಲ್ಲ ಚಾಕ್.
तू है वही दिल ने जिसे अपना कहा है, तू है जहाँ मैं वो वहाँ तुम हो कहाँ, तेरी सजा ये वादा మల్ప్లేసిస్ గోలీ భజన చాక్ పనందులు గోలీ భజన చాక్ ಮಲ್ಪೆ ಚಾಪರ ಮಲ್ಪೆ ಕುಲ್ಲ ಮುಲ್ಪ ಕುಣಿದು ಬಾರೆ ಸಾಂಗ್ ಕುಣಿದು ಬಾರೆ ಅಣಿದು ಬಾರೆ ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಳೆ, ಜೀವಕ್ಕೆ ಜೀವ ತಂದವನೇ ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ. ಗವಾತೆ ನಮ್ಮ ಮನೆಗೆ ಬಾಳಲೆ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಮೆಸೇಜ್ ಅದು ಓದಲಿಲ್ಲ ಸಿಸ್ಟರ್, ನೀವು ಉಂಟ ಮೆಸೇಜ್ ಎಲ್ಲಿ ಉಂಟು ಮಾರ್ರೆ, ಎಲ್ಲಿ ಹೋಯ್ತು? ನಿಮ್ಮ ಈ ಖುಷಿಯನ್ನು ಯಾವುದಾದ್ರಿಂದ ಕಟ್ಟಿ ಹಾಕಬೇಕು ಸಿಸ್ಟರ್. ಯಾವುದಾದ್ರಿಂದ ಕಟ್ಟಿ ಹಾಕಬೇಕಂದ್ರೆ ನಿಮ್ಮ ಈ ಖುಷಿಯನ್ನು ಯಾವುದಾದ್ರಿಂದ ಕಟ್ಟಿ ಹಾಕ್ಬೇಕಂತ ಹೇಳ್ತಾರೆ. ಕಟ್ಟ ಹಾಕೊಂಡು ಅಂದೆ ಕಟ್ಟ ಹಾಕೊಂಡ. ಓ ದೇವ, ಎಂಚಿನ ಈ ನೆಟ್ವರ್ಕ್ದ ಪ್ರಾಬ್ಲಮ್ ಹೆಂಗ್ ಗೊತ್ತಾ? ಅಪ್ಪನ ಮೌನವೇ ಪ್ರೀತಿಯ ಗಂಭೀರ ಭಾಷೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಕ್ಲಾಸ್ಟರ್ಸ್ ಯಾನ್ ಆರಾಮ್ಸೆ ಅವ್ಳು ಕುಲೋಂದಿತ್ತೆ ಮಾರಾಯರೆ ಲೈವ್ ಮಲ್ತೊಂದು ಎನ್ನ ಮಗನ ಬೇರೆ. ಈ ಲಕ್ಕಿ ಜಪ್ಪುಳಿ ತಿರ್ಚಪ್ಪು ಅಲ್ಪ ನಾಯುಂಡಿಗೆ ಮಾರಾಯ. ಅಕ್ಕನ ಒಂದು ನಗು ಸಾಕು, ನನ್ನ ಕಷ್ಟ ಮರೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ತಮ್ಮನ ಕೈ ಹಿಡಿದಾಗಲೇ ನನಗೆ ಭದ್ರತೆಯ ಅನುಭವ. ಅದು ಯಾವುದಿಲ್ಲ ಮಾರ್ರೆ ನನ್ನ ಜೀವನದಲ್ಲಿ. ಸಪೋರ್ಟಿಂಗ್ ಅಲ್ಲಿದ್ದಾರೆ PMF ಅವರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಪೋರ್ಟಿಂಗ್ ಅಲ್ಲಿ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕಣ್ಣನಲ್ಲಿ ಮನಸ್ಸಿನ ಇಲ್ಲೇ ಇದ್ದಂಗೆ ದೂರ ಹೋದವಳ ಯಾರೋ ಸಾಂಗ್ ಅದು ಬರುದಿಲ್ಲವಾ? ಕಣ್ಣನಿಟ್ಟು ಮನಸ್ಸಿನಿಟ್ಟು ಇಲ್ಲೇ ಇದ್ದಂಗಿದ್ದು ದೂರ ಹೋದವಳ ಯಾರು, ಅದು ಬರುದಿಲ್ಲ ನನ್ಗೆ. ಕಣ್ಣಿನಲ್ಲಿ ಅದು ಬರ್ತದೆ. ಕಣ್ಣಿನಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡಿ ಬಿಚ್ಚಿ ಹೇಳಬಾರದೆ, ಮನಸ್ಸು ಕೇಳುವ 100 ಆಸೆಗೂ ಪ್ರೀತಿ ಮಾತ್ರ ಇರದು. ಶಾರದಾ ಸಿಸ್ ಬಂದ್ರು. ಶಾರದಾ ಸಿಸ್ ನೀವು ಲೈವ್ ಮಾಡ್ತಾ ಇಲ್ವಾ? ನಿಮ್ದು ಲೈವೇ ಸಿಗ್ತಾ ಇಲ್ಲ ನನಗೆ. ಶಾರದಾ ಸಿಸ್, ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶಾರದಾ ಸಿಸ್ ಮ್ಯೂಟ್ ಅಲ್ಲಿ ಇದ್ದೀರಾ? ಶಾಂತ ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ಶಾರದಾ ಸಿಸ್ ಇದ್ದೀರಾ? ಮಾಡ್ತಾ ಇದ್ದೀನಿ ಸಿಸ್. ನನಗೆ ಲೈವೇ ಸಿಗ್ತಾ ಇಲ್ಲ. ಅಪ್ಪನೊಡನೆ ಕಳೆಯುವ ಕ್ಷಣಗಳು ಎಂದು ನೆನಪಾಗುತ್ತಿವೆ. ಅವನ ಮೌನ ಪ್ರೀತಿ ನಾನು ಪ್ರತಿದಿನ ಅನುಭವಿಸುತ್ತೇನೆ. ಹೌದೌದು, ಮಾಡ್ತಾ ಇದ್ದೇನೆ ಸಿಸ್. ಹೌದಾ, ನನಗೆ ಸಿಗ್ತಾನೆ ಇಲ್ಲವಾ ಶಾರದಾ ಸಿಸ್? ಲೈವೇ ಸಿಗ್ತಾ ಇಲ್ಲ. ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ 2 ಹೊತ್ತು ಕೂಡ ಮಾಡ್ತಿರಲ್ಲ. ನೀವು ಮಾಡುದಿಲ್ಲ ಅಂತವೇ ಮೊನ್ನೆಯಿಂದ. ಅಕ್ಕ ಅದು ಹೊರಟ ಮೂವಿ ಸಾಂಗ್ ಅಕ್ಕ, ಅದನ್ನು ಕೇಳಿ ನಾಳೆ ಹಾಡಿ ಅಕ್ಕ. ಹೊರಟ ಮೂವಿ ಸಾಂಗ? ಓಕೆ, ಹೊರಟ ಮೂವಿ ಸಾಂಗ್. ಹಾಯ್ ಅಕ್ಕ, ಸೂಪರ್ ಮ್ಯಾನ್ ಬಂದ್ರು. ಹಾಯ್ ಸೂಪರ್ ಮ್ಯಾನ್, ವೆಲ್ಕಮ್. ಸೂಪರ್ ಮ್ಯಾನ್ ಚಾಂಡೆ, ಎಂತ ತಿಂಡಿ? ನೀವು ಯಾಕೋ ಬರ್ತಾ ಇಲ್ಲ ಅನ್ಕೊಂಡೆ ಸಿಸ್. ಹೌದು, ನಿಮ್ದು ಸಿಗ್ತಾನೆ ಇಲ್ಲ ನನ್ಗೆ ಲೈವ್. ಹಾಗೆ ನನ್ಗೆ ಬರ್ಲಿಕ್ಕೆ ಆಗ್ತಿಲ್ಲ. ಇಲ್ಲಿ ಬೆಳಿಗ್ಗೆ ಆದ್ರೂ ನೀವು ಇರ್ತೀರಲ್ಲ, ನನ್ನ ಟೈಮ್ ಮತ್ತೆ ನಿಮ್ಮ ಟೈಮ್ ಒಂದೇ ಇರ್ತದೆ. ಆಗ ಕೂಡ ನಾನು ನೋಡ್ಲಿಲ್ಲ ಅಲ್ಲಿ.
ನನ್ನ ಮನಸ್ಸಲ್ಲಿ ನಿಮ್ಗೆ ಎಂತ ಸ್ವಲ್ಪ ದಿನ ಏನಾದ್ರೂ ವೈಟಿಂದ ಹೊರಗೆ ಉಳಿದಿದ್ದೀರಾ ಅಂತ ಆಯ್ತು ನನ್ಗೆ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಮ್ಯಾನ್, ಓಕೆ ಓಕೆ, ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಸೇಮ್ ಟು ಯು. ಓಕೆ ಬಾಯ್ ಅಂತೇಳಿ. ಓಕೆ ಸಿಸ್, ಬಾಯ್ ಬಾಯ್, ಥ್ಯಾಂಕ್ ಯು ಸೋ ಮಚ್. ಕ್ರಾಶ್ ಸಿಸ್ ಲೈವ್ ಬರ್ತೀನಿ ಒಂಜೋಗು ನಿದ್ರೆ ಇಜ್ಜ ಮಾರ್ರೆ, ನಿದ್ರೆ ಓಲ್ ಮಲ್ಪು ನಿದ್ರೆ. ಕೃಷ್ಣ ನಡೆ ಕೃಷ್ಣ, ರಾಧೆ ರಾಧೆ ಅಂತ ಹೇಳ್ತಾ ಇದ್ದಾರೆ ಶಾರದವರು. ಶಾರದವರೇ, ಊಟ ಆಯ್ತಾ ನಿಮ್ದು? ಸಿಂಪಲ್ ಊಟ ಆಯ್ತಾ? ಹಾಯ್ ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಕೂಡ ಶಾಂತ ಸಿಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಚಾನ ನಾವಡು ತಿಂಡ್ರೆ ಇನಿ ಕಾಣೆ ಉರ್ದು ಪಾಡಂದಿನ ದೋಸೆ ಅಕ್ಕ, ಉರ್ದು ಪಾಡಂದಿನ ದೋಸೆನಾ? ಓಕೆ ಓಕೆ. ಹರೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಹರೇ ರಾಮ ಅಂತ ಹೇಳ್ತಾರೆ ಶಾಂತ ಸಿಸ್. ಮತ್ತೆ ರಾಧೇ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ ಶಾರದೆ. ಆಯ್ತು ಸಿಸ್, ನಿಮ್ದಾಯ್ತು? ನಂದಾಗಿದೆಯಾ? ನಂದಾಗಿದೆ ಶಾರದಾ ಸಿಸ್. ಎಂತ ಸ್ಪೆಷಲ್ ಶಾರದಾ ಸಿಸ್? ನಿಮ್ಗೆ ವೆಜ್ ಅಲ್ಲ ಇವತ್ತು, ನಮ್ಗೆ ನಾನ್ ವೆಜ್ ಬಿರಿಯಾನಿ. ಆಹಾ ಎಂತ ಆ ಕ್ಷಣ ನೆನೆದರೆ ತಳ್ಳಣ, ತನ್ನಿಂತಾನೇ ಇದೆಯನೇ ಪ್ರೀತಿಯ ನರ್ತನ. ನನ್ನ ಮನಸ್ಸಿನ ನೋವನ್ನು ಕೇಳಿ ಸಮಾಧಾನ ಮಾಡುವ ನನ್ನ ಮುದ್ದು ಅಕ್ಕನಿಗೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರೇ, ಥ್ಯಾಂಕ್ ಯು, ಸೇಮ್ ಟು ಯು. ರೈಸ್ ಸಾಂಬಾರ್ ಅಂತ ಹೇಳ್ತಾ ಇದ್ದಾರೆ ಶಾಂತಿ ಅಕ್ಕ. ಯಾಕಡೆ ಪ್ರೀತಿ ಲೈವ್ ಪಂಡರ್, ಸಂಗೀತ ಲೈವ್ ಪೂಪುಜಿ ಪಂತರ್ ಮುಲ್ಪ ಕಷ್ಟ ಸುಖ ಪಾತಿರೋದಿಲ್ಲ ಬರೋದಿಲ್ಲ. ಈ ಸಿಂಪಲ್ ಪೊಕ್ಕಳೆ ಅಂತೀನಿ. ಕೃಷ್ಣ ರಾಧೆ ರಾಧೆ ಕೃಷ್ಣ ಏರು ಪಂಡಿನಿ ಮಂಗವನಲ್ಲೇ ಆರು ಅಂಚನೆ ಸಿಂಪಲ್ ಅಂಚನೆ ಬಂದ್ಬಿನಿ. ಕೃಷ್ಣ ರಾಧೆ ರಾಧೆ ಕೃಷ್ಣ ರಾಧೆ ರಾಧೆ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಅಲ್ಲಿದ್ದಾರೆ ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್ ಶಾರದಾ ಸಿಸ್. ಉಲ್ಲೆ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್, ಥ್ಯಾಂಕ್ ಯು ರಕ್ಷಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಯಾನ್ ಬಿತ್ತಿಲು ಮುಟ ಬತ್ತೆ ಎನ್ನ ಮಗೆ ಲೈವ್ ಮಲ್ಪನಾಗ ಬುಡ್ಜೆ ಅಂಚೆ ಇದೇ ಪಿದೈ ಮುಟ ಬತ್ತೈತೆ ಲೈವ್ ಇತ್ತೆ ಪಿದೈ ಇಡೆ ಲೈವ್ ಪಿದೈ ಅವನು ಒಳ್ಳೆ ಪರೊಂದುಲ್ಲೇರು ಲಕ್ಕಿ. ಉಲ್ಲತ ಇನ್ನೊಂದು ಕಡೆಗಳು ಲೆಪ್ಪೊಂದು ಇಪ್ಪುಡು ಮಾರ್ರೇನು ಎಕಡೆ ಪಂಡಿನತಿ ಕೇಳಿ ರಕ್ಷಸಿಸಿದ ಯಾನ್ ಏಡೆಲ್ಲ ಕೀರುಂಜಿ ಮಾರ್ರೆ ಮಲ್ಲೆ ಜಾರ್ ಬರ್ಪೇರು ಸಪೋರ್ಟ್ ಮಲ್ಪೇರು ಇಂತು ಈರು ಪೊಕ್ಕಳೆ ಅನ್ಪಿನಿ ಮೇರು ಸಿಂಪಲ್ ಕೇಳನೆ ದುರ್ಗಾ ಸಿಸ್ ಎಂಗೊತ್ತುಂಡು ಈ ಶಾಂತ ಸಿಸ್ ಯಾನ್ಕೇನುಜಿ ದಾಯಪಣ ಎಂಗೊತ್ತುಂಡು ಈ ರಂಚ ಪನ್ ಪೂಜಾರನ್ ಐ ಕಾಡ ಯಾನ್ಕೇನುಜಿ ಬೊರ್ಚಿ ಎಂಗೊತ್ತುಂಡು ಸತ್ಯದಾದ ಎಂಗೊತ್ತುಂಡು ಅತ್ತೆ ಅಂಚೆ ಯಾನ್ಕೇನುಜಿ ಪೊಕ್ಕಡೆ ದಾಯೆ ಸಿಂಪಲ್ ಪೊಕ್ಕಡೆ ಬಂದ್ಬಿನಿ ಸಿಂಪಲ್. ಶಾರದಾ ಸಪೋರ್ಟಿಂಗ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಥ್ಯಾಂಕ್ ಯು. ಇವತ್ತು ಲೈವ್ ಉಂಟಲ್ಲ ಶಾರದಾ ಸಿಸ್, ನನ್ನ ಇದಕ್ಕೆ ಒಂದು ಕಮೆಂಟ್ ಹಾಕಿ ಆಯ್ತಾ ಶಾರದಾ ಸಿಸ್? ನೀವು ನಿಮ್ಮ ಅದು ಲೈವ್ ಮಾಡ್ತೀರಲ್ಲ ಆ ಐಡಿಯಿಂದ. ಅಕ್ಕ ಸೌಂಡ್ ಏನಕ್ಕ ಅದು? ಇದು ಗಾಡಿ ಹೋಗ್ತದೆ, ಮೇನ್ ರೋಡ್ ಅಲ್ಲ, ರೋಡ್ ಇದು. ನಂದು ಇಲ್ಲಿ ರೋಡ್ ಉಂಟು ನೋಡಿದು, ರೋಡ್ ನೋಡಿದು, ರೋಡ್ ನೋಡಿದು, ರೋಡ್ ಇದು ರೋಡು. ಎನ್ನ ಪಾತೆರಿಗೆ ಮರ್ಯಾದೆ ಇಜ್ಜೆ ನಾನು ಏಲ ನಂಬುಜೇರ ಬಾಯ್ ಪೋಪೇ ಸಿಂಪಲ್ ಅಂಚದಾಲ ಇಜ್ಜೆ ಸಿಂಪಲ್. ಈರ್ ಕುಸಲ್ ಪಾತಿರುವಾರು ಎಂಕುಲ ಕುಸಲ್ ಪಾತಿರು ನಂಚ ಈರ್ಲ ಕುಸಲ್ ಪಾತಿರುವಾರು ಸಿಂಪಲ್ ಎಂಕುಲ ಕುಸಲ್ ಪಾತಿರು ಬಕ್ಕ ಈರ್ನ ಪಾತೆರಿಗೆ ಮರ್ಯಾದೆ ಇಜ್ಜಿ ಅಂಚ ಪೂರ ದಾಲ ಇಜ್ಜೆ ಎಂಕಲ್ ನಾಡು ಅವೇ ಪಾಡು ನಸಿಸ್ ಈ ಆಂಜೋ ಆರು ಅಂಚನೆ ಪಾತಿರ್ನಿ ಆರು ಕುಸಲ್ ಪಾತಿರ್ನಿ ಅಂಚೆ ನಮ್ಮದೆಲ್ಲ ಬೇಜಾರು ಮಲ್ಪೇರೆ ಇಜ್ಜಿ ಐಟ್ ಅದೇ ಆರ್ಕು ಸ್ವಲ್ಪ ಅತ್ತೇರು ಸೌಂಡು ಈತ ಮಂಡೆ ಇನ್ನ ಈ ಮಂಡೆ ಡಾಯ್ಜಿ ಸಿಂಪಲ್ನ ಗಾಡಿ ಪೋನುಂಡು ಐತೆ ಸೌಂಡ್ ಮಾಡ್ಬೇ. ಶಾರದಾ ಸಿಸ್ ಓಕೆ ಸಿಸ್ ಅಂತ ಹೇಳ್ತಾ ಇದ್ದಾರೆ. JNS ಕ್ರಿಯೇಟ್ ಮಾಡಿ ಕಮೆಂಟ್ ಮಾಡ್ತೀನಿ. ಓಕೆ ಓಕೆ ಅದರಿಂದಲೇ ಕಮೆಂಟ್ ಮಾಡಿ ಆಯ್ತು JNS ಇಂದ 7ವರೆಗೆಲ್ಲ ಸಾಯಂಕಾಲ. ಮೊನ್ನೆ 7ವರೆಗೆ ಹುಡುಕಿದೆ ನನಗೆ ಬರುವುದಿಲ್ಲ. ಈಗ ಕೆಲವರದ್ದು ಲೈವ್ ಆಗಿ ಸಿಕ್ಕುದಿಲ್ಲ. ಅತ್ತು ಮಾರೆ ಆಯಗದಾಯಗ ಪನೊಂದುಲ್ಲೇರು ಎರೆಗಿಯೇ ಎರೆಗದಾಯ್ ತಾತಾಂಡು ಹೂವ ಅದೇ ಆಯ್ತಾ ಸಿಂಪಲ್ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ಕೃಷ್ಣ ರಾಧೆ ರಾಧೆ ಅಂತ ಹೇಳ್ತಾ ಇದ್ದಾರೆ.
ಥ್ಯಾಂಕ್ ಯು ಶಾರದಾ ಸಿಸ್, ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ ಆಯಿತು ಜೆ ಎನ್ ಎಸ್ ಅವರೇ, ನಿಮ್ಮದು ಲೈವ್ ಸಿಕ್ಕದೆ ನನಗೆ. ಮೊರಣಿ ಕಂಡಿದ್ದೀನಿ ಕಾರ್ ಅವೇ ಆತ ನೀರ ಮಂಡೆ ಒಂದು ಕಾರು ಎಂಜಿನಿ ಕಂಡು ಇರೇ ಮಾತು ಅಂಚಿನಿ ತೋಜು ನೀನು ಮಂಡಿಗೆ ಓವು ಕಂಡಿದ್ದೀನಿ ಅಜ್ಜಲ್ತು ಇದು ಕಣ್ಣು ತಂದು ವೆಲ್ಕಮ್ ಅಂತ ಹೇಳ್ತಾರೆ. ಶಾಂತಿ ಅಕ್ಕ ದಾದ ಮುಖ್ಯರ ದಾದ ಸಿಂಪಲ್ ಅಂದೇ ಎಂಚಿನ ಪಾತೀರು ನೋಡ್ ಸಿಂಪಲ್ ಡಾಯಜಿ ಸಿಂಪಲ್ ದಾದ ಸಿಂಪಲ್ ಮನದಲ್ಲೇ ಶಾಂತಿ ಅಕ್ಕ ದಾದ ಮುಖ್ಯರ ಮನದಲ್ಲೇ. ಶಾಂತಿ ಅಕ್ಕ ಏತ್ ಜನ ತೋಜುಂಡಿ ಶಾಂತಿ ಸಿಸ್ 333 ತೋಜುನಾ ಎಂಕ್ 333 ತೋಜು. ಶಾಂತಿ ಸಿಸ್ ನಾನು ಉಲ್ಲೆ ಪೊಳದಲ್ಲಿ ಸಿವಿ ಪಾರಿ ಒಳೆ ಕಡೆ ಪೋದಿತ್ತಣಿ ಇತ್ತು ಬತ್ತಿನ ಕೂಡ. ಕೃಷ್ಣ ರಾಧೆ ರಾಧೆ ಕೃಷ್ಣ ಅಂತ ಹೇಳ್ತಾ ಇದ್ದಾರೆ. ಕೃಷ್ಣ ರಾಧೆ ರಾಧೆ ಏ ಲಕ್ಷ ಮಿತ್ತು ಪೋಚಿಮೆ ಮಾರಯ ಬೇತೆ ಸಿಂಪಲ್ ಬ್ರದರ್ ಕಾಫಿ ಹಣ ಅಂತ ಕೇಳ್ತಾ ಇದ್ದಾರೆ. ಉಪ್ಪರೆ 4 ಜನ ನಾನು 3 ಜನ ಮಾತ್ರ ತೋಚ್ಪೋಂದಾನೆ ವಂಚ ನೈಸ್ ಗುಡ್ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಅಕ್ಕ ದಾನೆ ಸ್ವರ್ಗಡು ಉಳ್ಳಾರ ನರಕಡು ಏತು ಜನ ಉಳ್ಳೇರು ಒಂದು ತೂಲಿ ಅಂದು ಏತು ಜನ ಉಳ್ಳೇರು ತೂಲಿ ಶಾರಸಿಸ್ ಗುಡ್ ಅಂತ ಹೇಳ್ತಾ ಇದ್ದ. ಆಂಡ್ ಪದ ನಾನು ಅತ್ತು ಯಾನು ಪನೋಡು ಓಕೆ ಪಾರಿವಾಳ ಅಂತ ಹೇಳ್ತಾ ಇದ್ದೇನೆ. ಜೆ ಎನ್ ಎಸ್ ಲೈಕ್ ಡನ್ ಅಂತ ಹೇಳಿ. ಓಕೆ ಜೆ ಎನ್ ಎಸ್ ಅವರೇ ಇದರಲ್ಲಿ ಒಂದು ಕಮೆಂಟ್ ಹಾಕಿ ಆಯ್ತಾ. ಆಶಿತಿಜ್ಜೆ ಪೂರ ತಿರ್ತಿಲೆ ಗಾಡಿ ಪಿರದಿಪ್ಪೇರ್ ಒಂದು ಏರು ಪೂರ ನೆಟದೀತಿ ನಿಂಬೆ ದೆಪ್ಪುಲೆ ಪೂರ ಅಜ್ಜ ಗಾಡಿ ಪಿರದಿಪ್ಪೇರ್ ಅವು ಬೇನ ಈ ಲಕ್ಷಣ ಪೂರ ಬೆಲೆ ಓ ಹಾ ಅವು ಇತ್ತ ವರ ಮಕ್ಕ ಅಲ್ಪ ಪಿರದಿಕ್ಕ ಅವು ಅವು ಕಾರ್ಕನ ಕಾರ್ ಆಯ್ತಾ ಕಾಲ್ತಾ ಇಲ್ಲಿತಾ. ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಥ್ಯಾಂಕ್ ಯು ರಕ್ಷಸಿಸ್ ಥ್ಯಾಂಕ್ ಅಲ್ಲ ಅವಳ ದೆಪ್ಪು ಚೇರ್ ದೆಪ್ಪು ಗಾಡಿ ಪಿರ ದಿಪ್ಪೇರು. ಲಕ್ಷ ಮಿತ್ತು ಪೋಪೆ ಗಾಡಿ ಶಾಂತಿ ಅಕ್ಕ ಗಾಡಿ ಪಿರದೀಪೇರ್ ಸೈಡ್ ಆರ್ಯಪ್ಪ ನಡುಟುಕೊಳ್ದಿ ಶಾಂತ ಸೇಪ ನಡುಟುಕೊಳ್ತೀರಿ ಗಾಡಿದ ಸಿಂಪಲ್ ಅಂತ ಹೇಳ್ತಾರೆ. ಸಿಂಪಲ್ ಸತ್ಯ ಸಿಂಪಲ್ ಬೇರೆ ಆಯ್ತು. ಸಂಗೀತ ಸಿಸ್ ಕಪ್ಪುಲ್ಲರ ಅಂದು ಯಾನ್ ಕಪ್ಪಿ ಪಾರಿವಾಳ ತುಳುಪಾತೇರ್ನ ಅಂದು ಪಾರಿವಾಳ ಯಾನ್ ತುವರೆ ಕಪ್ಪಿ ಯಾನ್ ಬೊಲ್ದತ್ ಯಾನ್ ಕಪ್ಪಿ ಮಸ್ತ್ ಯಾನ್ ಒಂತೆ ಕಪ್ಪು ಲತ್ತು ಯಾನ್ ಒಂತೆ ಕಪ್ಪು ಲತ್ತು ಯಾನ್ ಮಸ್ತ್ ಕಪ್ಪು ಯಾನ್ ಪಿರವ್ರದ್ದು ಲಕ್ಕುವೆ ಯಾನ್ ಅಡಿಕ ಬುರುಡ ಆಯ್ತು ಪೂಜೆ ಕೆಂಪುಡಿದೆ ಈ ಸಿಂಪಲ್ ಆಯ್ತು. ಶಾಂತಿ ಸಿಸ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇದ್ದಾರೆ. ಜೆ ಎನ್ ಎಸ್ ಅವರು ಸಪೋರ್ಟಿಂಗಲ್ಲಿದ್ದಾರೆ. ಥ್ಯಾಂಕ್ ಯು ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸೇಮ್ ಟು ಯು ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ.
ಅಜ್ಜಿ ಕೊಡು ಅಂತ ಹೇಳ್ತಾ ಇದ್ರು. ವಿ ಹ್ಯಾವ್ ಜೇನಸ್ ಅವ್ರ ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು ಜೇನಸ್, ಥ್ಯಾಂಕ್ ಯು ಸೋ ಮಚ್. ಅಕ್ಕ ನಿಮಗೆ ಡ್ರೈವಿಂಗ್ ಬರೋದಿಲ್ವಾ ಅಕ್ಕ? ಇಲ್ಲವ, ನನಗೆ ಡ್ರೈವಿಂಗ್ ಬರೋದಿಲ್ಲ. ನನಗೆ ಡ್ರೈವಿಂಗ್ ಬರೋದಿಲ್ಲ. ಜೇನಸ್ ಅವ್ರ ಸಪೋರ್ಟಿಂಗ್ ಅಲ್ಲಿದೆ. ಥ್ಯಾಂಕ್ ಯು. ಶಾಂತಿ ಅಕ್ಕ ಸತ್ಯಪಲ್ಲೆ ಪ್ರೀತಿ ಲೈವ್ಡು ದಾಯ ಗಂಚ ಪಂಡೀನಿ ಸ್ಟೆಪ್ ನಲ್ವತ್ತೊಂಬತ್ತು ನಿಂಕು ಶಾಂತಿ ಅಕ್ಕ ಸತ್ಯಪಲ್ಲೆ ಪ್ರೀತಿ ಅಕ್ಕನ ಲೈವ್ಡು ವರ್ಷ ಉಂಡೆ ಇಲ್ಲ, ತುಂಬ ಈಸಿ. ಪಾರಿವಾಳ ತುಳು ಮಾತಾಡ್ಲಿಕ್ಕೆ ಟ್ರೈ ಮಾಡುದಾ? ಮನಸಾಂಡ ಅಂಚ ಪಂಡೆ ಸಿಂಪಲು. ಅರೆ ಮನಸಾಂಡಿಗೆ ಐಕ ಅಂಚ ಪನ್ನಿ ದಾತಿ ಐಟ್ ದಾದಾಂಡ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ ಜೇನಸ್ ಅವರು. ಥ್ಯಾಂಕ್ ಯು, ಥ್ಯಾಂಕ್ ಯು ಜೇನಸ್ ಅವರು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಅಂತ ಎನ್ನ ಫೋಟೋ ಗೋಡಿ ಉಪ್ಪು ಅನ್ನೋದಿಲ್ಲ ನಂದಿ ಹೆಂಗೆ ಡ್ರೈವ್ ಮಾಡ್ಬೇಡ ಪೋಡಿಗೆ ಮಾರ್ರೆ ಹೆಂಗೆ ಡ್ರೈವಿಂಗ್ ಮಾಡ್ಬೇಡ ಅಪ್ಪಚ್ಚಿ ಅತ್ತಿಗೆ ಇಲ್ಲ ಅತ್ತಿಗೆ ಕಲ್ದೇರು ಅಣ್ಣ 2 ವೀಲರ್ ಬಿಡ್ಬೇರ 4 ವೀಲರ್ ಬಿಡ್ಪುಜಿ ಅತ್ತಿಗೆ ಮಕ್ಕ ಎನ್ನ ಮೆಗ್ದಿ ಕಲ್ದ 2 ವೀಲರ್ ಕಲ್ದಲ್ ಅಣ್ಣ ಅಲ್ಲಿ ಬಿಡ್ಪುಜಲ್ 2 ವೀಲರ್ಲ ಓಪುಜಲ್ ಹೊಡೆಲ್ಲ ಬರ್ತಿದೆ ತುಳು ಬರೋಕ್ಕೆ ಬರೋಲ್ಲ ನನಗೆ, ಬರೆಯೋಕ್ಕೆ ಬರಲ್ವಾ? ಓಕೆ ಓಕೆ, ಹಾಗೆ ಬರೆಯೋಕ್ಕೆ ಬರೋಲ್ಲ. ಶಾರದಿ ಸಪೋರ್ಟಿಂಗ್ ಅಲ್ಲಿದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೇನಸ್ ಸಪೋರ್ಟಿಂಗ್ ಅಲ್ಲಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಅನಿಸುತ್ತಿದೆ ಯಾಕೋ ಎಂದು. ಓಕೆ ಸಿಸ್ ಬಾಯ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಜೇಎನ್ಎಸ್ ಅವರೇ. ಥ್ಯಾಂಕ್ ಯು, ಥ್ಯಾಂಕ್ ಯು. JNRH ಉಲ್ಲರಾ ಪನ್ನೊಂದು ನೇರು ಸೂಪರ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಅದ್ಭುತ ಅವರು ಹೋದ್ರಾ? ಬಾಣ ಬಂಗಾರ ನೀನು ಸೂಪರ್ ಡೂಪರ್ ಅಂತ ಹೇಳ್ತಾ ಇದ್ದಾರೆ. ತಂದೆ ನೀ ನೀಡುವ ಶಕ್ತಿ ಮನಸ್ಸಿಗೆ. ಶಾಂತಿ ಸಿಸ್ ತುಂಬ ಕಜಿಪ್ಪೊಂದು ದಾದೆ ಬಾರಿವಾಳ ತುಂಬ ಕಜಿಪ ಅಂದರೆ ಶಾಂತಿ ಸಿಸ್ ತುಂಬ ಕಜಿಪ ಅಂದರೆ ಪದಾರ್ಥ ಅಂತೆ, ತುಂಬ ಪದಾರ್ಥವಾ ಅಂತ ಹೇಳ್ತಾ ಇದ್ದಾರೆ. ಶಾಂತಿ ಸಿಸ್ ಕೇಳಿನಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಅಷ್ಟು ಒತ್ತಡ ಅಂತ ಹೇಳ್ತಾ ಇದ್ದಾರೆ. ಅನಿಲ್ ಅವರು ಅನಿಲ್ ಬಂದೆಯ ಬಾಳಿನ ಬೆಳಕಾಗಿ ತಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ನನಗಾಗಿ ನನ್ನ ಜೊತೆಯಾಗಿ. ಹೌದಾ ಶಾಂತಿ ಸಿಸ್ ಅಂತ ಹೇಳ್ತಾ ಇದ್ದಾರೆ. ನಿಮಗಾಗಿ ಲೈಕ್ ಒಂದು ಕೊಟ್ಟಿದ್ದೇನೆ ಅಕ್ಕ. ಥ್ಯಾಂಕ್ ಯು ಗುರು ಅವರೇ, ಥ್ಯಾಂಕ್ ಯು ಸೋ ಮಚ್. ಗುರು ಅವರೇ ಊಟ ಆಯ್ತಾ? ಕಾಫಿ ಆಯ್ತಾ? ಹೃದಯವೇ ನಿನ್ನ ಹೆಸರಿಗೆ ಬರಿದೆ ನನ್ನ
ಸಂಗೀತ ಎಂತ ಪಾಡು ಪಾಡಿರಿ ಅಂತ. ಹಾಯ್ ಪ್ರದೀಪ್ ಅಂತ ಹೇಳ್ತಾ ಇದ್ದಾರೆ. ಗುರು ಬರದಾರ್ ಹಾಯ್ ಚಾ ಪರಿಯರ ಅಂತ ಹೇಳ್ತಾ ಇದ್ದಾರೆ. ಜೊತೆಯಲಿ ಜೊತೆಯಲಿ ಇರುವೆನು ಹೀಗೆ ಎಂದು ಹೊಸ ಹಾರು. ಅಕ್ಕ ನಾನು ನಿಮಗೆ ಲೈಕ್ ಕೊಟ್ಟಿಲ್ಲ ಅಕ್ಕ. ಹೌದಾ ಅನಿಲ್, ಪರವಾಗಿಲ್ಲ, ಈಗ ಕೊಡು ಆಯ್ತಾ. ಲೈಕ್ ಕೊಡದಿದ್ರೆ ಕೊಡು, ಕೊಟ್ಟಿದ್ರೆ ಪರವಾಗಿಲ್ಲ. ಪಾರಿವಾಳ ಅವರೇ ನಮಸ್ತೆ, ಶಾಂತ ಅವರು ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಗುರು ಬ್ರದರ್ ವನಸಾಂಡ ಅಂತ ಕೇಳ್ತಾ ಇದ್ದಾರೆ. ಗುರು ಬ್ರದರ್ ವನಸಾಂಡ ಅಂತ ಕೇಳ್ತಾ ಇದ್ದಾರೆ. ಲೈಕ್ ಕೊಡದಿದ್ರೆ ಅನಿಲ್ ಕೊಡ. ಏನು ಕೊಡ പൊല്ലുയ തുളന സാരയ സളದ ತಾಮರ ನಮ ಭಾಷೆ ಎಂಚ ಉಲ್ಲರನು ಪರದಲ್ಲೇ ಎಂಚಿನ ಮನಸ್ಸು ಗಂಟೆ 4:30 ಅಂಚನ ಚಾ ಪರಿಯಾರ ವನಸಾತಜಿರ ಚಾ ಪರಿಯಾರ ಅಂಚಂಡ. ಭಲೆ ಭಲೆ ಚಂದದ ಚಿಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು, ನಿನ್ನ ಅಂದ ಹೊಗಳಲು ಪದಪುಂಜ ಸಾಲದು, ಕಂಗಳ ಕಾಂತಿಯ ಊರೆಲ್ಲ. ಪಾರಿವಾಳ ಅಂತ ಹೇಳ್ತಾ ಇದ್ದಾರೆ. ಪಾರಿವಾಳದ ಮನೆಗೆ ಹೋಗ್ಬೇಕು ಊಟಕ್ಕೆ. ಹೋಗುವ ಒಂದು ದಿನ ಹೋಗುವ. ಪಾರಿವಾಳ ವೆಜ್ ಅಲ್ವಾ? ಅಲ್ಲಿ ನಿಮ್ಗೆ ವೆಜ್ ಆಗ್ತದೆ, ನನಗೆ ನಾನ್ ವೆಜ್ ಬೇಕಲ್ಲ ಮಾರ್ರೆ. ಊಟಕ್ಕೆ ಯಾರಾದ್ರೂ ಊಟಕ್ಕೆ ಕರೆದ್ರೆ ಹೋಗುದೇ ನಾವು. ನನಗೆ ಕೂಡ ವೆಜ್ ಹಾಗೂ ನಾನ್ ವೆಜ್ ಎರಡು ನಡೆಯುತ್ತೆ ಅಕ್ಕ. ಹೌದಾ, ನಾನ್ ವೆಜ್ ಕೂಡ ತಿಂತೀರಾ ಅನಿಲ್? ಓಕೆ. ಮತ್ತೆ ಯಶೋದ ವೆಜ್ಜಾ ನಾನ್ ವೆಜ್ಜಾ? ನಿಮ್ದು ಮದುವೆ ಇಲ್ಲಿಯಾ ಅನಿಲ್? ದೇವಸ್ಥಾನದಲ್ಲಿ ಆದರೆ ವೆಜ್ ಅಲ್ಲ, ಹಾಲಲ್ಲಿ ಆದರೆ ನಾನ್ ವೆಜ್ ಮಾಡ್ಬೋದಲ್ವಾ? ನನಗೂ ಕೂಡ ವೆಜ್ ನಡೆಯುತ್ತೆ ಅಕ್ಕ ಅಂತ ಹೇಳ್ತೇವೆ. ಪುನಃ ನೆಟ್ವರ್ಕ್ ಪ್ರಾಬ್ಲಮ್ ಆಗಿದೆ. ಒಂದೇ ಒಂದು ಸಾರಿ ಕಣ್ಮುಂದೆ ಮಾರೆ, ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡಿಹೇನು, ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು, ನೀ ಯಾರೋ ಕಾಣೆನು ನನ್ನೊಳ. ಮನಮೋಹನ ಮಾತಿನಾಗೆ ಸಯ್ಯ ಅಕ್ಕ. ನಾನು ರಿಜಿಸ್ಟರ್ ಮ್ಯಾನೇಜರ್ ಹಾಕಿಬಿಡ್ತೀನಿ ಅಕ್ಕ. ಯಾಕೆಯಾ? 7 ತಿಂಗಳಲ್ಲಿ ಮದುವೆ ಇದೆ, ರಿಜಿಸ್ಟರ್ ಮ್ಯಾರೇಜ್ ಯಾಕೆಯಾ? ಫಸ್ಟ್ ರಿಜಿಸ್ಟರ್ ಮ್ಯಾರೇಜ್ ಆಗಿ ಮತ್ತೆ ಫ್ಯಾಮಿಲಿ ಅವರೊಟ್ಟಿಗೆ ಮದುವೆದ್ದು ರೆಡಿ ಮಾಡಿದಾರಲ್ಲ. ಕಣ್ಣು ತೆರೆದು ಕಾಣುವ ಕನಸೆ ಜೀವನ, ಸಣ್ಣ ಹಠಮ ಮಾಡಿದೆ
ಹೃದಯ ಈ ದಿನ ಎದೆಯ ದೂರವಾಣಿಯ ಕರೆಯ ಲಿಂಗನ ಕೇಳು ಜೀವವೇ ಏತಕೀ ಕಂಪನ ಹೃದಯವು ಇಲ್ಲೇ ಕಳೆದು ಹೋಗಿದೆ ಹುಡುಕಲೇಬೇಕೆ ತಿಳಿಯದಾಗಿದೆ ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ ನಾನು ಸೌಖ್ಯ 100% ಅಂತ ಹೇಳ್ತಾ ಇದ್ದಾರೆ ಗುರು ಅವರು. ಗುರು ಅವರೇ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಚಾ ಆಂಡ್ ಎಂಕ್ ಬೇಕ್ರಿ ತಿಂಡಿಯಾ? ಓಕೆ ಓಕೆ. ಶಾಂತ ಚಾ ಪರಿಯರೇ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ನೋವಿನಲ್ಲು ಜೀವ ಜೀವ ಅರಿತ ನಂತರ ಏನಿದೆ ಏಕೆ ಅಂತರ ನಿನ್ನ ಹಾಡಿನಲ್ಲಿ ಇಂದು ಬೆರೆವ ಕಾತರ ಒಂದೇ ಸಾರಿ ನೀ ಕೇಳಿಯ ಈ ಸ್ವರ ಮನೆಯಲ್ಲಿ ಚೂರು ಜಾಗ ಬೇಕಿದೆ ಕೇಳಲಿ ಹೇಗೆ ತಿಳಿಯದಾಗಿದೆ ಪಾರಿವಾಳ ಅಕ್ಕ ಇರೆಗೆ ತುಳು ಭಾಷೆ ಗೊತ್ತುಂಡಿ ಪಾರಿವಾಳ ಅಕ್ಕ ಅತ್ತಿ ಗುರು ಪಾರಿವಾಳ ಅನ್ಯವು ನವೀನ್ ಪಂದಾರ್ನ ಬುದಾರು ರಾಕ್ಷಸಿಸ್ ಹೇಳ್ತಾ ಇದ್ದಾರೆ. ರಾಕ್ಷಸಿಸ್ ರಕ್ಷಕ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ. ಗುರು ಪ್ರದೇವ ಪಾರಿವಾಳ ಅಕ್ಕತ್ತವು ಪಾರಿವಾಳ ಅನ್ಯವು ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ಧರೆಯ ಕೊರಳ ಪ್ರೇಮದ ಮಾಲೆ ಸುರಿವ ಒಳುಮೆ ಜಡಮಳೆಗೆ ಪ್ರೀತಿ ಮೂಡಿದೆ. ಮಹೇಶ್ ಭಟ್ ಅವ್ರು ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ರೆ. ಹಾಯ್ ಮಹೇಶ್ ಭಟ್, ವೆಲ್ಕಮ್. ಯಾವ ಚಿಪ್ಪಿನಲ್ಲಿ ಯಾವ ಹನಿಯು ಮುತ್ತಾಗುವುದು ಒಲವು ಎಲ್ಲಿ ಕಡೆಯೊಡೆಯುವುದು ತಿಳಿಯದಾಗಿದೆ ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ ಹೃದಯ ಕೊರಳ ಪ್ರೇಮದ ಮಾಲೆ ತಾಯಿ ಉಪದ್ರ ಮಾಡ್ಕೊಂಡು
ಉಲ್ಲಾಸದ ಹೂ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಹರಿಯುತ್ತಿದೆ ಕಣ್ಣಲ್ಲಿ. ಮುಂಜಾನೆಯು ನೀ ಮುಸ್ಸಂಜೆಯಲಿ ನನ್ನೆದೆಯ ಬಡಿತವು ನೀ, ಹೃದಯದಲ್ಲಿ ಬೆರೆತಿರು ನೀ. ಮೊದಲು ನನ್ನೊಳಗೆ ಉದಯಿಸಿದ ಆಸೆಯು ನೀ, ನನ್ನವನೇ ಎಂದಿಗೂ ನೀ. ಉಲ್ಲಾಸದ ಹೂ ಮಳೆ ಜಿನುಗುತ್ತಿದೆ ನನ್ನ, ಮಾತಿಲ್ಲದೆ ಕಥೆಯಿಲ್ಲದೆ ದಿನವೆಲ್ಲ ಮೌನವಾದೆ, ನಾ ಕಳೆದು ಹೋದೆನು ಹುಡುಕಾಡಿ ಸೋತೆನು. ನಾನನನ 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 ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ, ಕುಣಿದಾಡುವಾರೆ ನನ್ನಲ್ಲಿ ಒಲವನ್ನು ಚೆಲ್ಲಿ. ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ, ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ. ನಾನಿನ್ನಾಗಲಿ ಜನುಮದ ಗೆಳತಿ, ಉಸಿರಿನ ಮೊಡತಿ, ಮರೆತರೆ ನಿನ್ನ ಮಡಿವೆನು ಚಿನ್ನ, ನನ್ನುಸಿರೇ ನನಸೋಯಿದು. ನನ್ನೆದೆಯಲಿ ಬಂದ ಮೊದಲ ಸಿಂಚನ, ನಾನಿನ್ನಲಿ ನೀ ನನ್ನಲಿ, ಅಂದುಕೊಂಡರೆ ಎಂಥ ರೋಮಾಂಚನ ಅಂತರಂಗದ. ಕಾರ್ತಿಕ್ ಅವ್ರು ಬಂದ್ರು ಹಾಯ್ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಉದಯ್ ಅವ್ರು ಬಂದ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ವೆಲ್ಕಮ್ ವೆಲ್ಕಮ್ ಕಾರ್ತಿಕ್ ಮತ್ತೆ ಉದಯ್ ಅವರು. ಲೈಕ್ ಕೊಡೋರು ಲೈಕ್ ಕೊಡಿ ಆಯ್ತಾ. ಈ ಪ್ರೀತಿಯು ಈ ರೀತಿಯು ಶುರುವಾದ ಆನಂತರ, ಈಗೋ ಇದ್ದೇನ ಈಗೋ ಆದೇನ, ಮರೆತೋಯ್ತು ನಂದೆಲ್ಲ ನಿಂದೆ ಗುಂಗಲ್ಲಿ. ಇಂಥ ಈ ದಿನ ಇಂಥ ಈ ಕ್ಷಣ ಹೀಗೇನೆ ಇರಬೇಕು ಎಂದು ಬಾಳಲ್ಲಿ, ಏನೋ ಒಂಥರ ಈ ಪ್ರೀತಿಯು ಈ ರೀತಿಯು ಶುರುವಾದ ಆನಂತರ. కొంచెం 10 నిమిష మనసు ಇದು ಕಜಿಪೋಯ್ದು ದಾನಿ ಇಲ್ಲಿ ತೋಜರು ಯಾನ್ ತೋಜಿನ ಪರಿಸ್ಥಿತಿ ಇಜ್ಜಿತ್ತೆ ಎಂಗ ಕಣ್ಣು ಕೂರುಣಿ ಒಡೆ ತೋಜು ಅಂಚಾತು ಶಾಂತಿಯಕ್ಕದ ಆದ ಕಜಿಪೋ. ನಿನ್ನ ನೆನಪಲೇ ಮೈ ಮುರಿಯುವೆ ಅದು ಎಲ್ಲಿಯೇ ನಾನಿದ್ದರೂ, ನಿನ್ನ ಹೆಸರಲ್ಲೇ ನಾ ಬರೆಯುವೆ
ಅದು ಏನನ್ನೇ ಬರೆಯ ಹೋದರು ತಳಮಳ ನೀ ದೂರ ಹೋದ ಕ್ಷಣ ನಿನದೇ ಈ ಜೀವನ ಮುಂಜಾನೆಯು ಮುಸ್ಸಂಜೆಯು ನೀನಿದ್ದಾಗ ಆನಂದವೋ ಮಾತಾಗಲಿ ಹಾಡಾಗಲಿ ನಿನ್ನ ದನಿಯಿಂದ ಎಲ್ಲಾನು ಚಂದವೋ ಹೊರ ಉಂತಲೆ ಹೊರದಲ್ಲಿ ಸಿಂಪಲ್ ದಾದು ಗೊತ್ತೇನೆ ನಿದ್ರೆ ಬನ್ನಾಗ ನಮ್ಮ ಪದ್ಯ ಬಂದ ನಿದ್ರೆ ಪೋಪುಣ್ಗೆ ಏಕೆ ಪದ್ಯ ಬರೋದು ಉಪ್ಪುಣೆ ಚೂರು ಜೆಪ್ಪುಲೆ ಪಡೋದಿಲ್ಲೇರು ಅಂತಂದ್ರೆ ಅನತೆ ಲೈವ್ ಎಂಡ್ ಬಂದು ಚೂರು ಜೆಪ್ಪುನೆ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ತಾ ಇದ್ದಾರೆ ಕಾರ್ತಿಕ್ ಅವರು. ಥ್ಯಾಂಕ್ ಯು ಕಾರ್ತಿಕ್, ಸೇಮ್ ಟು ಯು. ಮತ್ತು ಎಲ್ಲರಿಗೂ ಕೂಡ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಆಯಿತಾ ಎಲ್ಲರಿಗೂ. ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯಿತಾ. ಒಂದು 10 ನಿಮಿಷಯಾ ಅಪ್ಪಗ 1 ಗಂಟೆ 2 ಗಂಟೆ ಎಂತ ಸ್ಪೆಷಲ್ ಉಂಟು ಇವತ್ತು ಫ್ರೆಂಡ್ಶಿಪ್ ಡೇಗೆ? ಕಾರ್ತಿಕ್ ಅವರೇ, ಉದಯ್ ಅವರೇ, ಎಂತ ಸ್ಪೆಷಲ್? ಲೈಕ್ ಕೊಡಿದವ್ರು ಲೈಕ್ ಕೊಡಿ ಆಯಿತಾ. ಸಿಂಪಲ್ ಲೈಕ್ ಕೊಡಲಿಲ್ಲಲ್ಲ ನೀನು, ಸಿಂಪಲ್ ಒಂದು ಲೈಕ್ ಕೊಟ್ಟು ಬಿಡು. ನನಗೆ 2 ನಿಮಿಷ ಒಳ್ಳೆ ಏಲ್ಲ ಪೋಚಾವೆ ಮೊಜ್ಜನ ಉಪ್ಪುಲೆ ಒಂದು 2 ನಿಮಿಷ ಬಕ್ಕ ಎಂಡ್ ಮಲ್ಪೆ ಲೈವ್ ಆತೇನೋ. చూడు చెప్పులే పని ఏలా పోచి పండే పూర పోందులేదు 2 నిమిష ಹೊತ್ತಲೆ పండాను 2 నిమిಷ ಹೊತ್ತಲೆ ಲೈವ್ ಎಂಡ್ ಮಲ್ಪಂದು ಏಲ ಒಂತುಜೆ ಲೈವ್ ಮಲ್ಪಂಡೆ ತಾರಕ ಬಿಂದಿಗೆ ನಾನೀರಿಗೋಗುವೆ ತಾರೆ ಬಿಂದಿಗೆಯ ಅಕ್ಕ ತಾರಕ ಬಿಂದಿಗೆ ನಾನೀ ಬಿಂದಿಗೆಯ ತಾರೆ ಬಿಂದಿಗೆಯ ಬಿಂದಿಗೆ ಒಡೆದಾರೆ ಒಂದೇ ತಾಸು ತಾರೆ ಬಿಂದಿಗೆಯ ಸಂಗೀತ ನಾನು ಒಳ್ಳೆ ಓಕೆ ಪಾರಿವಾಳ ಥ್ಯಾಂಕ್ ಯು ಸೋ ಮಚ್. 1 ನಿಮಿಷ ನೀಡಿ ಆಯಿತಾ, ಮತ್ತೆ ನಾನು ಲೈವ್ ಎಂಡ್ ಮಾಡ್ತೇನೆ. 1 ನಿಮಿಷ ಮತ್ತೆ ಲೈವ್ ಎಂಡ್ ಮಾಡ್ತೇನೆ. ಅಲ್ಲಿವರೆಗೂ ನಿಲ್ಲಿ, ಇಲ್ಲಿವರೆಗೂ ನಿಂತಿದ್ರಲ್ಲ ಅಲ್ಲಿವರೆಗೂ ನಿಲ್ಲಿ 1 ನಿಮಿಷ. ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಸಪೋರ್ಟಿಂಗ್ ಮೆಸೇಜ್ ಹಾಕಿ ಆಯಿತಾ. ಸೂಪರ್ ಸ್ಟಾರ್ ಉಪೇಂದ್ರ ಸೂಪರ್ ಸ್ಟಾರ್ ಅಂತ ಹೇಳಿ MTV ಸುಬ್ಬಲಕ್ಷ್ಮಿಗೆ ಬರೆಯೋಳು, ZTV ಮಾದೇಗೌಡ್ರಿಗೆ ಬರೆಯೋಳು, ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸು ಚಾನಲ್ ಥರ ಕೆಲಸ ಮಾಡು ಆಳು ಸುಬ್ಬಲಕ್ಷ್ಮಿಗೆ ಬರೆಯೋಳು. ಒಂದು 40 ಸೆಕೆಂಡ್ ಅಷ್ಟೇ, ಮತ್ತೆ ಎಂಡ್ ಮಾಡ್ತೇನೆ. ಆಗ 2 ಗಂಟೆ ಆಗ್ತದೆ ಅಷ್ಟೇ. ಹೂವೆ 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 ನಿನ್ನೆ ನಗುವಿಗೆ ಕಾರಣವೇನೆ ಸೂರ್ಯನ ನಿಯಮಾನೆ ಓಹೋ ಚಂದ್ರನ ನೆನಪೇನೆ. ಓಕೆ, ಲೈವಿಗೆ ಬಂದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಲೈಕ್ ಕೊಟ್ಟದಕ್ಕೆ ಕೂಡ ಎಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಯಾರೆಲ್ಲ 2 ಬಂದಿದ್ದೀರಾ, ಯಾರದು ಅಂತ ಗೊತ್ತಿಲ್ಲ ನನಗೆ. ಅದೇ ಪಾರಿವಾಳ ಒಂದು ಕಾಣ್ತಾರೆ. ಓಕೆ, ಯಾರೇ ಆಗಿರಲಿ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಸಪೋರ್ಟ್ ಮಾಡೋದಕ್ಕೆ. ಪಾರಿವಾಳ ಥ್ಯಾಂಕ್ ಯು, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಆಯಿತಾ. ಯಾರು ಬೇಜಾರು ಮಾಡಬೇಡಿ ಹೆಸರು ಹೇಳಲಿಲ್ಲ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಿಮ್ಮ ಭೇಟಿ ಮತ್ತೆ ನಾಳೆ ಬೆಳಿಗ್ಗೆ 8 ಗಂಟೆಗೆ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.